ಎಸ್ ನಮಸ್ಕಾರ ವೀಕ್ಷಕರೇ, ಕಾಪುವಿಗೆ ದೇವರೇ ಗತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಆದಿತ್ಯ. ಎಸ್ ವೀಕ್ಷಕರೇ, ಕಾಪು ಬಹಳ ಗೊಂದಲಗಳಿಂದ ಒಂದು ತಾಲೂಕಾಗಿರುವಂತದ್ದು. ಹಲವು ಜನರ ಬೇಡಿಕೆಯ ಮೇರೆಗೆ ತಾಲೂಕಾಗಿ ಈಗ 1 ವರ್ಷ ಪೂರೈಕೆ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಕಾಪು ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದೆಯಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಯಾಕಂದ್ರೆ ಒಂದು ತಾಲೂಕು ಅಭಿವೃದ್ಧಿಯನ್ನ ಹೊಂದಬೇಕು ಅಂದ್ರೆ ಅಲ್ಲಿನ ತಹಶೀಲ್ದಾರ್ನ ಪಾತ್ರ ಬಹು ಮುಖ್ಯವಾಗಿ ಇರುತ್ತೆ. ಆದ್ರೆ ಕಾಪುವಿನ ಜನಕ್ಕೆ ಅಲ್ಲಿನ ತಹಶೀಲ್ದಾರ್ ನೇರ ಸಂಪರ್ಕಕ್ಕೆ ಸಿಗದೆ ಬೇರೆ ಕಡೆಯಿಂದ ತಹಶೀಲ್ದಾರ್ ಅನ್ನ ಕರೆಸಿ ಜನರ ಕೆಲಸವನ್ನ ಮಾಡಿಸಿಕೊಡುವಂತದ್ದು, ಜನರಿಗೆ ಎಷ್ಟರ ಮಟ್ಟಿಗೆ ಇದು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಎಸ್, ಇದರ ಬಗ್ಗೆ ಮಾತಾಡೋ ಮುಂಚೆ ಇದರ ಕುರಿತಾದ ಒಂದು ಸಣ್ಣ ವರದಿ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಕಾಪು ತಾಲೂಕು ಘೋಷಣೆಯಾಗಿ 1 ವರ್ಷ ಕಳೆದ್ರೂ ಇನ್ನೂ ಪೂರ್ಣಕಾಲಿಕ ತಹಶೀಲ್ದಾರ್ ನೇಮಕವಾಗಿಲ್ಲ. ಸಿಬ್ಬಂದಿ ಕೊರತೆ ಮುಂತಾದ ಸಮಸ್ಯೆಯಿಂದಾಗಿ ಸಕಾಲದಲ್ಲಿ ಜನರ ಕೆಲಸ ಆಗ್ತಾ ಇಲ್ಲ. ಈ ಬಗ್ಗೆ ಜನರಿಗೆ ತೊಂದರೆಯಾಗುತ್ತಿರುವುದರಿಂದ ಸಂಬಂಧಪಟ್ಟವರು ಗಮನ ಹರಿಸಿ ಜನರ ಹಿತ ಕಾಯುವ ಕೆಲಸ ಮಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಕಾಪು ತಾಲೂಕಾಗಿ 1 ವರ್ಷ ಆದರೆ ಕೂಡ ಕಾಪು ತಾಲೂಕಿನ ಈ ಒಂದು ಸಮಸ್ಯೆಗಳ ಬಗ್ಗೆ ಇನ್ನೂ ಕೂಡ ಪರಿಹಾರ ಆಗ್ತಾ ಇಲ್ಲ. ಕಾಪುಗೆ ಇನ್ನೂ ಕೂಡ ಒಂದು ಪೂರ್ಣಕಾಲಿಕ ತಹಶೀಲ್ದಾರ್ ಬಂದಿಲ್ಲ. ಜನರು ತಹಶೀಲ್ದಾರ್ ಹತ್ರ ಮಾತಾಡಲಿಕ್ಕೆ ಬರಬೇಕಾದರೆ ಅವರು ಉಡುಪಿಯಲ್ಲಿ ಇದ್ದಾರೆ, ಅವರು ರಜೆಯಲ್ಲಿದ್ದಾರೆ, ಮತ್ತು ಅವ್ರ ಚಾರ್ಜ್ ಮಾತ್ರ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೊಂದು ಪೂರ್ಣಕಾಲಿಕ ತಹಶೀಲ್ದಾರ್ ಇದ್ದರೆ ಏನಾದರೂ ಅವರ ಹತ್ರ ಜನರಿಗೆ ಬಂದು ಮಾತಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಕೆಲವು ಇಲಾಖೆಗಳು ಇನ್ನೂ ಕೂಡ ಕಾಪಿಗೆ ವರ್ಗಾವಣೆ ಆಗದೇ ಇರುವುದರಿಂದ ಜನರು ಒಮ್ಮೆ ಉಡುಪಿಗೆ ಒಮ್ಮೆ ಕಾಪಿಗೆ ಹೋಗಿ ಬರಬೇಕಾದ ಒಂದು ಅವಶ್ಯಕತೆ ಅನನುಕೂಲತೆ ಅವರಿಗೆ ಉಂಟಾಗಿದೆ. ಅದೇ ರೀತಿಯಲ್ಲಿ ಸ್ಟಾಫ್ ಕೂಡ, ಅದೇ ಸಿಬ್ಬಂದಿಗಳು ಕೂಡ ಕಡತಗಳನ್ನು ತೆಗೆದುಕೊಂಡು ಉಡುಪಿಗೆ ಹೋಗ್ತಾ ಇದ್ದಾರೆ. ಹಾಗೆ ಜನರು ಬರುವಾಗ ಅವರ ಕುರ್ಚಿಯಲ್ಲಿ ಖಾಲಿ ಇರ್ತದೆ. ಮತ್ತು ಇದು RTC ಇದ್ದ ಹಾಗೆ ಒಂದು ದಿವಸ ಬಂದರೆ ಒಂದು ದಿವಸ ಬರೋದಿಲ್ಲ. RTC ಅದನ್ನು ಆನ್ಲೈನ್ ಮಾಡಿದ್ದಾರೆ. ಆನ್ಲೈನಲ್ಲಿ ಅಮೌಂಟ್ ಕಟ್ಟಾದರೂ ಕೂಡ RTC ಬರ್ತಿಲ್ಲ. ಅದರಿಂದ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಕಾಪು ತಾಲೂಕಿಗೆ ಪೂರ್ಣಕಾಲಿಕ ತಹಶೀಲ್ದಾರ್ ಇಲ್ಲದೆ ಉಡುಪಿ ತಹಶೀಲ್ದಾರರಿಗೆ ಚಾರ್ಜ್ ನೀಡಲಾಗಿದೆ. ಆದರೆ ಅವರು ಇಲ್ಲಿಗೆ ಯಾವಾಗ ಬರುತ್ತಾರೆ ಎಂಬ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ. ಹಾಗಾಗಿ ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಜನರು ಉಡುಪಿಗೆ ಹೋಗಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಒಂದು ಜನರ ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು ಏನು ತಾಲೂಕು ಆಫೀಸಿನ ಸಮಸ್ಯೆ ಉಂಟು ಅದರ ಬಗ್ಗೆ ಅವರು ಕೂಡಲೇ ಈ ಬಗ್ಗೆ ಒಂದು ಸಭೆಯನ್ನು ಕರೆದು ಕೂಡಲೇ ಅದರ ಬಗ್ಗೆ ಚರ್ಚಿಸಬೇಕು. ಮತ್ತು ಕೂಡಲೇ ಇದರ ಬಗ್ಗೆ ಜನರ ಸಮಸ್ಯೆಗೆ ಸಂಧಿಸುವುದು ಒಬ್ಬ ಶಾಸಕರಾಗಿ ಅವರ ಕರ್ತವ್ಯ ಆಗಿದೆ. ಅದರಿಂದ ಅವರು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ನಾನು ಕೇಳಿಕೊಳ್ತೇನೆ. ಸಿಬ್ಬಂದಿ ಕೊರತೆಯಿಂದಾಗಿ ಸಿದ್ಧವಾದ ಕಡತಗಳು ತಿಂಗಳಾದರೂ ಜಿಲ್ಲಾಧಿಕಾರಿಗೆ ಕಚೇರಿಗೆ ತಲುಪ್ತಾ ಇಲ್ಲ. ಸರ್ವೆ ಶಾಖೆ ಈಗ ಮೊನ್ನೆ ತಾನೇ ಇಲ್ಲಿ ಸರ್ವೆ ಶಾಖೆ ಬಂದಿದೆ. ಆದರೆ ಅದರಲ್ಲಿ ಕೂಡ ಕೆಲವು ಕಂಪ್ಯೂಟರ್ ಮತ್ತು ಭೂಮಿ ಸೆಕ್ಷನ್, ಮುಖ್ಯವಾಗಿ ಭೂಮಿ ಸೆಕ್ಷನ್ ಮತ್ತು ಖಾತೆ ಬದಲಾವಣೆಗೆ ಮತ್ತು MR ಕೈಬರದ ಪಾಣಿ ಪತ್ರಿಕೆ ಮತ್ತು RTC ಎಲ್ಲ ಬೇಕಾದ ಓಲ್ಡ್ RTC ಎಲ್ಲ ಬೇಕಾದರೆ ಅಲ್ಲೂ ಬರ್ತ್ ಸರ್ಟಿಫಿಕೇಟ್ ಡಿಪಾರ್ಟ್ಮೆಂಟ್ ಎಲ್ಲ ಇನ್ನೂ ಕೂಡ ಉಡುಪಿಯಲ್ಲಿ ಇದೆ. ಅದು ಎಲ್ಲ ಕಾಪಿಗೆ ಶಿಫ್ಟ್ ಆದರೆ ಆದಷ್ಟು ಬೇಗ ಅದರಿಂದ ಜನರಿಗೆ ತುಂಬ ಅನುಕೂಲ ಆಗ್ತದೆ. ಇಲ್ಲದ್ರೆ ಅವರು ಒಮ್ಮೆ ಇಲ್ಲಿ ಕಾಪಿಗೆ ಬಂದರೆ ಹೇಳ್ತಾರೆ ಉಡುಪಿಯಲ್ಲಿ ಅರ್ಜಿ ಕೊಡಿ ಅಂತ. ಉಡುಪಿಗೆ ಹೋದರೆ ಅಲ್ಲಿ ಒಮ್ಮೆ ಸರ್ವರ್ ಪ್ರಾಬ್ಲಮ್ ಇದೆ. ಹಾಗೆ ಜನರು ರಜೆ ಹಾಕಿ ಕಚೇರಿಗೆ ಹೋದವರು ವಾಪಸ್ ಮನೆಗೆ ಬರಬೇಕಾಗ್ತದೆ, ಮತ್ತೆ ಇನ್ನೊಮ್ಮೆ ರಜೆ ಹಾಕಿ ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಪಹಣೆ ಪತ್ರಿಕೆ ಆನ್ಲೈನ್ ಮಾಡಿದ್ರು, ಲಾಗ್ ಮಾಡಿ ಹಣ ಪಾವತಿಸಿದ್ರು RTC ಬಾರದೆ ಹಣ ಕಡಿತವಾಗುತ್ತಿದ್ದು ಜನರಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗ್ತಾ ಇದೆ. ಸಮಸ್ಯೆ ಇತ್ತು. ಇವತ್ತು ಪೋಷನ್ಸ್ ಆಗಿದೆ, ಕಷ್ಟ ಪೋಷನ್ ಆಗಿದೆ. ಸಾಮಾನ್ಯ ಮುಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಸಮಸ್ಯೆ ಬಗೆಹರಿಬಹುದು. ಸರ್, ನೌಕರ ಸಮಸ್ಯೆ ಇದೆ ಅಂತ. ನೌಕರ ಸಮಸ್ಯೆ ಇದೆ. ನೌಕರ ಸಮಸ್ಯೆ ಅಂದರೆ ಇಲ್ಲಿ ಪೋಷನ್ಸ್ ಜಾಸ್ತಿ ಬೇಕು. ಅಂದರೆ ಅದೇ ಎಲ್ಲ VS ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಜನಗಳು ಸಾಮಾನ್ಯ ರೆಕಾರ್ಡ್ ತೊಗೊಂಡು ಕೂಡ ಅಲ್ಲಿ ಉಡುಪಿಗೆ ಹೋಗಬೇಕು. ಸರ್ವಿಸ್ ಮುಂಚೆ ಇತ್ತು, ಬಟ್ ಸರ್ವಿಸ್ ಮನೆ ಶಿಫ್ಟ್ ಆಗಿದೆ. ಇಲ್ಲಿ ಕಾಪುಗಾಗಿದೆ, ಶಿಫ್ಟ್ ಆಗಿದೆ. ಸರ್, ಪೂರ್ಣಕಾಲಿಕ ತಾಲೂಕು ಕಚೇರಿ ಇಲ್ಲಿ ಈಗ ಕಾರ್ಯನಿರ್ವಹಿಸ್ತಿಲ್ವಾ? ಪೂರ್ಣ ರೆಕಾರ್ಡ್ ರೂಮ್ ಬಂದುಬಿಟ್ಟು ಉಳಿಕೆದೆಲ್ಲ ಸ್ಟಾರ್ಟ್ ಆಗಿದೆ. ಭೂಮಿ ಕೂಡ ಸ್ಟಾರ್ಟ್ ಆಗಿದೆ. ಆಮೇಲೆ ಭೂಮಿ ಸ್ಟಾರ್ಟ್ ಆಗುತ್ತೆ. ಏನೇ ಆಗಲಿ, ಸಾಕಷ್ಟು ಪ್ರಯತ್ನ ಪಟ್ಟು ಪಡೆದುಕೊಂಡ ಕಾಪು ತಾಲೂಕಿನ ಲಾಭ ಜನರಿಗೆ ನ್ಯಾಯವಾಗಿ ಸಿಗಬೇಕಾಗಿದ್ದು, ತಾಲೂಕು ಕಚೇರಿಯಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ.
ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಾಪು. ಎಸ್ ವೀಕ್ಷಕರೇ, ಇದರ ಕುರಿತು ಮಾತಾಡಲು ನಮ್ಮೊಂದಿಗೆ ಕಾಪು ಯೂತ್ ಪ್ರೆಸಿಡೆಂಟ್ ಮೆಲ್ವಿನ್ ಡಿಸೋಜಾ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೂ ಇವರು ಶಿರುವ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ, ವೃತ್ತಿಯಲ್ಲಿ ಇವರೊಬ್ಬ ವಕೀಲರಾಗಿರ್ತಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹು ನಿರೀಕ್ಷಿತ ಕಾಪು ತಾಲೂಕು ಆಗಿರುವಂತದ್ದು ಸುಮಾರು 1 ವರ್ಷ ಆಗ್ತಾ ಬಂತು. ಆದ್ರೆ ಏನು ಈ ತರದ ಒಂದು ಸಮಸ್ಯೆ ಕಾಡ್ತಾ ಇದೆ, ತಹಶೀಲ್ದಾರರ ಒಂದು ಅನುಪಸ್ಥಿತಿ ಇರುವಂತದ್ದು, ಇದರಿಂದ ಆಗುವಂತಹ ಸಮಸ್ಯೆಗಳೇನು, ಇದರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಈಗ 1 ವರ್ಷ ಆದರೆ ಕೂಡ ಕಾಪುವಲ್ಲಿ ಪೂರ್ಣಕಾಲಿಕ ತಹಶೀಲ್ದಾರ್ ಇಲ್ಲದಿರುವುದರಿಂದ ಯಾವುದೇ ಈಗ ಒಂದು ಅರ್ಜಿಗೆ ತಹಶೀಲ್ದಾರ ಸೈನ್ ಬೇಕಾಗ್ತದೆ. ಅಲ್ಲಿ ಯಾವುದೇ ಎಂಡೋಸ್ಮೆಂಟ್ ಕೊಡೋದಿರಲಿ, ಈಗ ಭೂ ಪರಿವರ್ತನೆ ಇರಲಿ, ಇಲ್ಲಿ ಜನರು ಇಲ್ಲಿ ಬಂದು ತಾಲೂಕು ಆಫೀಸಲ್ಲಿ ಕೇಳ್ತಾರೆ ಸೈನ್ ಆಗಲಿಲ್ವಾ ಅಂತ. ಆಗ ಅಲ್ಲಿ ತಹಶೀಲ್ದಾರ್ ಇಲ್ಲ ಅಂದರೆ ಇಲ್ಲಿ ಸಿಬ್ಬಂದಿಗಳು ಕೂಡ ಉಡುಪಿಗೆ ಹೋಗಿ ತಹಶೀಲ್ದಾರ ಸೈನ್ ತಗೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅವರು ಜನರು ಬರುವಾಗ ಸಿಬ್ಬಂದಿ ಕೂಡ ಇಲ್ಲಿ ತಾಲೂಕು ಆಫೀಸರ್ ಇರದಿರುವುದರಿಂದ ಈ ಒಂದು ತಹಶೀಲ್ದಾರ್ ಇಲ್ಲದಿರುವುದರಿಂದ ಜನರಿಗೆ ತುಂಬ ಸಮಸ್ಯೆ ಆಗಿದೆ. ಎಸ್, ತಹಶೀಲ್ದಾರ್ ಇಲ್ಲದೆ ಸುಮಾರು ಹಲವು ದಿನಗಳಾಯಿತು, 1 ವರ್ಷನೇ ಆಯಿತು ಅಂತ ಹೇಳ್ಬೋದು. ಪರ್ಯಾಯವಾಗಿ ಉಡುಪಿಯಿಂದ ತಹಶೀಲ್ದಾರ್ ಅಲ್ಲಿಗೆ ಹೋಗ್ತಾ ಇರುವಂತದ್ದು, ಇದಕ್ಕೆ ಯಾವ ರೀತಿಯ ಒಂದು ಸ್ಪಂದನೆ ಕೂಡ ದೊರೀತಾ ಇಲ್ವಾ? ಜಿಲ್ಲಾಡಳಿತ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಂದ ಯಾವ ರೀತಿಯ ಒಂದು ಸ್ಪಂದನೆ ಕೂಡ ದೊರೀತಾ ಇಲ್ವಾ? ಅಂದರೆ ಮಧ್ಯದಲ್ಲಿ ಒಮ್ಮೆ ಫಸ್ಟ್ಗೆ ತಾಲೂಕು ಆಗುವಾಗ ಒಮ್ಮೆ ತಹಶೀಲ್ದಾರ ನೇಮಕ ಮಾಡಿದ್ರು, ಮತ್ತೆ ದಿಢೀರ್ ಅವರು ವರ್ಗಾವಣೆ ಆಯಿತು. ಅದರ ನಂತರ ಈಗ ಉಡುಪಿಯವರನ್ನು ಚಾರ್ಜ್ ಅಂತ ಹಾಕಿದ್ದಾರೆ. ಅಲ್ಲಿ ಉಡುಪಿಯಲ್ಲಿ ಅಲ್ಲಿ ಅವರದ್ದು ಕೆಲಸ ಜಾಸ್ತಿ ಉಂಟು. ಮತ್ತೆ ಒಮ್ಮೊಮ್ಮೆ ಅವರಿಗೆ ರಜೆ ಎಲ್ಲ ಹಾಕಿ ಹೋದಾಗ ಇಲ್ಲಿ ಉಡುಪಿಯಲ್ಲಿ ಸಹ ಇರುವುದಿಲ್ಲ. ಹಾಗಾಗಿ ಜನರಿಗೆ ತುಂಬ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಈಗ ಅಲ್ಲಿ ಶಾಸಕರದ್ದು ಕಚೇರಿ ಅಲ್ಲಿ ಅದೇ ಇದರಲ್ಲಿ ಉಂಟು. ಅದರ ಬಗ್ಗೆ ಅವರು ಯಾವ ರೀತಿ ಕ್ರಮ ಕೈಗೊಂಡಿದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಅವರು ಕೂಡ ಒಂದು ಜನಪ್ರತಿನಿಧಿ ಸಭೆ ಕರೆದು, ಇಲ್ಲದೆ ಕಂದಾಯ ಸಚಿವರನ್ನು ಭೇಟಿಯಾಗಿ, ಇಲ್ಲದಿದ್ದರೆ DC ಅವರನ್ನು ಭೇಟಿಯಾಗಿ, ಉಸ್ತುವಾರಿ ಸಚಿವರನ್ನು ಭೇಟಿಯಾಗಿ ಈ ಬಗ್ಗೆ ಅವರು ಕೂಡಲೇ ಕ್ರಮ ತೆಗೆದುಕೊಂಡ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಈ ಒಂದು ನೇಮಕದ ಪ್ರಕ್ರಿಯೆ ವಿಳಂಬಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಈ ಒಂದು ವಿಳಂಬಗತಿಯಲ್ಲಿ ಇದು ಸಾಗ್ತಾ ಇದೆ? ಇಷ್ಟು ಸಮಯ ಏನು ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು? ಅದೇ ಅವರು ಯಾವ ರೀತಿಯ ಕ್ರಮ ಕೈಗೊಂಡು ಯಾವುದೇ ಕ್ರಮ ಇದುವರೆಗೆ ಅವರು ಕೈಗೊಳ್ಳಲಿಲ್ಲ. ವಿಳಂಬ ಆಗಿದ್ದಕ್ಕೆ ಯಾವುದೇ ಕಾರಣ ಅವರು ಇನ್ನೂ ನಿಲ್ಲ. ಯಾಕಂದ್ರೆ ಹೊಸತಾಗಿ ತಾಲೂಕು ಆದದ್ದು, ಜನ ಈಗ ಯಾವುದಾದ್ರು ಆರ್ಥಿಕ ಸಮಸ್ಯೆ ಉಂಟಾ ಸರ್ಕಾರದಿಂದ, ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದು ಇಷ್ಟರವರೆಗೆ ಅದೊಂದು ತಹಶೀಲ್ದಾರ್ ಆದ್ರೂ ಒಂದು ಹೊಸದಾಗಿ ನೇಮಕ ಆಗಬೇಕಿತ್ತು. ಅದರ ಬಗ್ಗೆ ಕೂಡ ಜನಪ್ರತಿನಿಧಿಗಳಾಗಲಿ ಮತ್ತೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಇನ್ನು ಜನರ ಒಂದು RTC ಆಗಿರ್ಬೋದು, ಇನ್ನಿತರ ಕಡತಗಳಾಗಿರ್ಬೋದು, ಮುಖ್ಯವಾಗಿ ತಹಶೀಲ್ದಾರ್ನ ಪಾತ್ರ ಮುಖ್ಯವಾಗಿರುತ್ತೆ. ಒಂದು ಜನರ ಈ ಒಂದು ಯೋಜನೆಗಳಾಗಿರ್ಬೋದು, ಅನುಷ್ಠಾನಕ್ಕೆ ಒಂದು ತಹಶೀಲ್ದಾರ್ನ ಪಾತ್ರ ಅಗತ್ಯವಾಗಿರುತ್ತೆ. ಆದರೆ ತಹಶೀಲ್ದಾರ್ ಇಲ್ಲದಂತಹ ಸಂದರ್ಭದಲ್ಲಿ ಅವರ ಒಂದು ಕೆಲಸಗಳೇನಿದೆ, ಅಭಿವೃದ್ಧಿ ಯೋಜನೆಗಳು ವಿಳಂಬವಾಗ್ತಾ ಹೋಗುತ್ತೆ. ಇದರ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಜನರು ಈಗ ಒಂದು ಕೆಲಸ ಆಗ್ಬೇಕಾದ್ರೆ ಅವರೇನೋ ಒಂದು ರಜೆ ಹಾಕಿ ಒಮ್ಮೆ ಬರ್ತಾರೆ, ಮತ್ತೊಮ್ಮೆ ಬೇರೆ ಕಡೆ ಎಲ್ಲ ಇದು ರಜೆಗೆ ಈಗ ಒಂದು ಕೆಲಸಕ್ಕೆ ಹೋದ್ರೆ ಅಲ್ಲಿ ಕೆಲವು ಕಡೆ ರಜೆ ಸಿಗುದಿಲ್ಲ, ಹೇಗಾದ್ರೂ ರಜೆ ಹಾಕಿ ಬರ್ತಾರೆ. ಬಂದ ಸಂದರ್ಭದಲ್ಲಿ ಅವರು ಸಿಬ್ಬಂದಿಗಳು ಹೇಳ್ತಾರೆ ಸೈನ್ ತಹಶೀಲ್ದಾರ್ ಸೈನ್ ಬಾಕಿ ಉಂಟಾ ಅಂತ. ಮತ್ತೆ ಅವರು ಕೆಲವೊಮ್ಮೆ ಸಿಬ್ಬಂದಿಗಳು ಉಡುಪಿಗೆ ಸಹ ಹೋಗ್ತಾರೆ. ಹಾಗಾಗಿ ಜನರಿಗೆ ಬಂದವರಿಗೆ ಒಂದು ಸರಿಯಾದ ಒಂದು ಸ್ಪಂದನೆ ಸಿಗ್ತಾ ಇಲ್ಲ. ಯಾಕಂದ್ರೆ ಜನರಿಗೆ ಸಹ ಒಂದು ಈಗ ಟ್ಯಾಕ್ಸ್ ಕಟ್ತಾರೆ, ಇದು ಕಟ್ತಾರೆ, ಅದು ಅವರ ಕೆಲಸ ಒಂದು ಸರಿಯಾದ ಸಮಯದಲ್ಲಿ ಆದ್ರೆ ಅವರಿಗೆ ಸಹ ಒಂದು ಒಳ್ಳೆಯ ಇದು. ಆದ್ರೆ ಈ ಬಗ್ಗೆ ಯಾರು ಕೂಡ ಕ್ರಮ ಕೈಗೊಳ್ಳದಿರುವುದನ್ನು ಜನರಿಗೆ ಇದರಿಂದ ತುಂಬಾ ಸಮಸ್ಯೆ ಆಗಿದೆ. ಎಸ್, ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದಾಗ ಬಹಳಷ್ಟು ಬೇಡಿಕೆಯ ಮೇರೆಗೆ ಕಾಪು ತಾಲೂಕು ಆಗಿರುವಂತದ್ದು ಕೇವಲ ಹೆಸರಿಗೆ ಮಾತ್ರ ಸೀಮಿತಾನ ಅನ್ನುವಂತ ಪ್ರಶ್ನೆ. ಕಾಪು ತಾಲೂಕು ಆದ್ರೂ ಕೂಡ ಹಲವಾರು ಬಾರಿ ಅಲ್ಲಿನ ಜನ ಉಡುಪಿಯ ಒಂದು ಜಿಲ್ಲಾಡಳಿತವನ್ನ ಡಿಪೆಂಡ್ ಆಗಿರುವಂತದ್ದು. ಇದರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಕಾಪು ತಾಲೂಕು ಅಂದ್ರೆ ಎಲ್ಲರೂ ಹೋರಾಟ ಮಾಡಿ, ಮಾಜಿ ಶಾಸಕರಾದ ವಿನಯ್ ಕುಮಾರ್ ಸೊರಕೆ ಅವರೆಲ್ಲ ಹೋರಾಟ ಮಾಡಿ ಶಾಸಕರಾಗಿ ಅವರು ಈ ಕಾಪು ತಾಲೂಕನ್ನು ಘೋಷಣೆ ಮಾಡಿದ್ರು. ಆದ್ರೆ ಈಗ ಬದಲಾದ ಸಂದರ್ಭದಲ್ಲಿ ಈಗ ಸಮ್ಮಿಶ್ರ ಸರ್ಕಾರ ಬಂದಿದೆ. ಅದು ಈಗ ತಾಲೂಕು 1 ವರ್ಷ ಆದ್ರೂ ಯಾವುದೇ ಒಂದು ಕೆಲಸ ಅಂದ್ರೆ ಕೆಲವು ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದೆ. ಆದ್ರೆ ಕೆಲವೊಮ್ಮೆ ಎಂತ ಆಗ್ತದೆ, ಜನರಿಗೆ ಇಲ್ಲಿ ಬರುವಾಗ ಇಲ್ಲಿ ಹೇಳ್ತಾರೆ ಅವರು ಉಡುಪಿಯಲ್ಲಿ ಕೇಳಿ ಅಂತ. ಅಲ್ಲಿ ಉಡುಪಿಗೆ ಜನರು ಹೋಗುವಾಗ ಅಲ್ಲಿ ಹೇಳ್ತಾರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಉಂಟಂತ. ಒಮ್ಮೊಮ್ಮೆ ಕೌಂಟರ್ ಎಲ್ಲ ಬಂದಿದೆ, ಅವನು ಪುನಃ ವಾಪಸ್ ಹೋಗ್ಬೇಕಾಗ್ತದೆ. ಇನ್ನೊಮ್ಮೆ ಬರುವಾಗ ಇಲ್ಲಿ ಸಿಬ್ಬಂದಿ ಇರುವುದಿಲ್ಲ, ಅವರು ಉಡುಪಿಗೆ ಹೋಗಿರ್ತಾರೆ. ಹಾಗಾಗಿ ಈಗ ಈ ಒಂದು ತಾಲೂಕು ಆದ್ರೆ ಕೂಡ ಅದರ ಒಂದು ಸರಿಯಾದ ಲಾಭ ಮತ್ತು ಒಂದು ಜನರಿಗೆ ಬೇಕಾದ ಸೌಲಭ್ಯಗಳು ಕೆಲವು ಸಿಗದೇ ಇರುವುದರಿಂದ ಜನರಿಗೆ ತುಂಬಾ ಅನಾನುಕೂಲ ಆಗ್ತದೆ. ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಶಾಖೆಗಳು ಕೂಡಲೇ ಇಲ್ಲಿ ಬಂದ್ರೆ ಆ ಬಗ್ಗೆ ಯಾರು ಸಂಬಂಧಪಟ್ಟವರು ಕೂಡಲೇ ಕ್ರಮ ತೆಗೆದುಕೊಂಡ್ರೆ ಜನರಿಗೆ ಇದರಿಂದ ತುಂಬಾ ಅನುಕೂಲ ಉಂಟು. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ ಸರ್. ಹಲೋ. ಎಸ್, ಪೀರ್ ಮೊಹಮ್ಮದ್ ಸ್ಥಳೀಯರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಎಸ್ ಸರ್, ನಮಸ್ತೆ. ಎಸ್, ತಹಶೀಲ್ದಾರ್ನ ಒಂದು ಅನುಪಸ್ಥಿತಿ ಇರುವಂತದ್ದು ಕಾಪು ತಾಲೂಕು ಕಚೇರಿಯಲ್ಲಿ, ಇದರ ಬಗ್ಗೆ ಏನ್ ಹೇಳ್ತೀರಾ? ಕಾಪು ತಾಲೂಕು ಆಗುವಾಗಲೇ ನಾವು ಆಗಿನ ಸಚಿವರಿಗೆ ಹೇಳಿದ್ದೇವೆ, ತರಾತುರಿಯ ತಾಲೂಕು ಯಾಕೆ, ಏನೂ ಇಲ್ಲದ ತಾಲೂಕು ಹೆಸರು, ನಾನು ತಾಲೂಕು ಮಾಡಿದ್ದೇನೆ ಎಂಬ ಒಂದು ಹೆಮ್ಮೆಗೋಸ್ಕರ ಜನರಿಗೆ ಬಲಿ ಕೊಟ್ಟಿದ್ದಾರೆ ವಿನಃ ಇದರಲ್ಲಿ 10 ಪೈಸೆಯ ತಾಲೂಕು ಆಗಿದೆ ಅಂತೇಳಿ ಹೇಳಲಿಕ್ಕೆ ಯಾರಿಗೂ ಇಲ್ಲ.
ಈಗ ಅವರು ಹೇಳ್ತಾ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ, ಇವರೇನ್ ಮಾಡ್ತಾರೆ ಅಂತ. ಒಂದು ಸಿಬ್ಬಂದಿ ಆಗ್ಲಿ, ಒಂದು ತಾಲೂಕು ರಚನೆಯ ರೂಪುರೇಖೆ ಆಗ್ಲಿ ಇಲ್ಲದೆ ಬರೇ ಒಂದು ಯಾರ ಏನು ಬಂದ್ರು ಅಂತೇಳಿ ಅದೇ ರೀತಿಯಲ್ಲಿ ನಗರದ ಇದು ಪುರಸಭೆ ಅದು ಯಾವ ಅಭಿವೃದ್ಧಿ ಕೆಲಸಗಳು ಆಗುವುದಿಲ್ಲ. ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಅದೇ ನೋಡಿ, ನಮ್ಮ ಆಚೆ ಎಲ್ಲ ರಸ್ತೆ ಆಗಿದ್ದು ಹೋಗಿ ಹೊಂಡ ಬಿದ್ದಿದೆ. ಅಂತ ಯಾವುದೇ ಕೆಲಸ ಆಗುದಿಲ್ಲ. ಎಲ್ಲೆಲ್ಲಿ ನೋಡಿದ್ರು ಅಗಿದು ಹಾಕಿದ್ದು, ಎಲ್ಲೆಲ್ಲಿ ಯಾರಿಗೆ ಉಪಕಾರ ಆಗಿದ ಪುರಸಭೆ ದೇವರೇ ಗತಿ. ಒಂದು ರೀತಿಯಲ್ಲಿ ಆ ಪುರಸಭೆಯನ್ನು ತಾಲೂಕು ಎರಡೂ ತೆಗೆದು ಪಂಚಾಯತ್ಗಳನ್ನು ಮಾಡುವುದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಸರಿ, ಇನ್ನು ಯಾವ ರೀತಿ ನೋಡಿ, ಉಡುಪಿ ತಾಲೂಕಿಗೆ ಹೋಗಿ ಆರಾಮದಿಂದ ಮಾಡಿಕೊಂಡು ಬರ್ತಿದ್ರು, ಇಲ್ಲಿ ಸ್ವಲ್ಪ ದೂರ. ಆದ್ರೆ ಈಗ ಇಲ್ಲಿ ಹೋಗಿ ಒಂದು ಎಕ್ಸ್ಟ್ರಾ ಕಾಪು ತಾಲೂಕು ಆಫೀಸಿಗೆ ಹೋಗುದು, ಪುನಃ ಅಲ್ಲಿ ಹೋಗುದು. ಆಗ ಅವರ ಬಾಯಿಂದ ಬರ್ತದೆ, ನಿಮ್ಗೆ ಕಾಪು ತಾಲೂಕು ಆಗಿದೆ ಮಾರ್ರೆ, ಅಲ್ಲಿ ಹೋಗಿ. ಇವ್ರು ಏನ್ ಮಾಡಿದ್ದಾರೆ ನಮ್ಮ ಕಾಪಿನ ಜನ? ಯಾಕೆ ಯಾವ ರೀತಿ ಶಾಪ? ಕಾಪಿನ ಜನರಿಗೆ ನಾವು ನಮ್ಮ ಪ್ರತಿನಿಧಿಗಳನ್ನು ಆರಿಸುವುದು ನಮ್ಗೆ ಉದ್ಧಾರ ಆಗ್ಲಿ ಅಂತೇಳಿ ಅವರ ಸ್ವಂತ ಲಾಭಕ್ಕೋಸ್ಕರ ಜನರನ್ನು ಬಲಿ ಕೊಡುದು, ಇದು ಎಲ್ಲಿಯವರೆಗೆ? ಸರ್, ಎಲ್ಲೋ ಒಂದ್ ಕಡೆ ಪ್ಲಾನಿಂಗ್ ಇಲ್ಲದೆ ಕಾಪು ತಾಲೂಕು ಆಯ್ತು ಅಂತ ನೀವು ಹೇಳ್ತಾ ಇರುವಂತದ್ದು ಇದೇ ಈ ಸಮಸ್ಯೆಗೆ ಕಾರಣ ಆಯ್ತಾ? ಸತ್ಯ. ಬರೇ ಹೆಸರಿಗೋಸ್ಕರ, ಅಧಿಕಾರದ ಹಾಮಿಗೋಸ್ಕರ ನಾನು ಮಾಡಿಯೇ ಸಿದ್ಧ ಅಂತೇಳಿ ಮಾಡಿದ್ದು ವಿನಃ ಈ ಒಂದೇ ಒಂದು ಬಡ ಕೆಳಗಿನ ಮಟ್ಟದಿಂದ ಮೇಲ್ಮಟ್ಟದವರಿಗೆ ತಾಲೂಕು ಎಂಬ ಪ್ರಯೋಜನ ಸಾಧ್ಯವೇ ಇಲ್ಲ, ಆಗ್ಲೇ ಇಲ್ಲ. ಈಗ ಅಲ್ಲಿ ಕೂತವ್ರು ಹೇಳ್ತಾರೆ, MLA ಏನು ಮಾಡ್ತಾರೆ, ಇದು ಮಾಡ್ತಾರೆ. ಈಗ ಅವರು ಕಂಪ್ಲೀಟ್ ಆಗಿ ಇನ್ನೂ ತೊಡಗಬೇಕು. ಅವರು ಮಾಡುವಾಗ ಅದನ್ನು ಸರಿಯಾಗಿ ಮಾಡ್ತಿದ್ರೆ ಈಗ ಇನ್ನೊಬ್ಬರ ತಲೆ ಮೇಲೆ ಇದು ಸೇರ್ಸಿಕ್ಕಿರ್ಲಿಲ್ಲ ಎಲ್ಲ. ಅದು ಕೂಡ ಅವರು ವಿರೋಧ ಪಕ್ಷದಲ್ಲಿ ಇದ್ದಾರೆ, ನಂಬರ್ 1. ಇವರು ಮಾಡಿದ ಕೆಲಸಕ್ಕೆ ಇವರು ಅಧಿಕಾರದಲ್ಲಿ ಇರುವಾಗ ಇವರಿಗೊಂದು ಸಂಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬರೇ ತರಾತುರಿ ಎಲ್ಲಿಗೋ ಪೇಟೆಗೆ ಬಂದನ್ನು ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿದ ಹಾಗೆ ಮಾಡಿದ್ದಾರೆ ನಗರ ಅಭಿವೃದ್ಧಿ ಸಚಿವರು ಬಂದಾಗ. ಏನು ಕೆಲಸ ಯಾಕೆ ಮಾಡಿದ್ದಾರೆ ಇದು? ಎಸ್ ಸರ್, ತಾಲೂಕು ಆಗಿ ಕೂಡ ಅಭಿವೃದ್ಧಿ ಕಾರ್ಯಗಳಲ್ಲಿ ಕಾಪು ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂತದ್ದು, ಇದರ ಬಗ್ಗೆ ಏನ್ ಹೇಳ್ತೀರಾ? ಬಿಡಿ, ಅರ್ಧ ಪತನ ಆಗಿದೆ. ಕಾಪುವಿನ ರಸ್ತೆಗಳು ನೋಡಿ, ಕಾಪುವಿನ ಒಳಗಿನ ರಸ್ತೆಗಳು ನೋಡಿ. ನಾವು ಹೇಳುವುದಾದರೆ ನಾನು ಇದೊಂದು ಭಾವಿಸಿದ್ದೇನೆ, ಇನ್ನು ಮಾರ್ಚಿನವರೆಗೆ ನಮ್ಮ ಆಚೆ ಕೆಲಸಗಳು ಆಗದಿದ್ರೆ ನಾವು ನಿಜವಾಗಿಯೂ ಪುರಸಭೆಗೆ ಯಾವ ರೆವಿನ್ಯೂ ಕಟ್ಟುವುದಿಲ್ಲ ಈ ಊರಿನಿಂದ. ಅದಕ್ಕೆ ಸರಿಯಾದ ಇದನ್ನು ನಾವು ಮಾಡ್ತಾ ಇದ್ದೇವೆ. 1 ಪೈಸಾ ರೆವಿನ್ಯೂ ನಮ್ಮ ಮಲ್ಲಾರಿ ಏರಿಯಾದಿಂದ ಕಾಪು ಪುರಸಭೆಗೆ ಬಾರದ ರೀತಿ ನಾವು ನೋಡಿಕೊಳ್ತೇವೆ. ಯಾಕಂದ್ರೆ ನಮ್ಗೆ ಸವಲತ್ತು ಇಲ್ಲದೆ ನಮ್ಮ ಹಣವನ್ನು ಕೊಂಡೋಗಿ ಇನ್ನೊಬ್ಬರಿಗೆ ಸುರಿದ ನಾವು ಯಾಕೆ ಕಟ್ಟಬೇಕು? ಇನ್ನೊಬ್ಬರಿಗೆ ಉದ್ಧಾರ ಮಾಡ್ಲಿಕ್ಕೆ ಇಲ್ಲಿ ಅವರು ತೆರಿಗೆ ಕಟ್ಟಬೇಕಾ, ಮನೆ ತೆರಿಗೆ ಕಟ್ಟಬೇಕಾ? ನಾವು ಇನ್ನು ಏಪ್ರಿಲ್ನ ತನಕ ನಾವು ಹೇಳಿದ ಕೆಲಸ ನಮ್ಮ ಏರಿಯಾದಲ್ಲಿ ಆಗದಿದ್ರೆ ಒಂದು ನಯಾ ಪೈಸಾ ಯಾವುದು ತೆರಿಗೆ ಆಗ್ಲಿ, ಪುರಸಭೆ ಯಾವ ಇದನ್ನು ನಾವು ಕಟ್ಟುದಿಲ್ಲ. ಎಲ್ಲರೂ ಸೇರಿ ಊರಿನವರು. ಎಸ್, ಧನ್ಯವಾದ ಸರ್, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ಹೇಳಿರುವಂಥದ್ದು ಯಾವುದೇ ಒಂದು ಪ್ಲಾನಿಂಗ್ ಇಲ್ಲದೆ ಕಾಪು ತಾಲೂಕಾಯಿತು ಅನ್ನುವಂಥ ಮಾತು ಹಲವು ಜನರ ಬಾಯಲ್ಲಿ ಬಂದಿರುವಂಥದ್ದು. ಬಹುಶಃ ನೀವು ನೋಡ್ತಾ ಹೋದ್ರೆ ಬ್ರಹ್ಮಾವರದ ಜನರಾಗಿರ್ಬೋದು, ಹಲವು ಒಂದು ತಾಲೂಕು ಆಗಬೇಕಂತ ಬೇಡಿಕೆ ಜನರ ಕಡೆಯಿಂದ ಬಂದಿತ್ತು. ಆದರೆ ತಾಲೂಕು ಪುರಸಭೆ ಈ ಎರಡೂ ಭಾಗ್ಯ ಕಾಪುಗೆ ಸಿಗ್ತಾ ಇರುವಂಥದ್ದು, ಆದರೆ ಇದರ ಫಲ ಏನೂ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಏನೂ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಮೊದಲಿನಲ್ಲಿ ತಾಲೂಕು ಘೋಷಣೆ ಅದಕ್ಕೆ ಇಷ್ಟೇ ಅಮೌಂಟ್ ಅಂತ ಸರ್ಕಾರದಿಂದಲೇ ನಿಗದಿ ಮಾಡಿದ್ರು. ಅದೊಂದು ತಾಲೂಕು ಕಚೇರಿ ಆಗಿದೆ. ಅಲ್ಲಿ ಈಗ ಒಂದು ಉಪ ತಹಶೀಲ್ದಾರ್ ಇದ್ದಾರೆ, ತಹಶೀಲ್ದಾರ್ ಮಾತ್ರ ಇಲ್ಲ. ಮತ್ತೆ ಬೇರೆ ಕೆಲವು ಈಗ ಅವರು ಈಗ ಉಪ ತಹಶೀಲ್ದಾರ್ ಈಗ ಹೇಳಿದ್ರು ಭೂಮಿ ಸೆಕ್ಷನ್ ಒಂದು ರೆಕಾರ್ಡ್ ಸೆಕ್ಷನ್ ಮಾತ್ರ ಬರ್ಲಿಕ್ಕೊಂಡ. ಈಗ ಜನರಿಗೆ ಅಂದ್ರೆ ಬಂದದ್ರಿಂದ ತುಂಬಾ ಲಾಭ ಉಂಟು. ಯಾಕಂದ್ರೆ ಇಲ್ಲದೆ ಉಡುಪಿಗೆ ಹೋಗ್ಲಿ, ಈಗ ಕಾಪುನವರಿಗೆಲ್ಲ ಉಡುಪಿ ಹೋಗ್ಲಿಕ್ಕೆಲ್ಲ, ನಮ್ಗೆ ಶಿರ್ವದವರಿಗೆ ಅವರಿಗೆಲ್ಲ, ಈಗ ಪಿಲ್ಲರ್ನವರಿಗೆಲ್ಲ ಉಡುಪಿ ಹೋಗ್ಲಿಕ್ಕೆಲ್ಲ ತುಂಬಾ ದೂರ ಇತ್ತು. ಆದ್ರೆ ಈಗ ಕಾಪುನಲ್ಲಿ ಕೆಲವು ಶಾಖೆಗಳು ಎಲ್ಲ ಇಲಾಖೆಗಳು ಬಂದಿದ್ರಿಂದ ಅವರಿಗೆ ತುಂಬಾ ಲಾಭ ಉಂಟು ಅದರಲ್ಲಿ. ಅದೊಂದು ಪ್ಲಾನಿಂಗ್ ಇಲ್ಲದೆ ಮಾಡಿದ್ದು ಅಂತ ಹೇಳಲಿಕ್ಕೆ. ಯಾಕಂದ್ರೆ ಅದು ಹೋರಾಟ ಮಾಡುವಾಗ ಎಲ್ಲ ಭಾಗದ ಜನರು, ಎಲ್ಲ ಗ್ರಾಮದ ಜನರು ಯಾರು ಕೂಡ ಅದಕ್ಕೆ ಆ ಸಮಯದಲ್ಲಿ ಅಷ್ಟೊಂದು ಆಕ್ಷೇಪ ಯಾರು ಮಾಡಲಿಲ್ಲ. ಅಂದ್ರೆ ಆದ್ರೆ ಒಳ್ಳೇದಂತ ಎಲ್ಲರೂ ಹೇಳಿದ್ರು. ಆದ್ರೆ ಈಗ ಅಂದ್ರೆ ಬದಲಾದ ಸನ್ನಿವೇಶದಲ್ಲಿ ಈಗ ಸಮ್ಮಿಶ್ರ ಸರ್ಕಾರ ಬಂದಿದೆ. ಮೊದಲು ಕಾಪು ಶಾಸಕರು ಬೇರೆ ಇದ್ರು, ಈಗ ಶಾಸಕರು ಬೇಗ ಇದ್ದಾರೆ. ಅವ್ರು ಹೇಳಿದಾಗೆ ಅವ್ರೀಗ ಈಗಿನ ಶಾಸಕರು ವಿರೋಧ ಪಕ್ಷದಲ್ಲಿ ಇದ್ದಾರೆ, ಅಲ್ಲಿ ಆಡಳಿತ ಪಕ್ಷ ಬೇರೆ ಪಕ್ಷದವರು. ಹಾಗಾಗಿ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಅದು ಒಂದು ರೀತಿಯಲ್ಲಿ ಪ್ರಗತಿ ಆದ್ರೆ
ಅದು ಎಲ್ಲ ಸೇರಿಕೊಂಡು ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಕಾಪು ಒಂದು ಪೂರ್ಣಕಾಲಿಕ ತಾಲೂಕು ಆಗ್ಬೋದು ಅಂತ ನನ್ನ ಸರ್. ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದಾಗ ಈಗ ಆಡಳಿತ ಪಕ್ಷ ವಿರೋಧ ಪಕ್ಷ ಅನ್ನುವಂತ ಮಾತನ್ನ ನೀವು ಹೇಳಿದಿರುವಂತದ್ದು, ಈಗ ವಿನಯ್ ಕುಮಾರ್ ಸೊರಕೆ ಅವರ ಒಂದು ಶ್ರಮದಿಂದ ಕಾಪು ತಾಲೂಕು ಆಗಿರುವಂತದ್ದು ಅನ್ನುವಂಥದ್ದು ಎಲ್ಲರ ಒಂದು ಮನಸ್ಸಿನಲ್ಲಿ ಇರುವಂತಹ ಅಭಿಪ್ರಾಯ. ಇಂತಹ ಸಂದರ್ಭದಲ್ಲಿ ಶಾಸಕರು ಯಾರೇ ಆಗಿರ್ಬೋದು, ಆದ್ರೆ ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಇದೆ ಅಂತ ಆದಾಗ ಯಾಕೆ ಅವರು ಮುಂದುವರಿತಾ ಇಲ್ಲ? ತಹಶೀಲ್ದಾರ್ ಕುರಿತು ಯಾವುದೇ ಒಂದು ಮಾತನ್ನ ಎತ್ತಿಲ್ಲ, ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಯಾಕೆ ವಿನಯ್ ಕುಮಾರ್ ಸೊರಕೆ ಅವರು ಈಗ ತಹಶೀಲ್ದಾರ್ ಬಗ್ಗೆ ಈಗ ಅವರ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು. ಆದ್ರೆ ಈಗಿನ ಶಾಸಕರು ಸ್ವಲ್ಪ ಮುತುವರ್ಜಿ ವಹಿಸಿ ಈಗ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಇಲ್ಲ ಜಿಲ್ಲಾಧಿಕಾರಿಯನ್ನು ಭೇಟಿಯಾಗಿ ಯಾಕೆ ತಹಶೀಲ್ದಾರ್ ಆಗ್ತಿಲ್ಲ, ಈಗ ಕಂದಾಯ ಸಚಿವರನ್ನು ಭೇಟಿಯಾಗಿ ಅದಕ್ಕೆ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಅವರೊಟ್ಟಿಗೆ ಬರ್ಬೋದು. ಆಗ ಎಲ್ಲರೂ ಒಟ್ಟಿ ಸೇರಿ ಇದ್ರ ಬಗ್ಗೆ ಒಂದು ಇದು ಮಾಡಿದ್ರೆ, ಯಾಕಂದ್ರೆ ವಿನಯ್ ಕುಮಾರ್ ಸರ್ ಈಗ ಆಲ್ರೆಡಿ ಹೇಳಿದ್ದಾರೆ ಯಾವುದೇ ಕಾಪಿನ ಅಭಿವೃದ್ಧಿ ಬಗ್ಗೆ ಯಾವುದೇ ಬೇಕಾದ್ರೆ ನನ್ನ ಸಂಪೂರ್ಣ ಸಹಕಾರ ನಾನು ನೀಡಲಿಕ್ಕೆ ಬದ್ಧನಿದ್ದೇನೆ ಪ್ರತಿ ಸಾರಿ ಅವರು ಹೇಳ್ತಾರೆ. ಅದ್ರಿಗೆ ಶಾಸಕರು ಕೂಡ ಇವರೊಟ್ಟಿಗೆ ಹೋದ್ರೆ ಎಲ್ಲರೂ ಒಟ್ಟಾಗಿ ಅದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಖಂಡಿತ ಅದು ಕೆಲಸವನ್ನು ನೀಡಬಹುದು. ಈ ಒಂದು ಕಚ್ಚಾಟದ ಮೂಲಕ ಈ ಸಮಸ್ಯೆ ಎದುರಾಯ್ತಾ ಅನ್ನುವಂತ ಪ್ರಶ್ನೆ. ಕಚ್ಚಾಟದ ಸಮಸ್ಯೆ ಏನಿಲ್ಲ, ಅಂದ್ರೆ ಈಗ 6 ತಿಂಗಳಾಗಿದೆ ಮಾತ್ರ. ಅಂದ್ರೆ ಈಗ ಸರ್ಕಾರ ಕೂಡ ಹೊಸದಾಗಿ ಬಂದಿದೆ ಮಾತ್ರ. ಅಂದ್ರೆ ಹೊಸ ತಾಲೂಕಿಗೆ ಸ್ವಲ್ಪ ಫಂಡ್ ಅರೇಂಜ್ಮೆಂಟ್ ಮಾಡಿ ಸ್ವಲ್ಪ ಅವರಿಗೆ ಕಷ್ಟ ಆಗಿದ್ದರಿಂದ ಯಾಕಂದ್ರೆ ಈಗ ಇನ್ನು ಅಲ್ಲಿ ಕೋರ್ಟ್ ಬರಬೇಕು, ಆಸ್ಪತ್ರೆ ಎಲ್ಲ ಬರಬೇಕು, ಅದಕ್ಕೆ ಸ್ವಲ್ಪ ದೊಡ್ಡ ಮಟ್ಟದ ಆರ್ಥಿಕ ಇದು ಬೇಕಾಗ್ತದೆ. ಆದ್ರೆ ಮುಂದಿನ ಲೆಕ್ಕದಲ್ಲಿ ಅದೆಲ್ಲ ಇಲಾಖೆಗಳು ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಈಗ ತಹಶೀಲ್ದಾರ್ನ ಪಾತ್ರ ಬಹು ಮುಖ್ಯವಾದ ಪಾತ್ರ. ನಾ ಈಗಾಗಲೇ ಹೇಳಿರುವಂತದ್ದು ಒಂದು ಜನರ RTC ಆಗಿರ್ಬೋದು, ಈಗ ಕೆಲವರ ಹೆಸರಿಂದ ಇನ್ನೊಂದು ಹೆಸರಿಗೆ ಕನ್ವರ್ಷನ್ ಆಗುವಂತ ಪ್ರೊಸೆಸ್ ಅನ್ನುವಂಥದ್ದು ಬಹಳ ವಿಳಂಬ ತಗೊಳುತ್ತೆ. ಇದೇ ಸಮಯದಲ್ಲಿ ತಹಶೀಲ್ದಾರ್ ಬೇರೆ ಕಡೆಯಿಂದ ಪರ್ಯಾಯವಾಗಿ ಬರ್ತಾರೆ ಅಂತ ಆದ್ರೆ ಅವರು ಬರುವ ತನಕ ಜನರು ಕಾಯ್ಬೇಕಾಗುತ್ತೆ. ಇದು ಎಲ್ಲೋ ಒಂದ್ ಕಡೆ ತೊಂದರೆ ಅನ್ಸಲ್ವಾ? ಜನರ ಒಂದು ಕೃಷಿ ಸಾಲ ಆಗಿರ್ಬೋದು, ಯೋಜನೆಗಳಾಗ್ಬೋದು, ಇದೆಲ್ಲ ಅನುಷ್ಠಾನವಾಗೋಕೆ ಇದೊಂದು ತೊಂದರೆ ಅಂತ ನಿಮ್ಗೆ ಅನ್ಸಲ್ವಾ? ತೊಂದರೆ ಈಗ ಸ್ವಲ್ಪ ಆಗಿದೆ. ಯಾಕಂದ್ರೆ ತಹಶೀಲ್ದಾರ್ ಇದ್ರೆ ಒಂದು ಬೇಗ ಕೆಲಸ ಆಗ್ತದೆ. ಯಾಕಂದ್ರೆ ಮತ್ತೆ ಜನರು ಅವರು ಡೈರೆಕ್ಟ್ ಆಗಿ ತಹಶೀಲ್ದಾರ್ ಹತ್ರ ಹೋಗಿ ಅದು ಅವರ ಗ್ರೀವೆನ್ಸ್ ಅದು ಹೇಳಿ ಅಲ್ಲಿ ಕೂಡ ಒಂದು ಪರಿಹಾರ. ಈಗ ಅಂದ್ರೆ ಅವರು ಅಲ್ಲಿ ಉಡುಪಿ ಹೋದ್ರೆ ಸಹ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಅಂದ್ರೆ ಅವರು ಉಡುಪಿ ಕೆಲಸದಲ್ಲಿ ಮತ್ತೆ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ತಾ ಇರ್ತಾರೆ, ಅಲ್ಲಿ ಸಹ ಯಾವಾಗ ನೋಡಿದ್ರು ಅಲ್ಲಿ ಬಂದೇ ಇರ್ತದೆ ಹೆಚ್ಚಾಗಿ. ಹಾಗಾಗಿ ಇಲ್ಲಿ ತಹಶೀಲ್ದಾರ್ ಒಂದು ಪೂರ್ಣಕಾಲಿಕ ಬಂದ್ರೆ ಜನರ ಸಮಸ್ಯೆ ಇದು ಸ್ವಲ್ಪ ಬೇಗ ಪರಿಹಾರ ಆಗ್ಬಹುದು. ಅಂದ್ರೆ ಈಗ ಭೂ ಪರಿವರ್ತನೆ ಮತ್ತೆ ಇದು RTC ಇದೆಲ್ಲ ಸಮಸ್ಯೆ ಉಂಟು, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈಗ ಭೂ ಪರಿವರ್ತನೆ ಮೊದಲು ಈಗ VA ರಿಪೋರ್ಟ್ ಮಾಡಿ RI ರಿಪೋರ್ಟ್ ಮಾಡಿ ಡೈರೆಕ್ಟ್ DC ಆಫೀಸ್ಗೆ ಹೋಗ್ತಿದೆ. ಈಗ ಅಂದ್ರೆ ಅರ್ಜಿ ಎಲ್ಲ DC ಆಫೀಸಿಗೆ ತಗೊಳ್ತಿದೆ. ಡಿಕ್ಲರೇಷನ್ ಅದು ಭೂ ಪರಿವರ್ತನೆ ಅದು ಡಿಕ್ಲರೇಷನ್ ಅಲ್ಲಿ ಆನ್ಲೈನ್ ಅಲ್ಲಿ ಫೀಡ್ ಆಗಿ ಇಲ್ಲಿ ಉಡುಪಿ ಬರ್ತದೆ. ಉಡುಪಿ ಬರುವಾಗ ಪುನಃ ಇಲ್ಲಿ ಸರ್ವರ್ ಸಮಸ್ಯೆ ಇರ್ತದೆ. ಮತ್ತೆ ಮಧ್ಯದಲ್ಲಿ ಅದು ಅಪ್ರೂವಲ್ ಆಗುವಾಗ ಎಲ್ಲ ರಿಪೋರ್ಟ್ ಎಲ್ಲ ಆಗಿ ತಹಶೀಲ್ದಾರ್ ಅದು ಇದು ಬೇಕಾಗ್ತದೆ. ಮತ್ತೆ ಈಗ ಎಂತ ಟೋಕನ್ ಎಲ್ಲ ತಗೊಳ್ಬೇಕಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ. ತಹಶೀಲ್ದಾರ್ ಅಲ್ಲಿ ಇದ್ರೆ ಮತ್ತೆ ಅದು ಆನ್ಲೈನ್ ಸಿಸ್ಟಮ್ ಅನ್ನು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಎಲ್ಲ ಸರಿಯಾದ್ರೆ ಜನರಿಗೆ ಸ್ವಲ್ಪ ಒಳ್ಳೇದಾಗ್ಬೋದು. ಸರ್, ಎಲ್ಲೋ ಒಂದ್ ಕಡೆ ಈಗ ನೋಡ್ತಾ ಹೋದಾಗ ಒಂದು ಜಿಲ್ಲೆಗೆ DC ಅಂತ ಹೇಳಿದ್ರೆ, ಒಂದು ತಾಲೂಕಿಗೆ ತಹಶೀಲ್ದಾರ್, ಗ್ರಾಮ ಪಂಚಾಯತಿಗೆ ಒಬ್ಬ VA ಅಂತ ಹೇಳ್ಬೋದು. ಸೊ ಇವರ ಒಂದು ಬಹು ಮುಖ್ಯವಾದ ಪಾತ್ರ ಜನರ ಜೀವನದಲ್ಲಿ ಇವರು ವಹಿಸ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಇವರು ಇಲ್ಲ ಅಂತ ಆದಾಗ ಈಗ ಒಂದು ತಾಲೂಕಲ್ಲಿ ತಹಶೀಲ್ದಾರ್ ಇಲ್ಲ, ಇದರನ್ನ ಯಾರು ಗಮನಿಸಬೇಕು? ಇದನ್ನ ಜಿಲ್ಲಾಡಳಿತ ಗಮನಿಸಬೇಕು, ಅದಕ್ಕೆ ಸಂಬಂಧಪಟ್ಟ ಶಾಸಕರು ಗಮನಿಸಬೇಕಾಗಿರುವಂತ ವಿಚಾರ. ಅಂದ್ರೆ VAಗಳು ಸಹ ಹಾಗೆ. ಅಂದ್ರೆ ಈಗ ಕಾಪು ತಾಲೂಕಿನಲ್ಲಿ ಕೆಲವು VAಗಳಿಗೆ 2-3 ವಿಲೇಜ್ ಎಲ್ಲ ಚಾರ್ಜ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಸಹ ಹಾಗೆ ಒಮ್ಮೊಮ್ಮೆ ಜನರು ಹೊರಗೆ VA ಯಾವ ಟೈಮಲ್ಲಿ ಬರ್ತಾರೆ, ಯಾವಾಗ ಇರ್ತಾರೆ ಅಂತ. ಈಗ ಮೊದಲು ಅಂದ್ರೆ ಒಂದು ಪೂರ್ಣಕಾಲಿಕ ಈಗ ಶಿರುವ ಗ್ರಾಮ ಒಂದು ದೊಡ್ಡ ಗ್ರಾಮ, ಅಲ್ಲಿ ಒಂದು 13-15 ಸಾವಿರ ಜನ ಇದ್ದಾರೆ. ಅಲ್ಲಿ ಸಹ ಅವರಿಗೆ ಒಮ್ಮೊಮ್ಮೆ ಒಂದು ದಿವಸ ಕಾಪಲ್ಲಿ ಚಾರ್ಜ್ ಅಂತ ಹಾಕ್ತಾರೆ. ಮತ್ತೊಮ್ಮೆ ಬೇರೆ ಅಲ್ಲಿ VA ಇಲ್ಲದಿದ್ರೆ ಅಲ್ಲಿಗೆ ಪುನಃ 3 ದಿವಸ ಚಾರ್ಜ್ ಆಗ್ತಾರೆ. ಆಗ ಜನರಿಗೆ ಸಿಗುದಿಲ್ಲ. ಈಗ ಎಲ್ಲರೂ VAಗಳು ಮತ್ತೆ ಇವರೆಲ್ಲ ಟೈಮ್ ಅಲ್ಲಿ ಸಿಕ್ಕಿದ್ರೆ ಜನರದ್ದು ಸ್ವಲ್ಪ ಕೆಲಸ ಒಳ್ಳೇದಾಗ್ತದೆ. ಮತ್ತೆ ಅವರಿಗೆ ಒಂದು ಕೂಡಲೇ ಒಂದು ಪರಿಹಾರ ಸಿಗ್ತದೆ ಅದೇ ಸಮಯದಲ್ಲಿ. ಇಲ್ಲದ್ರೆ ಈಗ ಪುನಃ VA ನೋಡ್ಲಿಕ್ಕೆ ತಹಶೀಲ್ದಾರ್ ನೋಡ್ಲಿಕ್ಕೆ ಬರಬೇಕಾಗ್ತದೆ. ಈ ಬಗ್ಗೆ ಈಗ ಜಿಲ್ಲಾಡಳಿತ ಕೂಡ ಅವರೊಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರೆ ಅದರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ಬೋದು. ಜಿಲ್ಲಾ ಆಡಳಿತದೊಂದಿಗೆ ಶಾಸಕರು ಮತ್ತೆ ಜನಪ್ರತಿನಿಧಿ ಉಳಿದ ಪ್ರತಿನಿಧಿ ಒಟ್ಟಾಗಿ ಹೋದ್ರೆ ಖಂಡಿತ ಈ ಬಗ್ಗೆ ಅಂದ್ರೆ ಯಾರು ಕಂದಾಯ ಸಚಿವರಿದ್ದಾರೆ, ಇಲ್ಲದ್ರೆ ಮುಖ್ಯಮಂತ್ರಿಗಳಿಗಾಗ್ಲಿ ಬೇರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಂದ್ರೆ ಅದು ಅರ್ಜಿ ಕೊಟ್ಟು ನಾವು ಕೂತ್ರೆ ಆಗೋದಿಲ್ಲ. ಅಂದ್ರೆ ಫಾಲೋ ಅಪ್ ಮಾಡ್ಬೇಕು. ಯಾಕೆ ನಮಗೆ ಇದು ಬರ್ತಾ ಇಲ್ಲ, ಆರ್ಥಿಕ ನೆರವು ಬರ್ತಾ ಇಲ್ಲ, ಯಾಕೆ ತಹಶೀಲ್ದಾರ್ ನೇಮಕ ಮಾಡಿ ಹಾಕುದಿಲ್ಲ, ಅದು ಫಾಲೋ ಅಪ್ ಮಾಡಿದ್ರೆ ಅದಕ್ಕೆ ಬೇಕಾದ ಎಲ್ಲ ಸಂಪೂರ್ಣ ಸಹಕಾರ ಬೇಕಾದ ಯಾರ್ದು ತಕೊಂಡು ಮಾಡಿದ್ರೆ ಇದು ಒಳ್ಳೇದಾಗ್ಬೋದು. ಅಂದ್ರೆ ಜಿಲ್ಲಾಡಳಿತ ಸಹ ಶಾಸಕರು ಮತ್ತೆ ಜನಪ್ರತಿನಿಧಿ ಎಲ್ಲರಿಗೂ ಕೂಡ ಇದು ಜವಾಬ್ದಾರಿ ಇದೆ. ಎಸ್, ತಾಲೂಕು ಕಚೇರಿಗೆ ಸಂಬಂಧಪಟ್ಟ ಹಾಗೆ ನೌಕರರ ಕೊರತೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಏನಿದು ನೌಕರರ ಕೊರತೆ? ಯಾವ ಇಲಾಖೆಗೆ ಸಂಬಂಧಪಟ್ಟ ನೌಕರರ ಕೊರತೆ ಕಾಣ್ತಾ ಇದೆ? ನೌಕರ ಕೊರತೆ ಅಂದ್ರೆ ಅಲ್ಲಿ ಈಗ ಒಂದು ಶಾಪಲ್ಲಿ ಒಂದು 4-5 ಜನ ಇರ್ತಾರೆ. ಆದ್ರೆ ಒಂದೊಂದು ಕೆಲಸ ಅಂದ್ರೆ ಈಗ ಇದು ಕಾಪು ತಾಲೂಕಿನಲ್ಲಿ ಮಧ್ಯದಲ್ಲಿ ಒಂದು ಈ ಭೂ ಪರಿವರ್ತನೆದ್ದು ನಿಯಮ ಮಧ್ಯದಲ್ಲಿ ಒಂದು 2-3 ತಿಂಗಳು ಸ್ಟಾಪ್ ಆಗಿತ್ತು ಆನ್ಲೈನ್ ಮಾಡ್ಲಿಕ್ಕೆ ಹೋಗಿ. ಈಗ ಒಮ್ಮೆಲೆ ಅರ್ಜಿ ಎಲ್ಲ ಬಂದಿದೆ. ಆಗ ಅಲ್ಲಿ ಒಂದು ಕಂಪ್ಯೂಟರ್ ಇರುವುದು ಸರ್ವರ್ ಅಲ್ಲಿ ಫೀಡ್ ಮಾಡ್ಲಿಕ್ಕೆ. ಅವು ದಿನಕ್ಕೆ ಒಂದು ಸ್ಟಾಪ್ ಇರುವುದು ಅದಕ್ಕೆ ಕನ್ವರ್ಷನ್ಗೆ. ಇನ್ನೊಂದು ಡಿಕ್ಲರೇಷನ್ ಕನ್ವರ್ಷನ್, ಮತ್ತೊಂದು ಈಗ ಪಟ್ಟ ಲ್ಯಾಂಡ್ ಕನ್ವರ್ಷನ್ ಅಂತ ಅವರಿಗೆ ಒಂದೊಂದು ಸ್ಟಾಪ್ ಇರುವುದು ಅವರಿಗೆ. ಅಂದ್ರೆ ಅವರಿಗೊಂದು ಅಲ್ಲಿ ದಿನಕ್ಕೆ ಅಲ್ಲಿ 100 ಫೈಲ್ ಇರ್ತದೆ DC ಆಫೀಸಿಂದ ಬಂದದ್ದು. ಅಂದ್ರೆ ಇವರು ಒಂದು ಕಂಪ್ಯೂಟರ್ ಒಂದಿರುವುದು, ಸ್ಟಾಫ್ಸ್ ಒಬ್ರು ಒಂದು 2 ಜನ ಇದ್ರೆ
ಆಗ ಸ್ವಲ್ಪ ಬೇಗ ಬೇಗ ಫೀಡ್ ಮಾಡಿ ಫಾರ್ವರ್ಡ್ ಆಗ್ತದೆ. ಇದು ಅಂದ್ರೆ ಯಾವಾಗಲೂ ಜನರು ಹೋದ್ರೆ ಅದು ನಿಮ್ದು ಫೀಡ್ ಆಗ್ತಾ ಉಂಟು, ಮತ್ತೆ ನಿಮ್ಗೆ ಮತ್ತೆ ಒಮ್ಮೊಮ್ಮೆ ಸರ್ವರ್ ಪ್ರಾಬ್ಲಮ್. ಸರ್ವರ್ ಸರಿ ಇದ್ರೆ ಕೂಡ ಅಲ್ಲಿ ಸ್ಟಾಪ್ ಇದ್ರೆ ಅದೇ ಬೇಗ ಬೇಗ ಕೆಲಸ ಆಗ್ತದೆ. ಅದಕ್ಕಾಗಿ ಈ ಸಿಬ್ಬಂದಿ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಸಿಬ್ಬಂದಿ ಬಂದ್ರೆ ಜನರದ್ದು ಕೆಲಸ ಸ್ವಲ್ಪ ಫಾಸ್ಟ್ ಆಗ್ತದೆ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್, ಕಾಪುವಿಗೆ ದೇವರೇ ಗತಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಲೇಟ್ ಆಯ್ತು. ಎಸ್, ಕಾಪುವಿಗೆ ದೇವರೇ ಗತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ಎಸ್, ನಮ್ಮ ಅತಿಥಿಗಳೊಂದಿಗೆ ನಾವು ಮಾತಾಡ್ತಾ ಇದ್ವಿ. ಎಸ್, ಮೆಲ್ವಿನ್ ಅವರೇ, ಎಲ್ಲೋ ಒಂದು ಕಡೆ ತಹಶೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಕೆಲವು ಅಧಿಕಾರಿಗಳಿಂದ ಸೂಕ್ತ ರೀತಿಯಲ್ಲಿ ಕೆಲವು ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ, ಇದು ನಿಜಾನಾ? ಹೌದು, ಅಂದ್ರೆ ಯಾಕೆಂದ್ರೆ ಒಂದು ಜನರು ಈಗ ಅರ್ಜಿ ಕೊಟ್ರೆ ಅವರು ಮತ್ತೊಮ್ಮೆ ಇನ್ನೊಮ್ಮೆ ಬಂದು ಅಲ್ಲಿ ಕೇಳ್ಬೇಕು ನಮ್ದು ಕೆಲಸ ಆಯ್ತಾ ಅಂತ. ಅದು ಆ ದಿವಸ ಅವರು ಸ್ಟಾಪ್ ಅಲ್ಲಿ ಇಲ್ಲದಿದ್ರೆ ಮತ್ತೆ ಇನ್ನೊಮ್ಮೆ ಮತ್ತೆ ಕೆಲವು ಸರಿ ಅವರು ಸ್ವಲ್ಪ ಇದು ಮಾಡ್ತಾರೆ, ಬೇಕಂತಲೇ ಡಿಲೇ ಮಾಡುವ ಒಂದು ಪ್ರಸಂಗ ಇದೆ. ಹಾಗಾಗಿ ಅಧಿಕಾರಿಗಳು ಕೂಡ ಒಂದು ಅರ್ಜಿ ಬಂದದ್ದು, ಒಂದು ಪಾಪದವರು ಈಗ ಕೆಲವರು ಮುದುಕರು ಪ್ರಾಯದವರೆಲ್ಲ ಬರ್ತಾರೆ, ಅವರದೊಂದು ಬಂದದ್ದು ಅರ್ಜಿ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದೆ, ರೆಡಿ ಮಾಡಿ ಇಟ್ರೆ ಇನ್ನೊಮ್ಮೆ ಬರುವಾಗ ಅದು ದಾಖಲೆ ರೆಡಿ ಇದ್ರೆ ಅವರಿಗೆ ಒಂದು ಒಳ್ಳೆ ಕೆಲಸ ಆಗ್ತದೆ. ಇದು ಇನ್ನೊಮ್ಮೆ ಬರುವಾಗ ಅದು ಇನ್ನೊಂದು ದಾಖಲೆ ತಗೊಂಡು ಬನ್ನಿ, ಮತ್ತೆ ನಾಳೆ ಬನ್ನಿ, ತಹಶೀಲ್ದಾರ್ ಇಲ್ಲ. ಯಾಕೆ ಮತ್ತೊಂದು ವಿಷಯ ಅಂದ್ರೆ ಇದರಲ್ಲಿ ಬರುವುದು ಮತ್ತೆ ಕಡೆಗೆ ತಹಶೀಲ್ದಾರ್ಗೆ, ಯಾಕಂದ್ರೆ ಜನರಿಗೆ ಅಲ್ಲಿ ಅಧಿಕಾರಿಗಳು ಕೆಲಸ ಆಗದಿದ್ರೆ ಆಗ ಡೈರೆಕ್ಟ್ ತಹಶೀಲ್ದಾರ್ ಇದ್ರೆ ಅಲ್ಲಿ ಅವ್ರ ಹತ್ರ ಮಾತಾಡಿ, ಯಾಕೆ ಕಡತ ಆಗ್ಲಿಲ್ಲ, ಯಾಕೆ ರೆಡಿ ಆಗ್ಲಿಲ್ಲ, ಫೈಲ್ ಯಾಕೆ ಪೆಂಡಿಂಗ್ ಉಂಟು, ಆಗ ತಹಶೀಲ್ದಾರ್ ಅನ್ನು ಕೇಳಿ ಏನಾದ್ರು ಮಾಡ್ಲಿಕ್ಕೆ. ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮ್ಮೊಂದಿಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಸುವರ್ಣ ಇವರು ನಮ್ಮೊಂದಿಗಿದ್ದಾರೆ. ಎಸ್, ಪ್ರಮೋದ್ ಅವರೇ ನಮಸ್ತೆ. ಎಸ್, ಕಾಪುವಿನಲ್ಲಿ ಒಂದು ತಹಶೀಲ್ದಾರ್ನ ಅನುಪಸ್ಥಿತಿ ಇರುವಂತದ್ದು, ಇದರ ಬಗ್ಗೆ ಏನ್ ಹೇಳ್ತೀರಾ? ಆದಿತ್ಯ, ಈ ಒಂದು ಕಾಪುವಿಗೆ ಒಂದು ಏನು ತಾಲೂಕಾಗಿ ಪರಿವರ್ತನೆಗೊಂಡಿದೆ. ಈ ಒಂದು ಕಾಪು ಜನತೆಗೆ ಬಯಸದೆ ಬಂದ ಭಾಗ್ಯ ಅಂತ ಒಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು 1 ವರ್ಷ ಹಿಂದ್ಗಡೆ ಕಾಪುವಿನ ಒಂದು ಏನು ತಾಲೂಕು ಆಗಿ ಪರಿವರ್ತನೆಗೊಂಡಿದೆ. ಈ ಒಂದು ಭಾಗದ ಜನರು ಈ ಒಂದು ಕಾಪು ತಾಲೂಕು ಆಗುತ್ತೆ ಅಂತ ಹೇಳಿ ಯಾವತ್ತೂ ಬಯಸಿರ್ಲಿಲ್ಲ. ಆದ್ರೆ ಅಂದಿನ ಶಾಸಕರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು ಕಾಪುವನ್ನು ತಾಲೂಕಾಗಿ ಮಾಡ್ಬೇಕು ಮತ್ತು ಒಂದು ಏನು ಯಜಮಾಡಿಯಿಂದ ಬಲೈಪಾದ ತನಕ ಪಾದಯಾತ್ರೆಯನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಾಪುವಿನ ಜನತೆ ಇವರಿಗೆ ಕೈ ಜೋಡಿಸಿದ್ರು. ಅಂದ್ರೆ ಕಾಪು ಒಂದು ತಾಲೂಕಾಗಿ ಪರಿವರ್ತನೆ ಆದಲ್ಲಿ ಕಾಪು ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಎಂಬ ಒಂದು ಭಾವನೆಯಿಂದ ತಾಲೂಕು ಆಗಿ ಪರಿವರ್ತನೆಗೊಂಡಿದೆ. ಆ ಒಂದು ಕಾಪು ತಾಲೂಕು ಆದ ನಂತರ ಕಾಪುವಿನ ಜನರ ನಿರೀಕ್ಷೆಗೆ ಮಟ್ಟಕ್ಕೆ ಈ ಒಂದು ತಾಲೂಕು ಕಚೇರಿಗಳು ಅಲ್ಲಿಗೆ ಬಂದಿಲ್ಲ. ಆದ್ರೆ ಈ ಒಂದು ಏನು ಕಾಪು ತಾಲೂಕು ಆದ ನಂತರ ಎಲ್ಲ ಹೆಚ್ಚಿನ ಸರ್ಕಾರಿ ಕಚೇರಿಗಳು ಈ ಒಂದು ಕಾಪುವಿನಲ್ಲಿ ಜನರ ಸೇವೆಗೆ ಲಭ್ಯ ಆಗಿರ್ತದೆ. ಮತ್ತೆ ಕಾಪು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಎಂಬ ನಿರೀಕ್ಷೆಯನ್ನು ಜನರು ಏನು ಹೊಂದಿದ್ರು. ಆದ್ರೆ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯ ಇರ್ಬೋದು, ನಂತರ ತಾಲೂಕು ಕಚೇರಿಗಳಿರ್ಬೋದು ಕಾಪುಗೆ ಬರದಿರೋದ್ರಿಂದ ಸಾಕಷ್ಟು ಈ ಒಂದು ಭಾಗದ ಜನರಿಗೆ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಕಾಪು ಕಚೇರಿ ತಾಲೂಕು ಕಚೇರಿ ಆದ ನಂತರ ಈ ಕಾಪುವಿನಲ್ಲಿ ಹೆಚ್ಚಿನ ಕೆಲಸಕ್ಕಿಂತಲೂ ಉಡುಪಿಗೆ ಹೋಗಿ ಬರುವುದು ಈ ಜನರಿಗೆ ಅನಿವಾರ್ಯವಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಕಚೇರಿಗಳು ಇಲ್ಲದ ಕಾರಣ ಹೆಚ್ಚಿನ ಕೆಲಸಗಳಿಗೆ ಉಡುಪಿಯನ್ನೇ ಅವಲಂಬಿಸಿಕೊಡ್ತಾರೆ ಈ ಭಾಗದ ಜನರು. ಆದ್ರಿಂದ ಕಾಪುವಿನಲ್ಲಿ ಏನು ಈಗ ತಾಲೂಕು ಕಚೇರಿ ಆಗಿದೆ, ತಾಲೂಕಾಗಿ ಪರಿವರ್ತನೆಗೊಂಡ್ರು ಕೂಡ ಆ ಭಾಗದ ಜನರಿಗೆ ಸರಿಯಾದ ಒಂದು ಸರ್ಕಾರಿ ಕಚೇರಿಗಳು ಇಲ್ಲದ ಕಾರಣ ತಮ್ಮ ಕೆಲಸ ಕಾರ್ಯಗಳಿಗೆ ನಿತ್ಯ ತೊಂದರೆ ಆಗ್ತಿದೆ ಅಂತ ಹೇಳ್ಬೋದು. ಮತ್ತೊಂದು ನಾವು ಇಲ್ಲಿ ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಏನು ಇಲ್ಲಿ ತಾಲೂಕು ಕಚೇರಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಾಲೂಕು ತಹಶೀಲ್ದಾರರು ಇಲ್ಲದ ಕಾರಣ ಉಡುಪಿಯಿಂದ ಬರ್ತಿದ್ರು, 2-3 ದಿವಸಕ್ಕೆ ಉಡುಪಿಯಿಂದ ಬರ್ತಿದ್ರು. ಅವರು ಏನು ಜನರು ಬರುವ ಸಂದರ್ಭದಲ್ಲಿ ಅವರು ಜನರ ಸೇವೆಗೆ ಲಭ್ಯ ಆಗ್ತಿಲ್ಲ ಎಂಬ ಒಂದು ಸಾರ್ವಜನಿಕರ ಒಂದು ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ನಾವು ಏನ್ ಗಮನಿಸ್ಬೇಕಂತ ಹೇಳಿದ್ರೆ ತಾಲೂಕು ಕಚೇರಿ ಆದ ನಂತರ ಅಲ್ಲಿ ಹೆಚ್ಚಿನ ಜನರು ತಮ್ಮ ಕೆಲಸ ಕಾರ್ಯಕ್ಕೆ ಬಂದಾಗ ಅಲ್ಲಿ ಸಿಬ್ಬಂದಿ ಕೊರತೆಗಳು ಕೂಡ ಇವತ್ತು ಎದ್ದು ಕಾಣ್ತಾ ಇದೆ. ನಾವು ಇಲ್ಲಿ ಇವತ್ತು ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಕಾಪು ತಾಲೂಕಾದ ನಂತರ ಅಲ್ಲಿ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡುವುದನ್ನು ಕೂಡ ಅಲ್ಲಿ ಮಾಡ್ಲಿಲ್ಲ ಸದ್ಯಕ್ಕೆ. ನಂತರ ಈಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವಿಎಗಳಿಗೆ ಹೆಚ್ಚಿನ ಕೆಲಸವನ್ನು ಆ ಭಾಗದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಈ ಒಂದು ಕಾಪುವಿನಲ್ಲಿ ಏನು ತಾಲೂಕು ಕಚೇರಿ ಆದ ನಂತರ ಜನರಿಗೆ ಹೆಚ್ಚಿನ ಲಾಭ ಆಗ್ತದೆ ಅಂತ ಏನು ಎನಿಸ್ಕೊಂಡಿದ್ದು ಜನರಿಗೆ ಆ ಮಟ್ಟದ ಒಂದು ನಿರೀಕ್ಷೆ ಹುಸಿಯಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಎಸ್,
ಧನ್ಯವಾದ ಪ್ರಮೋದ್ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ. ಎಸ್ ಮೆಲ್ವಿನ್ ಅವರೇ, ಎಲ್ಲೋ ಒಂದು ಕಡೆ ನೋಡ್ತಾ ಹೋದಾಗ ಒಂದು ತಾಲೂಕಿನ ತಹಶೀಲ್ದಾರ್ ಅನ್ನುವಂಥದ್ದು ಏನಿದೆ, ಆ ಒಂದು ಅಧಿಕಾರಿಯ ಕೆಳಗೆ ಹಲವಾರು ಜನ ಇರ್ತಾರೆ. ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ವಿಎಗಳಾಗಿರ್ಬೋದು, ಹಲವು 10 ಮಂದಿ ಇರ್ತಾರೆ ಅವರ ಕೆಳಗಡೆ. ಸೊ ಇವರೇ ಇಲ್ಲ ಅಂತಾದಾಗ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತ್ಗಳಿಗೂ ಇದು ನೇರವಾದ ಎಫೆಕ್ಟ್ ಅನ್ನ ಕೊಡುವಂಥದ್ದು. ಸೊ ಗ್ರಾಮ ಪಂಚಾಯತ್ಗಳು ಯಾವ ರೀತಿಯ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಇದರಿಂದ? ಗ್ರಾಮ ಪಂಚಾಯತ್ ಅಂದರೆ ಮೊದಲು ಎಂತ ಇತ್ತು, ಈ ಗ್ರಾಮ ಪಂಚಾಯತಿಗೆ RTC ಕೊಡುವುದಂತ ಇತ್ತು, RTC ಅನ್ನು ಗ್ರಾಮ ಪಂಚಾಯತಿಂದಲೇ ಕೊಡುವುದಂತ ಇತ್ತು. ಅದನ್ನು ಈಗ ಮಧ್ಯದಲ್ಲಿ ಈಗ ಗ್ರಾಮ ಪಂಚಾಯತ್ನವರು ಕೊಡ್ಲಿಕ್ಕೆ ಇಲ್ಲ ಅಂತ ಮಾಡಿದ್ದಾರೆ. ಮತ್ತೆ ಹೇಳಿದ್ರು ಈಗ RTC ಆನ್ಲೈನ್ ಅಂತ ಹೇಳಿದ್ರು. ಆನ್ಲೈನಲ್ಲಿ ಸಹ ಎಂತ ಗೊತ್ತುಂಟ, ಅದು ಸರ್ವರ್ ಸಮಸ್ಯೆ, ಅದು ಖಾಲಿ ಇದು ಮಾಡುವ ತಿರುಗುದು ಶಿವಾಯಿ ಸರ್ವರ್, ಅದ್ರಲ್ಲಿ RTC ಜನರೇಟ್ ಆಗುದಿಲ್ಲ. ಜನರು ಎಂತ ಕೊಡ್ತಾರೆ, ಪಂಚಾಯತಿಗೆ ಹೋಗ್ತಾರೆ. ಪಂಚಾಯತಲ್ಲಿ ಹೇಳಿದ್ರೆ ನಮಗೆ RTC ಕೊಡುದಿಲ್ಲ ಅಂದ್ರೆ ಜನರು ಪಂಚಾಯತ್ಗೆ ಸಹ ಒಂದು ಬೈಯುವ ಪರಿಸ್ಥಿತಿ, ಅಂದ್ರೆ ನಿಮ್ಮ ಪಂಚಾಯತ್ನಲ್ಲಿ ಯಾಕೆ ಕೊಡುದಿಲ್ಲ ಅಂತ ಕೇಳುವ ಪರಿಸ್ಥಿತಿ ಆಗಿದೆ. ಅಂದ್ರೆ ಇದೇ ಸಮಸ್ಯೆ, ಈಗ ಕಂದಾಯ ಇಲಾಖೆ ಸಮಸ್ಯೆಯಿಂದಾಗಿ ಪಂಚಾಯತ್ನವರಿಗೆ ಸಹ ಪ್ರಾಬ್ಲಮ್. ನಂತರ ಈ ಬಾಪೂಜಿ ಸೇವಾ ಕೇಂದ್ರ ಎಲ್ಲ ಈಗ ಯಾವುದು, ಈಗ ಸಂತತಿ ನಕ್ಷೆ ಇರ್ಬೋದು, ಬೇರೆ ಸಂಧ್ಯಾ ಸುರಕ್ಷಾ, ಇದು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಈಗ ತಾಲೂಕು ಆಫೀಸಿನಲ್ಲಿ ಇವರಿಗೆ ವಿ ಎ ಮುಖಾಂತರ ಅಲ್ಲಿ ಬಾಪೂಜಿ ಸೇವೆಗಳಲ್ಲಿ ಅರ್ಜಿ ತಗೊಳ್ತಾರೆ. ಅಲ್ಲಿ ಅರ್ಜಿ ಕೊಟ್ಟು ಅಲ್ಲಿಂದ ಅದು ತಹಶೀಲ್ದಾರಿಗೆ ಹೋಗ್ತದೆ, ಅಲ್ಲಿ ಅಪ್ರೂವಲ್ಗೆ. ಅಲ್ಲಿ ತಹಶೀಲ್ದಾರ್ ಕರೆಕ್ಟ್ ಟೈಮಲ್ಲಿ ಸಿಗದಿದ್ದರೆ ಆಗಲ್ಲಿ ಜನರು ಬಂದು ಪಂಚಾಯತ್ ಸಿಬ್ಬಂದಿಯವರ ಹತ್ರ ಕೇಳ್ತಾರೆ, ನಾವು ಅರ್ಜಿ ಕೊಟ್ಟು ಇಷ್ಟು ದಿವಸ ಇನ್ನೂ ಯಾಕೆ ಬಲ್ಲ ಅಂದ್ರೆ ಅವರು ಅದೇ ಉತ್ತರ ಕೊಡ್ತಾರೆ, ಅಲ್ಲಿ ತಹಶೀಲ್ದಾರ್ ಹತ್ರ ಉಂಟು, ಅಲ್ಲಿ ಕಾಪಲ್ಲಿ ಹೋಗಿ ಕೇಳಿ ಅಂತ ಹೇಳ್ತಾರೆ. ಅದೇ ಕಾಪಿಗೆ ಹೋದ್ರೆ ಜನರಿಗೆ ಅಲ್ಲಿ ಅದೇ ತಹಶೀಲ್ದಾರ್ ಇಲ್ಲ ಅಂತ ಹೇಳ್ತಾರೆ. ತಹಶೀಲ್ದಾರ್ ಇಲ್ಲದೆ ಇರುವುದರಿಂದ ಅಲ್ಲಿ ಪಂಚಾಯತ್ಗಳಿಗೆ ಸಹ ಒಂದು ರೀತಿಯಲ್ಲಿ ಸಮಸ್ಯೆ, ಅಂದ್ರೆ ಜನರು ಬಂದು ಪಂಚಾಯತ್ನವರನ್ನು ವಿಚಾರಣೆ ಮಾಡುದು, ಪಂಚಾಯತ್ನವರು ಪುನಃ ಅಲ್ಲಿ ಕಳಿಸುದು. ಇಲ್ಲದ್ರೆ ಯಾಕಂದ್ರೆ ಅಲ್ಲಿ ಕರೆಕ್ಟ್ ಟೈಮಲ್ಲಿ ಅಲ್ಲಿ ತಹಶೀಲ್ದಾರ್ ಸಿಕ್ಕಿದ್ರೆ ಅದು ಬೇಗ ಅಪ್ರೂವ್ ಆಗಿ ಬಂದ, ಯಾಕಂದ್ರೆ ಸಕಾಲದಲ್ಲಿ ಬೇಗ 7 ದಿವಸದಲ್ಲಿ ಆಗ್ಬೇಕಂತ ಉಂಟು. ಅದು ಕೆಲವು ಸಮಯ ಈಗ ಇನ್ಕಮ್ ಸರ್ಟಿಫಿಕೇಟ್, ಈಗ ಸ್ಕಾಲರ್ಶಿಪ್ಗೆ ಮತ್ತೆ ಈ ಸಂತತಿ ನಕ್ಷೆ ಕೆಲವೆಲ್ಲ ಬಹಳ ಅತಿ ಅಗತ್ಯ ಜರೂರಾಗಿ ಬೇಕಾಗ್ತದೆ. ಅದು ಸ್ವಲ್ಪ ಇದರಿಂದಾಗಿ ತಹಶೀಲ್ದಾರ್ ಇಲ್ಲದೆ ಮತ್ತು ಸಿಬ್ಬಂದಿಗಳಿಲ್ಲದೆ ಇರುವುದರಿಂದ ಪಂಚಾಯತ್ಗೆ ಸಹ ಒಂದು ಇದು ಹೊಡೆತ ಬಿದ್ದಿದೆ, ಪಂಚಾಯತ್ಗೆ ಸಹ ಒಂದು ಪ್ರಾಬ್ಲಮ್ ಆಗಿದೆ, ಮತ್ತು ಜನರಿಗೆ ಸಹ ಸ್ವಲ್ಪ ಇದರಿಂದ ಅನಾನುಕೂಲ ಆಗಿದೆ. ಸರ್, ಎಲ್ಲೊಂದು ಕಡೆ ನೋಡ್ತಾ ಹೋದಾಗ ಈಗ ಕೆಲವು ಕಡೆ ಒಂದು ತಾಲೂಕಿಗೆ ಒಬ್ಬ ತಹಶೀಲ್ದಾರ್ ಇದ್ರೆ ಅಲ್ಲೇ ಕೆಲವು ಕೆಲಸಗಳು ವಿಳಂಬವಾಗುತ್ತೆ. ತಾಲೂಕಿಗೆ ಸೀಮಿತವಾದ ತಹಶೀಲ್ದಾರ್ ಇದ್ರೂ ಕೂಡ ಕೆಲಸಗಳು ವಿಳಂಬವಾಗುವಂಥದ್ದು. ಇಲ್ಲಿ ನೋಡ್ತಾ ಹೋದ್ರೆ ಬೇರೆ ಕಡೆಯಿಂದ ತಹಶೀಲ್ದಾರ್ ವಾರಕ್ಕೆ ಒಮ್ಮೆ 2 ಸರಿ ಬರುವಂಥದ್ದು ಅವರು. ಸೊ ಇದು ಯಾವ ರೀತಿ ನಡೆಯುತ್ತೆ ಈ ಒಂದು ಕಾರ್ಯವ್ಯವಸ್ಥೆ, ಅಲ್ಲಿನ ಜನರಿಗೆ ಯಾವ ರೀತಿ ಒಂದು ತೊಂದರೆಯನ್ನು ನೀಡುವಂಥದ್ದು? ಸೊ ಇದೆಲ್ಲ ಒಂದು ಸಿಸ್ಟಮ್ಗೆ ತೊಂದರೆಯನ್ನು ನೀಡುವಂಥ ವಿಷಯ ಅಂತ ಹೇಳ್ಬೋದು. ಇದರ ಬಗ್ಗೆ ಏನು ಹೇಳ್ತೀರಾ? ಸಿಸ್ಟಮ್ ಹೌದು, ಯಾಕಂದ್ರೆ ಅಲ್ಲಿ ಒಂದು ಅರ್ಜಿ ಕೊಟ್ಟರೆ ಅಲ್ಲಿ ಜನರು ಕೇಳಿ ಇದು ಎಲ್ಲ ರೆಡಿಯಾಗಿ ಕೇಳುವಾಗ ತಹಶೀಲ್ದಾರ್ ಇಲ್ಲ ಅಂತ ಆಯ್ತು. ತಹಶೀಲ್ದಾರ್ ಅಲ್ಲಿ ಈಗ ಮೇನ್ ವಿಷಯ ಅಂದ್ರೆ ಈ ಸಿಬ್ಬಂದಿಗಳು ಎಂತ ಮಾಡುದು, ಮಧ್ಯಾಹ್ನ ನಂತರ ಅಲ್ಲಿ ತಾಲೂಕು ಕಚೇರಿಯಲ್ಲಿ ಇರುವುದಿಲ್ಲ, ಅವರು ಕಡತ ಎಲ್ಲ ತೆಗೆದುಕೊಂಡು ಅಲ್ಲಿ ತಹಶೀಲ್ದಾರ್ ಹತ್ರ ಉಡುಪಿಗೆ ಹೋಗುದು. ಅಲ್ಲಿ ಉಡುಪಿ ಹೋದಾಗ ಇಲ್ಲಿ ಜನರು ಬಂದ್ರೆ ಇಲ್ಲಿ ಜನರಿಗೆ ತಹಶೀಲ್ದಾರ್ ಸಿಗುದಿಲ್ಲ, ಈಗ ಇವರು ಸ್ಟಾಫ್ ಸಹ ಇಲ್ಲ. ಅಲ್ಲಿ ಸಹ ಹಾಗೆ ಉಡುಪಿ ಹೋದ್ರೆ ಸಹ ಮತ್ತೆ ಅಲ್ಲಿ ತಹಶೀಲ್ದಾರ್ ಒಂದೇ, ಯಾಕಂದ್ರೆ ಒಬ್ಬ ತಹಶೀಲ್ದಾರ್ 2-3 ಈಗ ಬ್ರಹ್ಮಾವರಕ್ಕೆ ಸಹ ಮೊದಲು ಅವರೇ ಚಾರ್ಜ್ ಇದ್ರು, ಈಗ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ. 3 ತಾಲೂಕಿಗೆ ಒಬ್ಬ ತಹಶೀಲ್ದಾರ್ ಇದ್ರೆ, ಯಾಕಂದ್ರೆ ತಹಶೀಲ್ದಾರ್ ಈಗ ಪ್ರಕೃತಿ ಏನಾದ್ರು ವಿಕೋಪ ಆದ್ರೆ ಅಲ್ಲಿ ಅವರ ಅಧಿಕಾರಿಗಳು ಬಂದ್ರೆ, ಯಾರಾದ್ರು DC ಬಂದ್ರೆ, ಮತ್ತೆ ಯಾರಾದ್ರೂ ಈಗ ಮಿನಿಸ್ಟರ್ಗಳು ಬಂದ್ರೆ ತಹಶೀಲ್ದಾರ್ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಇಲ್ಲಿ ಕಡತ ಕೊಂಡೋದ್ರೆ ಅಲ್ಲಿ ಒಮ್ಮೊಮ್ಮೆ ಹೋಗಿ ಅವರು ಸಿಬ್ಬಂದಿಗಳು ವಾಪಸ್ ಬರ್ತಾರೆ. ಮತ್ತೆ ಯಾಕಂದ್ರೆ ಇಲ್ಲಿ ಸಿಬ್ಬಂದಿಗಳ ಹತ್ರ ಕೇಳಿದ್ರೆ ಇವತ್ತು ತಹಶೀಲ್ದಾರ್ ಹತ್ರ ನಾವು ಸೈನ್ ಮಾಡಿ ಕೊಡ್ತೇವೆ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಅವರು ಹೋಗಿ ತಹಶೀಲ್ದಾರ್ ಹತ್ರ ಸೈನ್ ಆಗದೆ ವಾಪಸ್ ಬರ್ದ್ರೆ ಇಲ್ಲಿ ನೆಕ್ಸ್ಟ್ ಜನ ಬಂದ್ರೆ, ಈಗ ಜನರು ಬಂದು ಕೇಳ್ತಾರಲ್ಲ, ಆಗ ಟೈಮಲ್ಲಿ ರೆಡಿ ಆಗಿರುವುದಿಲ್ಲ, ಅವರು ಪುನಃ ಜನರು ವಾಪಸ್ ಹೋಗ್ಬೇಕು. ಅದರಿಂದ ಈಗ ಒಂದು ಸಿಸ್ಟಮ್ಗೆ ಒಂದು ಪೆಟ್ಟು ಬಿದ್ದಿದೆ. ಹಾಗಂತ ಪೂರ್ಣಕಾಲಿಕ ತಹಶೀಲ್ದಾರ್ ಒಂದು ಇದ್ರೆ ಎಲ್ಲ ಕೆಲಸ ಸುಲಲಿತವಾಗಿ ಆಗ್ಬೋದು. ಸರ್, ಈಗ ಎಲ್ಲೋ ಒಂದು ಕಡೆ ಕಚೇರಿಗಳ ಕೊರತೆ ಇದೆ ಅಂತ ಹೇಳುವಂಥ ಮಾತು ಕೇಳಿ ಬರ್ತಾ ಇದೆ, ಇಲಾಖೆಗಳ ಕೊರತೆಗಳು ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಯಾವೆಲ್ಲ ಇಲಾಖೆಗಳ ಕೊರತೆ ಇದೆ ಇಲ್ಲಿ ಒಂದು ಕಾಪಿಗೆ ಸಂಬಂಧಪಟ್ಟ ತಾಲೂಕು ಕಚೇರಿಯಲ್ಲಿ? ಇಲಾಖೆ ಅಂದರೆ ಈಗ ಮೊದಲು ಈಗ ಈ RRT ಸೆಕ್ಷನ್ ಇದು ಮತ್ತೆ ಯಾವುದು RTC ಯಾವುದು ಆಗದಿದ್ರೆ ಅರ್ಜಿ ತಗೊಳ್ಳೋದು, ಸರ್ವೆ ಸೆಕ್ಷನ್ ಎಲ್ಲ ಈಗ ಮುನ್ನೆ ತಾನೇ ಬಂದಿದೆ. ಆದರೆ ಅದು ಕೂಡ ಈಗ ಭೂಮಿ ಸೆಕ್ಷನ್ ಏನುಂಟು ಅದು ಸಹ ಈಗ ಕೆಲಸ ನಡೀತಾ ಉಂಟು. ಈಗ ಯಾವುದೇ ಸರ್ವೆಗೆ ಅರ್ಜಿ ಕೊಟ್ಟರೆ ಸರ್ವೆ ಆದರೂ ಕೂಡ ಅದು ನಕ್ಷೆ ಸಿಗುವಾಗ ಈಗ ಮುನ್ನೆ ಸರ್ವೇರ್ ಹೇಳ್ತಾ ಇದ್ದಾರೆ 2 ತಿಂಗಳು ಆಗ್ಬೋದು ಅಂತ. ಅಂದರೆ ಅದು ಸರ್ವೆ ಸೆಕ್ಷನ್ ಬಂದರೂ ಕೂಡ ಒಂದು ಮೇಲ್ನೋಟಕ್ಕೆ ಮಾತ್ರ ಸರ್ವೆ ಸೆಕ್ಷನ್ ಬಂದಿದೆ ಅಂತ, ಒಳಗೆ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಯಾವುದೇ ಕೆಲಸ ಅಂದರೆ ಸುಲಲಿತವಾಗಿ ಆಗ್ತಿಲ್ಲ. ಅದು ಯಾಕಂದ್ರೆ ಕಾಪು ಉಡುಪಿ ಇತ್ತು ಮೊದಲೆಲ್ಲ, ಅದು ಸರ್ವರ್ನಲ್ಲೆಲ್ಲ ಉಡುಪಿ ತಾಲೂಕು ಅಂತ, ಅದು ಕಾಪು ತಾಲೂಕಿಗೆ ಶಿಫ್ಟ್ ಆಗಿದ್ರೆ ಇನ್ನೂ ಸ್ವಲ್ಪ 2 ತಿಂಗಳು ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅದರಿಂದ ಸಮಸ್ಯೆ. ಮತ್ತೆ ಈಗ ಇಲ್ಲಿ ನೀವು ಬೇರೆ ಅರ್ಜಿ ಎಲ್ಲ ಕಾಪೋಲಿ ಕನ್ವರ್ಷನ್ ಅದೆಲ್ಲ ಕಾಪೋಲಿ ಆದರೆ ಈಗ ಓಲ್ಡ್ RTC ಈಗ ಕನ್ವರ್ಷನ್ಗೆ ಕೆಲವೊಮ್ಮೆ ಓಲ್ಡ್ RTC ಬೇಕಾಗ್ತದೆ, ಮತ್ತೆ ಆಕಾರ ಬಂದು ಬೇಕಾಗ್ತದೆ. ಅದಕ್ಕೆಲ್ಲ ಜನರು ಈಗ ಆಕಾರ ಬಂದಿದೆ ಉಡುಪಿಗೆ ಹೋಗ್ಬೇಕಾಗ್ತದೆ. ಈಗ ಬರ್ತ್ ಸರ್ಟಿಫಿಕೇಟ್ ಯಾರ್ದಾದ್ರು ಬೇಕಾದ್ರೆ ಅವರು ಉಡುಪಿಗೆ ಹೋಗ್ಬೇಕಾಗ್ತದೆ, ಅದಕ್ಕೆಲ್ಲ ಅವರು ಉಡುಪಿಗೆ ಓಡಬೇಕಾಗ್ತದೆ. ಹಾಗಾಗಿ ಇನ್ನು ಮತ್ತೆ ಈಗ ಸರ್ಕಾರಿ ಆಸ್ಪತ್ರೆ ಆಗಬೇಕು, ಅದು ಸಹ ಬಂದಿಲ್ಲ, ಕೋರ್ಟ್ ಕಚೇರಿ ಆಗಲಿಲ್ಲ, ರಿಜಿಸ್ಟರ್ ಆಫೀಸ್ ಆಗಲಿಲ್ಲ. ಈಗ ಯಾಕಂದರೆ ಮೊದಲೊಂದು ಎಲ್ಲರೂ ಹೇಳ್ತಿದ್ರು, ಅಂದರೆ ಕಾಪು ತಾಲೂಕಾದರೆ ಈ ಪಿಲಾರು ಕುತ್ಯಾರು ಗ್ರಾಮ ಎಲ್ಲ ಅದು ಮುಲ್ಕಿಗೆ ಇತ್ತು, ಅಲ್ಲಿ ಮುಲ್ಕಿಗೆ ಹೋಗೋದು ತಪ್ತದೆ, ಕಾಪು ಅಲ್ಲಿ ಎಲ್ಲೇ ಆಗ್ತದಂತ. ಈಗ ಹೆಚ್ಚಿನ ಜನರು ಕೇಳ್ತಾರೆ, ಈಗ ಕಾಪುಗೆ ಬರಲಿಲ್ವಾ ಅಂದರೆ ರಿಜಿಸ್ಟರ್ ಆಫೀಸ್ ಬರಲಿಲ್ಲ, ಸರ್ವೆ ಸೆಕ್ಷನ್ ಬರಲಿಲ್ಲ, ಇದು ರೆಕಾರ್ಡ್ ರೂಮ್ ಬರಲಿಲ್ಲ, ಮತ್ತು ಈಗ ಲ್ಯಾಂಡ್ ಟ್ರಿಬ್ಯುನಲ್. ಈಗ ಎಲ್ಲರೂ ಹೆಚ್ಚಿನದು ಈಗ ಕಾಪು ಅಲ್ಲಿ ಜಾಗ ಎಲ್ಲ ಗ್ರಾಮೀಣ ಭಾಗದಲ್ಲಿ
ಈ ಗೇಣಿ ಹಕ್ಕಿನಿಂದ ಬಂದದ್ದು, ಭೂನ್ಯಾಯ ಮಂಡಳಿ ಆದೇಶ ಪ್ರಕಾರ ಬಂದದ್ದು. ಅದು ಯಾವುದೇ ಒಂದು ಈಗ ಲೀಗಲ್ ಒಪಿನಿಯನ್ ಇರಲಿ, ಒಬ್ಬ ಲೋನ್ ತೆಗಿಬೇಕಾದ್ರೆ ಒಬ್ಬ ಇದು ಪಂಚಾಯತ್ಗೆ ಯಾವುದಾದ್ರು ಅರ್ಜಿ ಕೊಟ್ಟರೆ ಅದು ಇದು ಜಡ್ಜ್ಮೆಂಟ್ ಕಾಪಿ ಟ್ರಿಬ್ಯುನಲ್ ಅದು ಕೇಳ್ತಾರೆ. ಅದು ಸಹ ಇನ್ನೂ ಸಹ ಉಡುಪಿಯಲ್ಲೇ ಉಂಟು. ಅದೆಲ್ಲ ಈಚೆ ಬಂದರೆ ಒಳ್ಳೆ ಜನರಿಗೆ ತುಂಬ ಸಹಕಾರ ಇದೆ. ಯಾಕಂದರೆ ಒಂದು ಅರ್ಜಿಗೆ ಇಲ್ಲಿ ಬರುದು, ಒಂದು ಅರ್ಜಿಗೆ ಅಲ್ಲಿ ಹೋಗ್ಬೇಕಾಗ್ತದೆ. ಯಾಕಂದರೆ 2 ಸಲ ಅಲ್ಲಿ ಹೋದರೆ ಅಂದರೆ ಈಗ ಅರ್ಜಿ ತಗೊಳ್ಳೋದು ಬೆಳಿಗ್ಗೆ 1:30 ತನಕ ಮಾತ್ರ ಇರ್ತದೆ ಉಡುಪಿಯಲ್ಲಿ. ಆ ಟೈಮಲ್ಲಿ ಜನರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಕಾಪಲ್ಲಿ ಬರುವಾಗ ಲೇಟ್ ಆದರೆ. ಹಾಗಾಗಿ ಜನರಿಗೆ ಅದರಿಂದ ತುಂಬ ಸಮಸ್ಯೆ ಉಂಟು. ಹಾಗಾಗಿ ಎಲ್ಲ ಇಲಾಖೆಗಳು ಬಂದರೆ ಒಳ್ಳೆಯದಾಗ್ಬೋದು. ಸರ್, ಈಗಾಗಲೇ ನೀವು ಹೇಳಿರುವಂಥದ್ದು ಆಸ್ಪತ್ರೆಗಳಿಲ್ಲ, ಕೆಲವು ಕಚೇರಿಗಳಿಲ್ಲ ಅಂತ. ನಾನು ಈಗಾಗಲೇ ಕೇಳಿದ ಒಂದು ಪ್ರಶ್ನೆ, ಪ್ಲಾನಿಂಗ್ ಇಲ್ಲದೆ ಕಾಪು ತಾಲೂಕು ಆಯ್ತಾ, ಅಥವಾ ಕಾಪು ತಾಲೂಕು ಅಂತ ಮಾಡಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ಲಾನಿಂಗನ್ನು ಮಾಡಿದಾರಾ, ಅಥವಾ ಯೋಜನೆಗಳನ್ನು ಏನಾದರೂ ಇಟ್ಟುಕೊಂಡಿದ್ರಾ? ಆಸ್ಪತ್ರೆಗಳಾಗಬೇಕು, ಸಂಬಂಧಪಟ್ಟಂಥ ರಿಜಿಸ್ಟರ್ ಆಫೀಸ್ಗಳಾಗಬೇಕು, ಇದರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಂದರೆ ಅಲ್ಲಿ ಜಾಗ ಉಂಟು, ಸರ್ಕಾರಿ ಜಾಗ ಬೇಕಾದಷ್ಟು ಅಲ್ಲಿ ಅವೈಲೇಬಲ್ ಉಂಟು. ಇನ್ನು ಮುಂದಕ್ಕೆ ಅದು ಅಂದರೆ ಈಗಿನ ಜನಪ್ರತಿನಿಧಿಗಳು ಅದನ್ನು ಫಾಲೋ ಅಪ್ ಮಾಡಿ ಅದಕ್ಕೆ ಯಾರ್ಯಾರು ಇಲಾಖೆಗೆ ಯಾವುದ್ಯಾವುದು ಬರ್ತದೆ ಡಿಪಾರ್ಟ್ಮೆಂಟ್. ಈಗ ಸರ್ಕಾರಿ ಆರೋಗ್ಯ ಇಲಾಖೆಗೆ ಬರ್ತದೆ, ಕೋರ್ಟು ನ್ಯಾಯಾಂಗ ಇಲಾಖೆಗೆ ಬರ್ತದೆ, ಮತ್ತು ರಿಜಿಸ್ಟರ್ ಆಫೀಸ್ ಅದು ಕಂದಾಯ ಇಲಾಖೆಗೆ ಬರ್ತದೆ. ಆ ಕಂದಾಯ ಇಲಾಖೆಯ ಸಚಿವರಿದ್ದಾರೆ, ಅವರ ಹತ್ರ ಅಲ್ಲಿ ಹೋಗಿ ಅದಕ್ಕೆ ಹೇಗೆ ಎಷ್ಟು ಇದು ಬೇಕು, ಫಂಡ್ ಬೇಕು. ಈಗ ಅಂದರೆ ಒಂದು 50 ಕೋಟಿ 40 ಕೋಟಿಯಲ್ಲಿ ಅದೆಲ್ಲ ಆಗೋದಲ್ಲ. 100 ಕೋಟಿ 200 ಕೋಟಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅದು. ಅದಕ್ಕೆ ಸರಿಯಾದ ಒಂದು ಇದು ಬೇಕು, ಕಚೇರಿ ಬೇಕು, ಪೀಠೋಪಕರಣ ಬೇಕು, ಸಿಬ್ಬಂದಿ ಬೇಕು, ತುಂಬ ಕೆಲಸ ಉಂಟು. ಅದು ನಾವು ಇಲ್ಲಿ ಜನಪ್ರತಿನಿಧಿ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಫಾಲೋ ಅಪ್ ಮಾಡಿದರೆ ಮುಂದಿನ ದಿವಸ ಆಗ್ಬೋದು. ಎಸ್ ಸರ್, ಈಗಾಗಲೇ ಹೇಳಿರುವಂಥದ್ದು ಅಭಿವೃದ್ಧಿ ಕಡೆಗೆ ಹೋಗುವಾಗ ಸ್ವಲ್ಪ ಕುಂಠಿತವಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೂಕ್ತವಾಗಿ ನೋಡಿದರೆ ಪೂರಕವಾದ ತಾಲೂಕು ಇನ್ನೂ ಕಾಪು ಆಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಕಾಮಗಾರಿಗಳು ವಿಳಂಬವಾಗ್ತಾ ಇದೆ, ಜನರು ಒಂದಲ್ಲ ಒಂದು ರೀತಿಯ ಸಮಸ್ಯೆಯನ್ನು ದಿನೇ ದಿನೇ ಅನುಭವಿಸುತ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನೇರವಾಗಿ ಇದಕ್ಕೆ ನೋಡೋಕೆ ಹೋದರೆ ಜಿಲ್ಲಾಡಳಿತ ಇದಕ್ಕೆ ಕಾರಣನಾ, ಅಥವಾ ಅದಕ್ಕೆ ಸಂಬಂಧಪಟ್ಟ ಶಾಸಕರು ಕಾರಣನಾ? ಜಿಲ್ಲಾಡಳಿತ ಕೂಡ ಕಾರಣ ಮತ್ತು ಶಾಸಕರು ಕೂಡ ಇದರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಬೇಕಾಗ್ತದೆ. ಯಾಕಂದರೆ ಈಗ ಸ್ಥಳೀಯ ಶಾಸಕರು ಇದು ಯಾಕೆ ಕಾಮಗಾರಿ ವಿಳಂಬ ಆಗ್ತದೆ, ಯಾಕೆ ಕೆಲಸ ಆಗ್ತಾ ಇಲ್ಲ, ಅದರ ಬಗ್ಗೆ ಸ್ವಲ್ಪ ಫಾಲೋ ಅಪ್ ಮಾಡಿದರೆ ಕೆಲಸ ಆಗುತ್ತೆ. ಮತ್ತು ಜಿಲ್ಲಾಡಳಿತಗಳು ಅದು ಸರ್ಕಾರದಿಂದ ಯಾವುದು ಆದೇಶ ಬರ್ತದೆ ಅದರ ಪ್ರಕಾರ ಮಾಡ್ತಾರೆ. ಜಿಲ್ಲಾಡಳಿತ ಖಾಲಿ ಈಗ ಮನವಿ ಕೊಡ್ಬೋದು, ಯಾವುದು ಇಲಾಖೆಗೆ ಅದರ ಬಗ್ಗೆ ಹೀಗೆ ಇಷ್ಟು ನಮಗೆ ಫಂಡ್ ಬೇಕಂತ. ಸರ್ಕಾರ ಕೊಡದೇ ಇದ್ದರೆ ಅವರಿಗೆ ಸಹ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಜಿಲ್ಲಾಡಳಿತ ಮತ್ತು ಶಾಸಕರು ಒಟ್ಟಾಗಿ ಇದ್ರ ಬಗ್ಗೆ ಹೋರಾಟ ಮಾಡಿದರೆ ಏನಾದರೂ ಪರಿಹಾರ ಆಗ್ಬೋದು. ಈಗ ತಾಲೂಕು ಪಂಚಾಯಿತಿಯಲ್ಲಿ ತಹಶೀಲ್ದಾರರ ಒಂದು ಅನುಪಸ್ಥಿತಿಯನ್ನು ನಾವು ನೋಡ್ತಾ ಇರುವಂಥದ್ದು. ಇನ್ನು ಗ್ರಾಮ ಪಂಚಾಯಿತಿಗಳ ವಿಚಾರಕ್ಕೆ ಬಂದರೆ ಅಲ್ಲಿ ಯಾವ ಅಧಿಕಾರಿಗಳ ಅನುಪಸ್ಥಿತಿ ಇದೆಯಾ? ವಿಎಗಳಾಗಿರ್ಬೋದು, ಬೇರೆ ಯಾವುದಾದ್ರೂ ಒಂದು ಕಾಪು ತಾಲೂಕಿಗೆ ಸಂಬಂಧಪಟ್ಟಂಥ ಪಂಚಾಯಿತಿಗಳಲ್ಲಿ ಅನುಪಸ್ಥಿತಿ ಕಾಣಿಸ್ತಾ ಇದೆಯಾ ಅಧಿಕಾರಿಗಳದ್ದು? ವಿಎಗಳಂದ್ರೆ ಕೆಲವೊಮ್ಮೆ ವಿಎಗಳು 1-2 ವಾರ 3 ವಾರ ಎಲ್ಲ ರಜೆ ಹಾಕಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ಗ್ರಾಮಕ್ಕೆ ವಿಎ ಇರುವುದಿಲ್ಲ, ಇನ್ನೊಂದು ವಿಎಯನ್ನು ಚಾರ್ಜ್ ಅಂತ ಹಾಕ್ತಾರೆ. ಅಲ್ಲಿ ಜನರು ಹೋದರೆ ಅಲ್ಲಿ ಅವರು ಚಾರ್ಜ್, ನೀವು ಅವರದ್ದು ಫೋನ್ ನಂಬರ್ಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ಅವರು ಅಲ್ಲಿ ಆ ಟೈಮಲ್ಲಿ ಸಿಗುದಿಲ್ಲ ಜನರು ಹೋದಾಗ. ಮತ್ತು ಎಲ್ಲಿ ಅವರು ಪೂರ್ಣಕಾಲಿಕ ಕೆಲಸ ಅಲ್ಲಿ ಸಹ ಜನರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು. ಮತ್ತು PDO ಬಗ್ಗೆ ಸಹ ಹಾಗೆ, ಕೆಲವು ಈಗ ದೊಡ್ಡ ದೊಡ್ಡ ಪಂಚಾಯತಿಗೆ ಈಗ ಒಬ್ಬರೇ PDO ಅಂತ ಇದ್ದಾರೆ. PDO ಅನ್ನು ಕೂಡ ಬೇರೆ 2 ಪಂಚಾಯತಿಗೆಲ್ಲ ಚಾರ್ಜ್ ಆಗ್ತಿದ್ದಾರೆ. ಯಾಕಂದರೆ ಈಗ ನೋಡ್ಲಿಕ್ಕೆ ಹೋದರೆ ಈಗ ತಾಲೂಕು ಪಂಚಾಯತಿಗೆ ಮತ್ತು ವಿಎಗಳಿಗೆ ಜಾಸ್ತಿ ಕೆಲಸ ಬರ್ತಾ ಉಂಟು. ಈಗ 9-11 ಅದನ್ನು ಸಹ ಈಗ ಇಂಜಿನಿಯರ್ ಅಪ್ರೂವಲ್ ಅದೆಲ್ಲ ಬೇಕಂತ ಹೇಳಿದ್ದಾರೆ. ಹೆಚ್ಚಾಗಿ ಪಂಚಾಯತಿಗೆ ಸಹ ಈಗ ಜನರದ್ದು ಸಮಸ್ಯೆ ಎಲ್ಲ ಪಂಚಾಯತಿಗೆ ಬರ್ತಾ ಉಂಟು. ಅಲ್ಲಿ ಸಹ ಕರೆಕ್ಟಾಗಿ ಒಂದು ದೊಡ್ಡ ದೊಡ್ಡ ಪಂಚಾಯತಿಗೆ ಖಾಲಿ ಒಬ್ಬೊಬ್ಬರೇ PDO ಇದ್ದಾರೆ, ಅವರಿಗೆ ಕಾರ್ಯದರ್ಶಿ ಬೇಕು. ಈಗ ಶಿರುವ ಪಂಚಾಯತಲ್ಲಿ ಒಬ್ಬರೇ PDO ಮಾತ್ರ ಇದ್ದಾರೆ, ಕಾರ್ಯದರ್ಶಿ ಇಲ್ಲ. ಹಾಗೆ ಅಲ್ಲಿ ಸಹ ಸಿಬ್ಬಂದಿ ಕೊರತೆ ಇರುವುದರಿಂದ ಅದರಿಂದ ಕೂಡ ಜನರಿಗೆ ಒಂದು ಸಮಸ್ಯೆ ಕಾಪು ತಾಲೂಕಿನಲ್ಲಿ. ಸರಿ, ಈಗ ನೋಡ್ತಾ ಹೋದಾಗ ಒಂದು ಸರ್ಕಾರಕ್ಕೆ ಜನರು ಕಟ್ಟುವಂಥ ತೆರಿಗೆ ಸ್ವಲ್ಪ ವಿಳಂಬವಾದರೆ ಅವರನ್ನು ದೂಷಿಸುತ್ತೆ, ಜನರ ವಿರುದ್ಧ ಸೂಕ್ತವಾದ ಕಾನೂನಿನ ಕ್ರಮವನ್ನು ಕೈಗೊಳ್ಳುತ್ತೆ. ಜನರಿಗೆ ಒಂದು ಅಡ್ಜಸ್ಟ್ಮೆಂಟಿನ ಅವಕಾಶ ಎಲ್ಲೂ ನೀಡಲ್ಲ ಯಾವುದೇ ಒಂದು ಕಾನೂನಲ್ಲಿ. ಆದರೆ ಜನರಿಗೆ ಮಾತ್ರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಪರ್ಯಾಯವಾಗಿ ಅಲ್ಲಿ ಅಧಿಕಾರಿಯ ಕೊರತೆ ಇರುವಾಗ ತಹಶೀಲ್ದಾರ್ ಅನ್ನುವಂಥದ್ದು ಮುಖ್ಯ ಅಧಿಕಾರಿ ಅಂತ ಹೇಳ್ಬೋದು ಒಂದು ತಾಲೂಕಿಗೆ. ಇಷ್ಟು ಸಮಯ ಅದರಲ್ಲಿ ತಹಶೀಲ್ದಾರ್ನ ನೇಮಕವಾಗಿಲ್ಲ. ಸೊ ಇದು ಜನರಿಗೆ ತೊಂದರೆ ಆಗುವಂಥ ವಿಚಾರ, ಇದರ ಬಗ್ಗೆ ಏನು ಹೇಳ್ತೀರಾ? ಜನರಿಗೆ ತೊಂದರೆ ಆಗ್ತಂದ್ರೆ ಅಂದರೆ ಯಾಕಂದರೆ ಒಬ್ಬ ತೆರಿಗೆ ಕಟ್ಟುವುದಂದರೆ ಜನರು ಪಾಪ ಅವರು ದುಡಿದ ಹಣದಲ್ಲಿ ತೆರಿಗೆ ಕಟ್ಟುವುದು. ಅಂದರೆ ಅವರೊಂದು ತೆರಿಗೆ ಕಟ್ಟುವಾಗ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನಮ್ಮದು ಕೆಲಸ ಏನು ಸರ್ಕಾರದಿಂದ ನಮಗೆ ಆಗ್ಲಿಕ್ಕೆ ಅದು ಕರೆಕ್ಟ್ ಟೈಮಲ್ಲಿ ಆಗಬೇಕಂತ. ಈಗ ತೆರಿಗೆ ಕಟ್ಟಿ ಅವರದ್ದು ಆ ತೆರಿಗೆ ಹಣದಿಂದಲೇ ಈಗ ಸಿಬ್ಬಂದಿಗಳಿಗೆ ಏನಾದರೂ ಜನರಿಗೆ ಸರ್ಕಾರ ಕೆಲಸ ಮಾಡೋದು, ಈಗ ತೆರಿಗೆ ಕಟ್ಟುವ ಜನರ ಹಣದಿಂದಲೇ ಕೆಲಸ ಮಾಡೋದು. ಆ ಸಂದರ್ಭದಲ್ಲಿ ಜನರಿಗೆ ಬೇಕಾಗುವ ಸೌಲಭ್ಯ ಕರೆಕ್ಟ್ ಸರಿಯಾಗಿ ಸಿಗದಿರುವಾಗ ಅದು ಜನರಿಗೆ ಸಹ ಒಂದ್ಸಲ ಜಿಗುಪ್ಸೆ ಆಗ್ತದೆ. ಇದು ಯಾಕೆ ನಾವು ಟ್ಯಾಕ್ಸ್ ಕಟ್ಟಬೇಕು, ಈಗ ಅವರು ಕರೆ ಮಾಡಿದವರು ಹೇಳಿದ್ರು ನಾವು ಟ್ಯಾಕ್ಸೇ ಕಟ್ಟುವುದಿಲ್ಲ ಅಂದರೆ ಹಾಗೆ ಬರ್ತದೆ. ಅಂದರೆ ಯಾಕೆಂದರೆ 1-2 ಸಲ 3 ಸಲ ಹೋಗಿ ಸಹ ಕೆಲಸ ಆಗದಿದ್ದರೆ ನೇರವಾಗಿ ಜನರಿಗೆ ಇದರ ಮೇಲೆ ಪರಿಣಾಮ ಬೀರ್ತದೆ. ಎಸ್, ಈಗ ಇಲ್ಲಿ ಒಂದು ಇಲಾಖೆಗಳ ಕೊರತೆ ಅಂತ ಬಂದಾಗ ಕಂದಾಯ ಇಲಾಖೆಗೆ ಯಾವ ರೀತಿಯ ಒಂದು ಎಫೆಕ್ಟ್ ಇದೆ? ಏನಾದರೂ ಸಮಸ್ಯೆ ಇದೆಯಾ ಕಂದಾಯ ಇಲಾಖೆಯ ಮೂಲಕ? ಕಂದಾಯ ಇಲಾಖೆ ಅಂದರೆ ಅದೇ ಒಬ್ಬೊಬ್ಬರಿಗೆ ಈಗ ಒಂದೊಂದು ಇಲಾಖೆ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟ್ ಅದು ಕೆಲಸ ಒಬ್ಬೊಬ್ಬರಿಗೆ ಕೊಡಬೇಕಾಗ್ತದೆ. ಈಗ 3 ಡಿಪಾರ್ಟ್ಮೆಂಟ್ ಅದೆಲ್ಲ ಒಬ್ಬರಿಗೆ ಕೊಟ್ಟರೆ ಅಂದರೆ ಅಲ್ಲಿ ಈಗ ಕಾಪು ತಾಲೂಕು ಅಂದರೆ ಸುಮಾರು ನನ್ನ ಪ್ರಕಾರ ಒಂದು 20ಕ್ಕಿಂತ ಜಾಸ್ತಿ ಗ್ರಾಮ ಉಂಟು. ಅಲ್ಲಿ ಒಂದೊಂದು ಗ್ರಾಮದಿಂದ ತುಂಬ ಈಗ ಅರ್ಜಿ ಬರ್ತದೆ.
ಆಗ ಅಲ್ಲಿ ಸಿಬ್ಬಂದಿ ಕರೆಕ್ಟ್ ಆಗಿ ಇಲ್ಲದಿದ್ದರೆ ಅವರಿಗೆ ಸಹ ಕೆಲಸ ಮಾಡಲಿಕ್ಕೆ ಪ್ರೆಷರ್ ಬೀಳ್ತದೆ. ಮತ್ತೆ ಅಲ್ಲಿ ಜನರು ಬಂದು ಕೇಳ್ತಾರೆ ಯಾಕೆ ಆಗಲಿಲ್ಲ ಇವರಿಗೆ ಅಂದರೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಸಮಸ್ಯೆ ಅಂದರೆ ಅವರು ಮಧ್ಯಾಹ್ನ ಮೇಲೆ ಉಡುಪಿಗೆಲ್ಲ ಹೋಗಬೇಕಾಗ್ತದೆ. ಹಾಗಾಗಿ ಸಿಬ್ಬಂದಿ ಸಹ ಕರೆಕ್ಟಾಗಿ ಇಲ್ಲದಿರುವುದರಿಂದ ಜನರ ಕೆಲಸ ಡಿಲೇ ಆಗ್ತಾ ಉಂಟು. ಸೊ ಮುಂದಕ್ಕೆ ಇದರ ಬಗ್ಗೆ ನಿಯೋಜನೆ ಮಾಡುವಲ್ಲಿ ಯಾವುದಾದ್ರೂ ಒಂದು ಕ್ರಮವನ್ನು ತಗೊಂಡಿದ್ದಾರಾ? ಏನಾದರೂ ಮಾಹಿತಿ ಇದೆ ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆ ನಿಮ್ಮ ಹತ್ರ? ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಇವತ್ತೊಂದು ಬಂದ ಮಾಹಿತಿ ಪ್ರಕಾರ ಈಗ ತಹಶೀಲ್ದಾರ್ ಒಬ್ಬ ನೇಮಕ ಆಗಿದೆ ಅಂತ ಒಂದು ಮಾಹಿತಿ ಉಂಟು. ಅದು ಲಾಸ್ಟ್ ಟೈಮ್ ಸಹ ಹಾಗೆ ಅವನು ಹೊಸೊಬ್ಬರು ಬರ್ತಾರೆ ಅಂತ. ಆದರೆ ಇನ್ನೂ ಸಹ ಯಾರು ಅನೌನ್ಸ್ಮೆಂಟ್ ಆದಾಗೆ ಬಗ್ಗೆ ಇಲ್ಲ. ಒಂದು ವೇಳೆ ಅವರು ಈಗ ನಾವು ಈ ಹೋರಾಟ ಮಾಡಿದ್ರಿಂದ ಏನಾದರೂ ತಹಶೀಲ್ದಾರ್ ಬಂದರೆ ಜನರಿಗೆ ಹೆಲ್ಪ್ ಆಗ್ಬೋದು. ಮತ್ತು ಶಾಸಕರು ಈ ಬಗ್ಗೆ ಏನು ಕ್ರಮ ಕೈಗೊಂಡು ನಮಗೆ ಮಾಹಿತಿ. ಎಸ್ ಸರ್, ಈಗ ನೋಡ್ತಾ ಹೋದಾಗ ಹಲವಾರು ತಾಲೂಕುಗಳಿರುವಂಥದ್ದು, ತಾಲೂಕು ಕೇವಲ ತಹಶೀಲ್ದಾರ್ ವಿಷಯ ಅಲ್ಲ, ಕೆಲವು ಕೋರ್ಟ್ಗಳಲ್ಲಿ ಜಡ್ಜೇ ಇರೋದಿಲ್ಲ, ಎಲ್ಲಿಂದ ಪರ್ಯಾಯವಾಗಿ ಜಡ್ಜ್ಗಳನ್ನು ಕರ್ಕೊಂಡ್ಬರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಈ ಒಂದು ಕೊರತೆ ಕಾಣಿಸ್ತಾ ಇರುವಂಥದ್ದು? ಅಧಿಕಾರಿಗಳ ಕೊರತೆ ಯಾಕೆ ಕಾಣಿಸ್ತಾ ಇದೆ? ಅಧಿಕಾರಿಗಳ ಕೊರತೆ ಅಂದರೆ ಜನರಿಗೆ ಏನು ಅದ್ರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅಂದರೆ ಯಾಕೆಂದರೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡೋದು ಸರ್ಕಾರದ ಏನು ಸಮಸ್ಯೆ ಅಂತ ಅವರ ಹತ್ರ ಕೇಳಬೇಕಾಗ್ತದೆ. ಅಂದರೆ ಕೆಲವೊಮ್ಮೆ ಈಗ ಆರ್ಥಿಕ ಅವರಿಗೆ ಈಗ ಹೊಸ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಈಗ ಹೆಚ್ಚಿನ ಇಲಾಖೆಯಲ್ಲಿ ನೋಡ್ಲಿಕ್ಕೆ ಹೋದರೆ, ಯಾವುದೇ ಇಲಾಖೆಯಲ್ಲಿ ಹೋದರೆ ಸ್ಟಾಫು ತುಂಬ ಕಮ್ಮಿ ಉಂಟು. ಈಗ ಕೆಲವರು ರಿಟೈರ್ಡ್ ಆದರೆ ಆ ಪೋಸ್ಟಿಗೆ ಹೊಸತೆ ಅಪಾಯಿಂಟ್ಮೆಂಟೇ ಆಗ್ತಾ ಇಲ್ಲ ಕೆಲವು ಕಡೆ. ಮತ್ತು ಕೆಲವು ಕಡೆ ತುಂಬ ಒಂದು 500, 1000 ಎಲ್ಲ ಹುದ್ದೆ ಖಾಲಿ ಉಂಟು. ಅಂದರೆ ಸರ್ಕಾರಕ್ಕೆ ಅಂದರೆ ಹೊಸದು ಸಿಬ್ಬಂದಿ ನೇಮಕ ಮಾಡುವಾಗ ಅದಕ್ಕೆ ಬೇಕಾದ ಅವರಿಗೆ ಸಂಬಳ ಕೊಡಲಿಕ್ಕೆ ಸಹ ಫೈನಾನ್ಸಿನ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಏನು ಡಿಲೇ ಆಗ್ತಾ ಉಂಟಾ ಅಲ್ಲ ಬೇರೆ ಏನು ಕಾರಣ ಉಂಟಾ ಅದ್ರ ಬಗ್ಗೆ ಸರ್ಕಾರವನ್ನೇ ಕೇಳಬೇಕು. ಎಸ್, ಈಗ ಏನು ನಿಮ್ಮ ಒಂದು ಪಂಚಾಯತ್ಗಳಿಗೆ ಅನುದಾನ ಬರುವಂಥದ್ದು, ಇದು ಸೂಕ್ತ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇದೆಯಾ? ಅನುದಾನಗಳು ಬರ್ತಾ ಇದೆಯಾ? ಅಭಿವೃದ್ಧಿ ಕಡೆಗೆ ಪೂರಕವಾಗಿದೆಯಾ? ಪಂಚಾಯತ್ಗಳಿಗೆ ಅಂದರೆ ವರ್ಷಕ್ಕೆ ಎಷ್ಟು ಬರ್ತದೆ ಅಷ್ಟು ಅನುದಾನ ಬರ್ತಾ ಉಂಟು. ಅದರಲ್ಲಿ ತುಂಬ ಕಡಿಮೆ ಪಂಚಾಯತ್ಗಳಿಗೆ. ಈಗ ದೊಡ್ಡ ಪಂಚಾಯತಿಗೆಲ್ಲ ಅದು ಭಾರಿ ಕಮ್ಮಿ ಆಗ್ತದೆ. ಯಾಕಂದರೆ ಜನರಿಗೆ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆದವನಿಗೆ ಒಂದು ಏರಿಯಾದಲ್ಲಿ 800-900 ಜನ ಇರ್ತಾರೆ ಒಂದೊಂದು ಏರಿಯಾಕ್ಕೆ. ಅಲ್ಲಿ ಒಂದು ವರ್ಷಕ್ಕೆ ಕೆಲವು ದೊಡ್ಡ ಪಂಚಾಯತಲ್ಲಿ ಈಗ ಶಿರುವ ಪಂಚಾಯತ್ ನೋಡಲಿಕ್ಕೆ ಹೋದರೆ ವರ್ಷಕ್ಕೆ ಒಂದು ಅಭಿವೃದ್ಧಿ ಕಾಮಗಾರಿಗೆ ಬರೋದು ಕೇವಲ 2 ಲಕ್ಷ 3 ಲಕ್ಷ. ಅದರಲ್ಲಿ ಆ ಏರಿಯಾದ ಎಕ್ಸ್ಪೆಕ್ಟೇಷನ್ ಏನುಂಟು ಜನರದ್ದು, ಅದರಿಂದ ಅದನ್ನು ಪೂರ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಯಾಕಂದರೆ ಈಗ ಹೆಚ್ಚಿನ ಕೆಲಸ ಬರುವುದು ಪಂಚಾಯತಿಗೆ. ಈಗ ಯಾವುದೇ ರಸ್ತೆ ಇಲ್ಲ, ನೀರು ಇಲ್ಲ, ಯಾವುದೇ ರಸ್ತೆ ಸರಿ ಇಲ್ಲ, ಏನಾದರೂ ಅಭಿವೃದ್ಧಿ ಯಾವುದೇ ಸೇತುವೆ ಏನು ಬಿದ್ದೋಯ್ತು ಏನಾದರೂ ಕೇಳಿ ಬರುವುದು ಪಂಚಾಯತಿಗೆ. ಆದರೆ ಪಂಚಾಯತ್ನಲ್ಲಿ ಎಂತಾಗಿದೆ ಅಂದರೆ ಈಗ ಕೆಲವು ಪಂಚಾಯತಿಗೆ ಘನತ್ಯಾಜ್ಯ ಘಟಕ ಮಾಡಲಿಕ್ಕೆ ಮತ್ತು ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯ ಪಂಚಾಯತಿಗೆ ಬರ್ತಾ ಉಂಟು. ಆದರೆ ಅಲ್ಲಿ ಪಂಚಾಯತಲ್ಲಿ ಸರ್ಕಾರದಿಂದ ಅನುದಾನ ಬರುವುದು ತುಂಬ ಕಮ್ಮಿ. ಅದರಿಂದ ಇದು ಕೂಡ ಅಭಿವೃದ್ಧಿಗೆ ಒಂದು ಹೊಡೆತ ಬಿದ್ದಿದೆ ಇದರಿಂದ. ಎಸ್, ಈಗ ಎಲ್ಲ ಕಾಮಗಾರಿ ಆಗಿರ್ಬೋದು ಇದೆಲ್ಲ PWD ಡಿಪಾರ್ಟ್ಮೆಂಟ್ ಅಡಿಗಡಿಯಲ್ಲಿ ಬರುವಂಥ ಒಂದು ವಿಚಾರ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ನಡೀತಾ ಇದೆ? ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತಾ ಇದೆಯಾ ಸೂಕ್ತವಾದ ರೀತಿಯಲ್ಲಿ? PWD ಡಿಪಾರ್ಟ್ಮೆಂಟ್ನವರು ಅಂದರೆ ಯಾರು ಕಾಮಗಾರಿ ಆದದ್ದಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಪ್ರೂವಲ್ ಎಲ್ಲ ಮಾಡ್ತಾರೆ. ಆದರೆ ಕೆಲವೆಲ್ಲ PWD ಜಾಗದಲ್ಲಿ ಅನಧಿಕೃತ ಕಟ್ಟಡ ಎಲ್ಲ ಆಗ್ತದೆ. ಮತ್ತು ಕೆಲವರೆಲ್ಲ ಪೇಟೆಯಲ್ಲಿ ಎಲ್ಲ ಗೂಡಂಗಡಿ ಎಲ್ಲ PWD ಜಾಗದಲ್ಲಿ ಇದೆ. PWD ಅಧಿಕಾರಿಗಳು ಹೇಳಿದರೂ ಕೂಡ ಅದ್ರ ಬಗ್ಗೆ ಅವರು ಯಾವುದೇ ಕ್ರಮ ತೆಗೊಳ್ತಾ ಇಲ್ಲ. ಅದರಿಂದ ತುಂಬ ಈಗ ಕೆಲವು ಏರಿಯಾದಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು. PWD ಅಧಿಕಾರಿಗಳು ಸ್ಟ್ರಿಕ್ಟಾಗಿ ಅದರ ಬಗ್ಗೆ ಕ್ರಮ ತಗೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ಇನ್ನು ಈಗ ಪೇಟೆಯಲ್ಲಿ ಇದ್ದ ಸರ್ಕಾರಿ ಜಾಗದಲ್ಲಿ PWD ಜಾಗದಲ್ಲಿ ಅನಧಿಕೃತ ಕಟ್ಟಡಗಳು ಗೂಡಂಗಡಿಗಳು ನಡೆದರೆ ಮುಂದಿನ ಜನಾಂಗಕ್ಕೆ ಅದರಿಂದ ತುಂಬ ಅನಾನುಕೂಲ ಉಂಟು. ಈಗ ವಿದ್ಯಾರ್ಥಿಗಳಾಗಿರ್ಬೋದು ಇನ್ನಿತರ ಕಾರ್ಯಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಸ್ಕಾಲರ್ಶಿಪ್ಗಳೆಲ್ಲ ಇರುತ್ತೆ. ಸೊ ಇದಕ್ಕೆ ಮುಖ್ಯವಾಗಿ ತಹಶೀಲ್ದಾರ್ನ ಒಂದು ಸಹಿ ಬೇಕಾಗಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಎಫೆಕ್ಟನ್ನು ನೀಡಲ್ವಾ? ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಆಗ್ತದೆ. ಯಾಕಂದರೆ ಇಲ್ಲಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಯಾವುದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು. ಅಂದರೆ ವಿದ್ಯಾರ್ಥಿಗಳೇ ಅಂದರೆ ಕೆಲವರಿಗೆ ಪೋಷಕರು ಈಗ ಅಬ್ರಾಡಲ್ಲೆಲ್ಲ ಇರ್ತಾರೆ, ಮತ್ತು ಕೆಲವರು ಕೆಲಸಕ್ಕೆ ಹೋಗೋರಿರ್ತಾರೆ. ಅವರಿಗೆ ತಾಲೂಕು ಆಫೀಸಿಗೆ ಹೋಗಲಿಕ್ಕೆ ಗಡಿ ಪುರ್ಸೋದಿರೋದಿಲ್ಲ. ಅಲ್ಲಿ ಲಾಸ್ಟ್ ಡೇಟ್ ಒಂದು ಲಿಮಿಟೆಡ್ ಡೇಟ್ ಇರ್ತದೆ. ಒಮ್ಮೆಲೆ ಅನೌನ್ಸ್ಮೆಂಟ್ ಆಗ್ತದೆ ಸರ್ಕಾರದಿಂದ, ನಾಡ್ದು 20 ತಾರೀಕಿನೊಳಗೆ ಕೊಡಬೇಕಂತ. ಆ ಟೈಮಲ್ಲಿ ಇದೆ ತಹಶೀಲ್ದಾರದ್ದು ಸೈನ್ ಎಲ್ಲ ಆಗದಿದೆ. ಕೆಲವೊಮ್ಮೆ ಅವರಿಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡದೆ ಉಳಿದು ಹೋಗೋದು ಸಂದರ್ಭ ಉಂಟು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೂಡ ಇದರಿಂದ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿದೆ. ಸರ್, ಈಗ ಆನ್ಲೈನ್ ಮೂಲಕ ಮಾಡಿರುವಂಥದ್ದು ಕೆಲವು RTC ಕಡತಗಳಾಗಿರ್ಬೋದು ಇದರ ಕುರಿತಾಗಿ ಆನ್ಲೈನ್ ಮೂಲಕ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು, ಇದು ಯಾವ ರೀತಿ ಪೂರಕವಾಗಿದೆ? ಸಾಧಕವಾಗಿದೆಯಾ ಬಾಧಕವಾಗಿದೆಯಾ? ಆನ್ಲೈನ್ ಅಂದರೆ ಈಗ ಹೆಚ್ಚಾಗಿ ನೋಡಿದ್ರಿ ಯಾವುದು ನೋಡಿದರೆ ಭೂಮಿ ಆನ್ಲೈನ್, RTC ಆನ್ಲೈನ್, ಇನ್ಕಮ್ ಸರ್ಟಿಫಿಕೇಟ್ ಕೂಡ ಆನ್ಲೈನ್ ಮಾಡಿದ್ದಾರೆ, ಮತ್ತು ಎಲ್ಲ ಆನ್ಲೈನ್. ಆದರೆ ಎಂತ ಗೊತ್ತಿಲ್ಲ, ಅಲ್ಲಿ ಜನರಿಗೆ ಒಂದು ಸ್ಮೂತಾಗಿ ಅದು ಸಿಸ್ಟಮ್ ವರ್ಕ್ ಆಗ್ತಿಲ್ಲ. ಯಾವಾಗಂದರೆ ಒಂದು ದಿವಸ ಓಪನ್ ಆದರೆ ಒಂದು ದಿವಸ ಓಪನ್ ಆಗೋದಿಲ್ಲ. ಈಗ RTC ಇದೆ ಹೇಳೋದು, RTCಯಲ್ಲಿ ಅಲ್ಲಿ ಅವರಿಗೆ ಗೌರ್ಮೆಂಟ್ದು ವ್ಯಾಲೆಟ್ಗೆ ಹಣ ಹಾಕಿ ಇದು RTC ಬರುವುದು. ಅಲ್ಲಿ ಒಮ್ಮೊಮ್ಮೆ ಹಣ ಕಟ್ಟಾಗ್ತದೆ, ಅಮೌಂಟ್ ಕಟ್ಟಾಗ್ತದೆ, RTC ಬರೋದಿಲ್ಲ. ಅದು ಅಮೌಂಟ್ ರಿಫಂಡ್ ಸಹ ಆಗೋದಿಲ್ಲ ಈಗ ಆ ಅಕೌಂಟಿಗೆ. ಅದು ಜನರಿಗೆ ಲಾಸೇ. ಈಗ ದಿನಕ್ಕೊಬ್ಬರು 5 RTC ತೆಗಿಲಿಕ್ಕೆ ಹೋಗಿ 50 ರೂಪಾಯಿ ಹೋದರೆ ಅದು ಜನರಿಗೆ ಲಾಸ್. ಮತ್ತು ಬೇರೆ ಸಹ ಹಾಗೆ ಯಾವುದು ಈಗ ಭೂಮಿ ಸೆಕ್ಷನ್, ಮತ್ತು ಇದು ಸರ್ವರ್ ಪ್ರಾಬ್ಲಮ್ ಆನ್ಲೈನ್ ಮಾಡಿದ್ದಾರೆ ಯಾವುದು ಭೂಪರಿವರ್ತನೆಯದ್ದು, ಮತ್ತು ಇದು ಇನ್ಕಮ್ ಸರ್ಟಿಫಿಕೇಟ್ ಅದು ಲಾಸ್ಟ್ ಟೈಮ್ ಆಧಾರ್ ಲಿಂಕ್ ಎಲ್ಲ ಮಾಡಿ ಅದನ್ನು ಆನ್ಲೈನ್ ಅಂತ ಮಾಡಿದರು. ಈಗ ಪಂಚಾಯತ್ಗೆ ಅವರು ಹೋದರೆ
ಇನ್ಕಮ್ ಸರ್ಟಿಫಿಕೇಟ್ ತೆಗಿಲಿಕ್ಕೆ ಹೋದರೆ ಅದು ಕನ್ನಡದಲ್ಲಿ ಕರೆಕ್ಟಾಗಿ ಬರ್ತದೆ. ಇಂಗ್ಲೀಷಲ್ಲಿ ಹೋಗುವಾಗ ಅದು ಕನ್ನಡವನ್ನು ಹಾಗೆ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಉಂಟು. ಅದಕ್ಕೆ ಪುನಃ ಅವರು ಜನರು ಕಾಪಿಗೆ ಹೋಗಬೇಕು. ಕಾಪಿಗೆ ಹೋದರೆ ಅದೇ ಸಮಸ್ಯೆ, ಪುನಃ ಅಲ್ಲಿಗೆ ತಹಶೀಲ್ದಾರೇ ಅಪ್ರೂವಲ್ ಕೊಡಬೇಕು. ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ ಸಹ ತುಂಬ ಲೇಟ್ ಆಗ್ತಾನೆ ಈ ಆನ್ಲೈನ್ ಸಿಸ್ಟಮ್ನಿಂದಾಗಿ. ಯಾಕಂದರೆ ಅಲ್ಲಿ ಕರೆಕ್ಟಾಗಿ ಆನ್ಲೈನ್ ಸಿಸ್ಟಮ್ ಮಾಡುವಾಗ ಅದಕ್ಕೆ ಏನೋ ಇದರಿಂದ ಸಮಸ್ಯೆ ಆಗ್ತದೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಅಂದರೆ ಜನರಿಂದ ಕೂಡ ಅಭಿಪ್ರಾಯ ತಗೊಳ್ಳೋದೇ ಕೆಲವು ಮಾಡಿದ್ದಾರೆ. ಅದರಿಂದ ಜನರಿಗೆ ತುಂಬ ಸಮಸ್ಯೆ. ಯಾಕಂದರೆ ಇನ್ಕಮ್ ಸರ್ಟಿಫಿಕೇಟ್ ಒಮ್ಮೆ ಆನ್ಲೈನ್ ತೆಗೆದ ನಂತರ ಅದು ಕರೆಕ್ಟ್ ಇರಬೇಕು ಅದ್ರ ಸ್ಪೆಲ್ಲಿಂಗಲ್ಲಿ. ಯಾಕಂದರೆ ತಗೊಳ್ಳುವಾಗ ಕರೆಕ್ಟಾಗಿ ಇನ್ಫಾರ್ಮೇಷನ್ ತಗೊಳ್ಬೇಕು. ಹಾಗಾಗಿ ಈಗ ಸುಮಾರು ಜನ ಈಗ ಇನ್ಕಮ್ ಸರ್ಟಿಫಿಕೇಟ್ಗೆಲ್ಲ ಅಪ್ಲೈ ಮಾಡಿದವರಿಗೆ ಅದು ಪುನಃ ಅಲ್ಲಿ ತಿದ್ದುಪಡಿಗೆ ಹಾಕುವ ತಿದ್ದುಪಡಿ ಹಾಕಿದರೆ ಪುನಃ 1-2 ವಾರ ಕಾಯಬೇಕಾಗ್ತದೆ. ಅದೇ ಸಮಸ್ಯೆ. ಸರ್ವರ್ ಅಂದರೆ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಆದರೆ ಅದರಲ್ಲಿ ಸಹ ತುಂಬ ಜನರಿಗೆ ಸಮಸ್ಯೆ ಉಂಟು. ಮತ್ತು ಹೆಚ್ಚಿನದು ನೋಡಿ, ಈಗ ಉಡುಪಿಯಲ್ಲಿ ತಾಲೂಕು ಆಫೀಸಲ್ಲಿ ಈಗ ಕೆಲವು ಇಲ್ಲಿ ತಾಲೂಕು ಆಫೀಸದ್ದು ಈಗ ಒಬ್ಬರು RTC ಯಲ್ಲಿ ಇದ್ದ ಒಬ್ಬ ವ್ಯಕ್ತಿ ತೀರಿ ಹೋದರೆ ಅವನ ಮಗನ ಹೆಸರಿಗೆ ಅವಳ ಮಕ್ಕಳ ಹೆಸರಿಗೆ RTC ಮಾಡಬೇಕಾದ್ರೆ ಅಲ್ಲಿ ಅರ್ಜಿ ತಗೊಳ್ತಾರೆ. ಅಲ್ಲಿ 1 ದಿವಸ ತಗೊಂಡ್ರೆ ನೆಕ್ಸ್ಟ್ ದಿವಸ ಮತ್ತು 2 ದಿವಸ ಕೌಂಟರ್ ಬಂದಿರ್ತದೆ. ಹಾಗೆ ಅಲ್ಲಿ ಹೋದವರು ವಾಪಸ್ ಬರಬೇಕು. ಮತ್ತು ಅಲ್ಲಿ ದಿನಕ್ಕೊಂದೊಂದು ರೂಲ್ಸ್ ಮಾಡ್ತಾ ಇದ್ದಾರೆ. ಒಂದು ದಿವಸ ಡೆತ್ ಸರ್ಟಿಫಿಕೇಟ್ ಒರಿಜಿನಲ್ ಬೇಕು, ಮತ್ತು ಇನ್ನೊಂದು ಡಾಕ್ಯುಮೆಂಟ್ ಒರಿಜಿನಲ್ ಬೇಕು, ಸರ್ಟಿಫಿಕೇಟ್ ಅದೆಲ್ಲ ಅಗತ್ಯ ಇಲ್ಲ. ಅಂದರೆ ಒಂದೊಂದು ಸಿಸ್ಟಮ್ ಮಾಡ್ತಿದ್ರಿ. ಯಾಕಂದರೆ ಲಾಸ್ಟ್ ಟೈಮ್ ಒಂದು ಖಾತೆ ಬದಲಾವಣೆಗೆ ಮೊದಲು ಒಂದು ವೀಲ್ ಯಾರಾದರೂ ತೀರಿ ಹೋದ ವ್ಯಕ್ತಿ ವೀಲ್ ಮಾಡಿದರೆ ವೀಲ್ ಪ್ರಕಾರ ಡೈರೆಕ್ಟಾಗಿ RTC ಆಗ್ತಿತ್ತು. ಈಗ ಅಂದರೆ ವೀಲ್ ಮಾಡಿದವರು ಉಳಿದ ಮಕ್ಕಳಿದ್ದಾರೆ, ಅವರದ್ದು ಒಪ್ಪಿಗೆ ಪತ್ರ ಬೇಕಂತ ಒಂದು ಕಾನೂನು ಮಾಡಿದ್ರು. ಅದು ಒಂದು ಆ್ಯಕ್ಚುಲಿ ಕಾನೂನು ಬದ್ದಲ್ಲ, ಅದು ಒಂದು ಇಲ್ಲಿಗಲ್ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ವೀಲ್ ಮಾಡಿದ ನಂತರ ಅದರ ಪ್ರಕಾರ RTC ಆಗಬೇಕು. ಅವು ಉಳಿದ ಮಕ್ಕಳದ್ದು ಒಪ್ಪಿಗೆ ಕೊಡುವುದಿಲ್ಲ. ಹಾಗೆ ಕೆಲವೆಲ್ಲ ಇವರು ಸಿಸ್ಟಮ್ ಮಾಡುವಾಗ ತುಂಬ ಅಂದರೆ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡೋದಿಲ್ಲ. ಅದರಿಂದ ಜನರಿಗೆ ತುಂಬ ಸಮಸ್ಯೆ ಆಗಿದೆ. ಎಸ್, ಓಕೆ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಕಾಪುವಿಗೆ ದೇವರೇ ಗತಿ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ಕಾಪುವಿಗೆ ದೇವರೇ ಗತಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲ ಸ್ವಾಗತ. ಎಸ್, ನಮ್ಮ ಅತಿಥಿಯೊಂದಿಗೆ ನಾವು ಮಾತಾಡ್ತಾ ಇದ್ವಿ. ಎಸ್ ಸರ್, ಈಗಾಗಲೇ ಹೇಳಿರುವಂಥದ್ದು ಇಷ್ಟೆಲ್ಲ ಒಂದು ಸಮಸ್ಯೆ, ಕೊರತೆ, ವೈಫಲ್ಯ ಇರುವಂಥದ್ದು. ಸೊ ಇದಕ್ಕೆ ಸೂಕ್ತವಾಗಿ ಯಾವುದಾದ್ರೂ ನಿಮ್ಮ ಬೇಡಿಕೆ ಅಥವಾ ಪ್ರತಿಭಟನೆ ಮೂಲಕ ಯಾವ ರೀತಿಯಾದರೂ ನಮಗೆ ಒಂದು ತಹಶೀಲ್ದಾರ್ ಬೇಕು ಕಾಪುವಿಗೆ ಅನ್ನುವ ಯಾವುದಾದ್ರೂ ಒಂದು ಪ್ರತಿಭಟನೆ ಏನಾದರೂ ನಡೆದಿತ್ತಾ? ಅದು ನಾವಿಂದ ಯುವ ಕಾಂಗ್ರೆಸ್ ವತಿಯಿಂದ ಈಗ ನಾವು ಆಲ್ರೆಡಿ ಈಗ ಪೇಪರಲ್ಲಿ ನಾನೊಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಅಂದರೆ ಈ ಬಗ್ಗೆ ಕೂಡಲೇ ಯಾರಾದರೂ ಸಂಬಂಧಪಟ್ಟ ಕ್ರಮ ತಗೊಳ್ಳಿ. ಈಗ ಮುಂದಿನ ದಿನಗಳಲ್ಲಿ ನಾವು ಈಗ DC ಯನ್ನು ಭೇಟಿ ಮಾಡಿ ಮತ್ತು ಶಾಸಕರನ್ನು ಮತ್ತು ಮಾಜಿ ಸಚಿವರನ್ನು ಈಗ ನಡೆದು ಜಿಲ್ಲಾ ಉಸ್ತುವಾರಿ ಸಚಿವರು ಉಡುಪಿಗೆ ಬಂದಾಗ ಅವರಿಗೊಂದು ಅರ್ಜಿ ಕೊಟ್ಟು ಈ ಬಗ್ಗೆ ಕೂಡಲೇ ಒಂದು ಕ್ರಮ ತಗೊಳ್ಬೇಕು ಅಂತ ಎನ್ನುವ ಒಂದು ಯೋಜನೆಯನ್ನು ನಾವು ಹಾಕೊಂಡಿದ್ದೇವೆ. DC ಅವರು ಮತ್ತು ಈಗ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ತುರ್ತು ಸಭೆಯನ್ನು ಕರೆದು ಆ ಬಗ್ಗೆ ಯಾರ ಸಮಸ್ಯೆ ಏನುಂಟು, ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಸರ್ಕಾರದ ಇದು ಸ್ಪಂದನೆ ಮಾಡಬೇಕು, ಅದರ ಬಗ್ಗೆ ಅವರೊಂದು ಸಭೆ ಕರೆದು ಇದು ಕೊಟ್ಟರೆ ಅದಕ್ಕೆ ಒಂದು ಪರಿಹಾರ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಈಗ ಇಷ್ಟು ಸಮಯ ಆಗಿರುವಂಥದ್ದು, ಅಲ್ಲಿ ತಹಶೀಲ್ದಾರ್ ಇಲ್ಲ ಅನ್ನುವಂಥ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇನ್ನೂ ಕೂಡ ಇದಕ್ಕೆ ಸ್ಪಂದಿಸಿಲ್ಲ. ನೀವು ಪ್ರತಿಭಟನೆ ಮಾಡಬೇಕು, ಪ್ರತಿಭಟನೆ ಮೂಲಕ ಇದನ್ನು ಮಾಡಿಸ್ಬೇಕಾ? ಯಾಕಂದರೆ ಅದು ಜನರ ಸೇವೆ ಮಾಡೋಕ್ಕೆ ಇಲ್ಲಿ ಒಂದು ಅಧಿಕಾರಿ ಬೇಕು. ಆ ಅಧಿಕಾರಿಗೋಸ್ಕರ ಪ್ರತಿಭಟನೆ ಮಾಡೋದಾದ್ರೆ ಇದು ಯಾವ ರೀತಿ ಸಾಗ್ತಾ ಇದೆ? ಅಂದರೆ ಕೆಲವೊಮ್ಮೆ ಎಂತ ಆಗ್ತದೆ, ಜನರು ಕೂಡ ಸುಮ್ಮನೆ ಕುಳಿತುಕೊಂಡ್ರೆ ಸ್ವಲ್ಪ ಇದಾಗ್ತದೆ. ಅಂದರೆ ಯಾವುದೇ ಕೆಲಸ ಸ್ವಲ್ಪ ಡಿಲೇ ಆಗ್ತದೆ. ಜನರು ಕೂಡ ಇದರ ಬಗ್ಗೆ ಯಾರಿಗೆ ಸಂಬಂಧಪಟ್ಟವರಿಗೆ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಕೆಲಸ ಆಗ್ತಿಲ್ಲ ಕೇಳು. ಅಂದರೆ ಕೆಲವರು ಜನರು ಎಂತ ಅವರಿಗೆ ಅಂದರೆ ಅವರ ಕೆಲಸವೇ ಜಾಸ್ತಿ ಇರ್ತದೆ. ಅಲ್ಲಿ ಇವತ್ತು ಅದು ಇಲ್ಲ ಅಂತ ಕೊಡಲಿ ಇದು ವಾಪಸ್ ಯಾಕೆ ಇಲ್ಲ ಅಂತ ಯಾರು ಕೇಳುವುದಿಲ್ಲ, ಅದು ಯಾಕೆ ಸರಿ ಆಗುದಿಲ್ಲ. ಅಂದರೆ ಕೆಲವೊಂದು ವಿಷಯ ಅಂದರೆ ಇಲ್ಲಿ ಸರ್ಕಾರದಲ್ಲಿ ಅಧಿಕಾರಿ ಹೇಳಿದ್ದೆ ಮಾತು, ಅಧಿಕಾರಿ ಹೇಳಿದ್ದೆ ಫೈನಲ್. ಅಂದರೆ ಯಾಕೆ ಅಂತ ಅವರಿಗೆ ಸಹ ಮಾಹಿತಿ ಇರುವುದಿಲ್ಲ. ಅಂದರೆ ಜನರು ಸಹ ಕೇಳಲಿಕ್ಕೆ ಹೋಗುದಿಲ್ಲ. ಜನರು ಅದನ್ನೇ ಸತ್ಯ ಅಂತ ನಂಬ್ತಾ ಇದ್ದಾರೆ. ಅಂದರೆ ಜನರು ಸಹ ಸ್ವಲ್ಪ ಅಲರ್ಟ್ ಆಗಿದ್ರೆ ಅವರ ಬಗ್ಗೆ ಮಾಹಿತಿಯನ್ನು ತಗೊಂಡೆಲ್ಲ ಕೆಲಸ ನಿರ್ವಹಿಸಿದರೆ ಸ್ವಲ್ಪ ಸಮಸ್ಯೆಗೆ ಪರಿಹಾರ ಆಗ್ಬೋದು. ಈಗ ಅಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತೆಲ್ಲ ಇರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು. ಆ ಒಂದು ಕಚೇರಿಯಲ್ಲಿ ಎಲ್ಲ ಕುರ್ಚಿಗಳು ಖಾಲಿ ಇರುವಂಥದ್ದು. ಸೊ ಇದು ಭಾರಿ ದೊಡ್ಡ ಕೊರತೆ ಅನ್ನೋದಕ್ಕಿಂತ ವೈಫಲ್ಯ ಅಂತ ಹೇಳ್ಬೋದು. ಯಾಕೆ ಒಂದು ಸ್ಪಂದನೆ ದೊರೀತಾ ಇಲ್ಲ? ಸ್ಪಂದನೆ ಅಂದ್ರೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಕಚ್ಚಾಟದಿಂದ ಈ ತರ ಆಯ್ತಾ? ರಾಜಕೀಯ ಕಚ್ಚಾಟದಿಂದ ಹೇಳಲಿಕ್ಕೆ ಅಂತ ಆಗುದಿಲ್ಲ. ಆದ್ರೆ ಈಗ ಅಂದ್ರೆ ಈಗ ಸ್ಥಳೀಯ ಶಾಸಕರು ಒಂದು ಪಕ್ಷದವರು ಇದ್ರೆ, ಆಡಳಿತ ಪಕ್ಷದ ಒಂದು ಪಕ್ಷದವರು ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ. ಆದ್ರಿಂದ ಅವರು ಯಾವ ರೀತಿಗೆ ಕ್ರಮ ಕೈಗೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇಲ್ಲ ಅದರ ಬಗ್ಗೆ. ಆದರೆ ಒಂದು ರೀತಿಯಲ್ಲಿ ಅಂದರೆ ಈಗ ಶಾಸಕರ ಕಚೇರಿಯಲ್ಲಿ ಸೈಡಲ್ಲಿ ಉಂಟು, ಅವರು ಕೂಡ ಒಂದು ಯಾಕೆ ಹೀಗೆ ಕೆಲಸ ಆಗ್ತಾ ಉಂಟು, ಯಾಕೆ ಸಿಬ್ಬಂದಿ ಇಲ್ಲ, ಅದರ ಬಗ್ಗೆ ಅವರು ಕೂಡಲೇ ಸ್ಪಂದನೆ ಮಾಡಿದರೆ ಏನಾದರೂ ಸ್ವಲ್ಪ ಅದರ ಬಗ್ಗೆ ಪ್ರಗತಿ ಆಗ್ಬೋದು. ಅದರಿಂದ ಒಂದು ಕಚ್ಚಾಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಸಂಬಂಧಪಟ್ಟವರು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಿದರೆ, ಹೋರಾಟ ಮಾಡಿದರೆ ಇದಕ್ಕೆ ಸಣ್ಣ ಪರಿಹಾರ ಖಂಡಿತ ಸಿಗ್ಬೋದು. ಈಗ ಅನುಷ್ಠಾನ ಮಾಡೋ ಬಗ್ಗೆ ಮಾಹಿತಿ ಇದೆ ಅಂತ ಹೇಳುವಂಥದ್ದು, ಇದಕ್ಕೆ ಪೂರಕವಾಗಿ ಏನಾದರೂ ಸಂಗತಿಗಳು ನಡೀತಾ ಇದೆಯಾ? ತಹಶೀಲ್ದಾರ್ ಈಗ ನೇಮಕ ಆಗ್ತಾರೆ ಅನ್ನುವ ಕುರಿತು ಏನಾದರೂ ಮಾಹಿತಿ ಇದೆಯಾ ನಿಮ್ಮ ಹತ್ರ?
ಹೌದು, ಅಂದರೆ ಈಗ ಇವತ್ತು ಒಂದು ಬಂದ ಮಾಹಿತಿ ಪ್ರಕಾರ ಈಗ ಒಂದು ಹೊಸ ತಹಶೀಲ್ದಾರನ್ನು ನೇಮಕ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಆದರೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ ನಮ್ಮಲ್ಲಿ. ಅದು ಒಂದು ವೇಳೆ ತಹಶೀಲ್ದಾರ್ ಅಪಾಯಿಂಟ್ಮೆಂಟ್ ಆದರೂ ಅವರು ಕೂಡ ಈಗ ಅಂದರೆ ಲಾಸ್ಟ್ ಟೈಮ್ ಸೊಮ್ಮೆ ಅಪಾಯಿಂಟ್ಮೆಂಟ್ ಆಗಿತ್ತು, ಅವ್ರು 4 ದಿವಸ ಇದ್ದರು, ಯಾರು ಗುರು ಸಿದ್ಧಲಿಂಗ ಹೆಸರಿತ್ತು, ಅವರು ಬಂದರು ಮತ್ತೆ ವಾಪಸ್ ಅವರು ಟ್ರಾನ್ಸ್ಫರ್ ಆಗಿ ಹೋದರು. ಹಾಗೆ ಆದರೆ ಕಷ್ಟ, ಈ ಪುನಃ ಜನರಿಗೆ ಸಮಸ್ಯೆ. ಒಬ್ಬ ಯಾರಾದರೂ ಅಪಾಯಿಂಟ್ಮೆಂಟ್ ಮಾಡಿದರೆ ಅವ್ರು ಪರ್ಮನೆಂಟ್ ಆಗಿ ಉಳಿಯುವಾಗೆ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಸರ್ಕಾರ ಕೂಡ ಮಾಡಬೇಕಾಗ್ತದೆ. ಆಗ ಅದಕ್ಕೆ ಖಂಡಿತವಾಗಿ ಸ್ಪಂದನೆ ಸಿಗ್ಬೋದು. ಈಗ ಮುಂದಿನ ದಿನ ನೋಡ್ಬೇಕು ಯಾವ ರೀತಿ ಇದಕ್ಕೆ ಸ್ಪಂದನೆ ಸಿಗ್ತದೆ ಅಂತ. ಎಸ್, ಈಗ ಇವರ ಕೆಳಗಡೆ ಒಂದು ತಹಶೀಲ್ದಾರ್ ಕೆಳಗಡೆ ಹಲವಾರು ಜನ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈಗಾಗಲೇ ಹೇಳಿರುವಂಥದ್ದು. ಸೊ ಇವರನ್ನು ಒಂದು ಮೆಂಟರ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಅಂದರೆ ಅದು ತಹಶೀಲ್ದಾರ್ ಅಂತ ಹೇಳ್ಬೋದು. ಈಗ ತಹಶೀಲ್ದಾರ್ ಈಗ ಉಡುಪಿಯಿಂದ ಬರುವಂಥದ್ದು, ಉಡುಪಿಯಲ್ಲಿ ಹಲವಾರು ಸಮಸ್ಯೆ ಇರುವಂಥದ್ದು, ಇದರ ಮಧ್ಯೆಯಲ್ಲಿ ಅವರು ಕಾಪುಗೆ ಬಂದು ಅಲ್ಲಿನ ಸಮಸ್ಯೆಯನ್ನು ಆಲಿಸಬೇಕಾಗಿರುವಂಥದ್ದು. ಸೊ ಈ ಒಂದು ಕಾರ್ಯಸ್ಥಿತಿ ಸರಿಯಾಗಿ ಹೋಗ್ತಾ ಇದೆಯಾ ಅಂದರೆ ಅವರ ಕೆಳಗಡೆ ಇರುವ ಅಧಿಕಾರಿಗಳನ್ನು ಅವರು ಪರಿಶೀಲಿಸ್ತಾ ಇದ್ದಾರಾ, ಯೋಜನೆಗಳು ಅನುದಾನಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಬಗ್ಗೆ ಏನಾದರೂ ಗಮನಿಸ್ತಾ ಇದ್ದಾರಾ, ಅಥವಾ ಇದರಲ್ಲೂ ಏನಾದರೂ ಕೊರತೆ ಇದೆಯಾ ಈಗ ಬರುವಂಥ ತಹಶೀಲ್ದಾರ್ ಆಗಿರ್ಬೋದು? ಅಂದರೆ ಪರಿಶೀಲನೆ ಮಾಡಲಿಕ್ಕೆ ಅದೇ ಸಮಸ್ಯೆ. ಈಗ ನೀವು ಹೇಳಿದಾಗೆ ಅಲ್ಲಿ ಉಡುಪಿಯವರಿಗೆ ಅವರದ್ದು ಅಲ್ಲಿ ಕೆಲಸ ಇರ್ತದೆ, ಅವರಿಗೆ ಅಧಿಕಾರಿಗಳ ಸಭೆ ಕರೆದು ಯಾಕೆ ಸಮಸ್ಯೆ ಉಂಟು, ಏನು ಸಮಸ್ಯೆ, ಅದರ ಬಗ್ಗೆ ಚರ್ಚೆ ಮಾಡಬೇಕು ಪ್ರತಿ ತಿಂಗಳಿಗೊಮ್ಮೆ ಅಧಿಕಾರಿಗಳ ಸಭೆ ಕರೆದು. ಆದರೆ ಈಗ ಅಲ್ಲಿ ತಹಶೀಲ್ದಾರ್ಗೆ ಸೈನ್ ಹಾಕ್ಲಿಕ್ಕೆ ಬರಲಿಕ್ಕೆ ಟೈಮ್ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರು ಮೀಟಿಂಗ್ ಎಲ್ಲಿ ಮಾಡೋದು, ಜನರ ಸಮಸ್ಯೆಗೆ ಸ್ಪಂದಿಸುವುದು ಹೇಗೆ? ಮತ್ತು ಜನರು ಸ್ಪಂದಿಸನೆ ಅಂದರೆ ಜನರು ಬರುವುದು ಸಾಧಾರಣ ಬೆಳಿಗ್ಗೆ ಟೈಮಲ್ಲಿ ಬರುವುದು. ಇವರು ತಹಶೀಲ್ದಾರ್ ಸಂಜೆಯಲ್ಲ ಅವರು ಫ್ರೀ ಇರುವಾಗ ಬಂದು ಸೈನ್ ಹಾಕಿ ಹೋದರೆ ಅಲ್ಲಿ ಜನರಿಗೆ ಸ್ಪಂದನೆ ಸಿಕ್ಕುವುದಿಲ್ಲ. ಜನರು ಬರುವ ಟೈಮಲ್ಲಿ ತಹಶೀಲ್ದಾರ್ ಅವೈಲೇಬಲ್ ಇದ್ದರೆ ಜನರಿಗೆ ಸಮಸ್ಯೆಯನ್ನು ಆಲಿಸಿ ಅದ್ರಿಗೆ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸುವ ಕೆಲಸವನ್ನು ತಹಶೀಲ್ದಾರ್ ಮಾಡ್ಬೋದು. ಆದರೆ ಇಲ್ಲಿ ಅಂದರೆ ತಹಶೀಲ್ದಾರ್ ಯಾವಾಗ ಬರ್ತಾರೆ ಅಂತಲೇ ಖಾತ್ರಿ ಇಲ್ಲದಿರುವುದರಿಂದ ಜನರಿಗೆ ಕೂಡ ಅದರ ಬಗ್ಗೆ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ. ಅಂದರೆ ಸಮಸ್ಯೆಯಾಗಿ ಉಳಿತಾ ಉಂಟು. ಮತ್ತು ತಹಶೀಲ್ದಾರಿಗೆ ಇದೆ ಅವರದ್ದು ಅಂದರೆ ರೀಸನ್ ಅಂದರೆ ಅವರು 2 ಚಾರ್ಜ್ ಇದ್ದಾರೆ, ಅದರಿಂದ ನಮಗೆ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಪುಸ್ತಕ ಅಂತ ಅಭಿಪ್ರಾಯ ಬಂದಿದೆ. ಸೊ ಈಗ ತಾಲೂಕು ಮಟ್ಟದ ಇದ್ದರೂ ಕೂಡ ಕೆಲವು ಕಾಮಗಾರಿಗಳಾಗಿರ್ಬೋದು ಇದೆಲ್ಲ ನಿಧಾನಗತಿ ಅಂತ ಹೇಳೋದಕ್ಕಿಂತ ಕಳಪೆ ಮಟ್ಟದ ಕಾಮಗಾರಿಗಳು ಹಲವು ಕಡೆಯಲ್ಲಿ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ, ಪೂರಕವಾದ ಮಾಹಿತಿಗಳು ಇರುವಂಥದ್ದು. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಪೂರಕವಾದ ಒಂದು ತಾಲೂಕು ಆಗಲಿಲ್ವಾ, ಕೇವಲ ಹೆಸರಿಗೆ ಮಾತ್ರ ಕಾಪು ಒಂದು ತಾಲೂಕು ಆಯ್ತಾ ಅನ್ನುವಂಥ ಪ್ರಶ್ನೆ ಅಲ್ಲಿನ ಜನರಲ್ಲಿ ಮೂಡ್ತಾ ಇರುವಂಥದ್ದು. ಇದರ ಬಗ್ಗೆ ಏನು ಹೇಳ್ತೀರಾ? ಕಳಪೆ ಕಾಮಗಾರಿ ಅಂದರೆ ಈಗ ಒಂದು ವೇಳೆ ಕಳಪೆ ಕಾಮಗಾರಿ ಆಗಿದೆ ಅಂತ ಯಾರಿಗದು ಕನ್ಫರ್ಮ್ ಆದರೆ ಅವರು ಆ ಬಗ್ಗೆ ದೂರು ಕೊಟ್ಟರೆ ಅದರಲ್ಲಿ ಎನ್ಕ್ವೈರಿ ಮಾಡುವ ಆಫೀಸರ್ ಅದು ಎನ್ಕ್ವೈರಿ ಮಾಡಿ ಇದು ರಿಪೋರ್ಟ್ ಕೊಟ್ಟರೆ ಅದ್ರ ಬಗ್ಗೆ ಪರಿಶೀಲನೆ ಆಗ್ತದೆ. ಮತ್ತು ಕಾಪು ತಾಲೂಕು ಅಂದರೆ ಅದೇ ಈಗ ಒಂದು ಲೆಕ್ಕದಲ್ಲಿ ಸುಮಾರು ಒಂದು 50% ಇಲಾಖೆಗಳು ಬಂದಿದೆ. ಅದರಿಂದ ಒಂದು ಲೆಕ್ಕದಲ್ಲಿ ಜನರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಉಂಟು. ಯಾಕಂದರೆ ಬೇರೆಯವರಿಗೆ ಈಗ ಬೇರೆ ಶಿರುವ ಆಚೆಯವರಾದರೆ ಅವರು ಉಡುಪಿ ಹೋದರೂ ಒಂದೇ, ಅವರಿಗೆ ದೂರ ಒಂದೇ, ಅಲ್ಲಿ ಮಾಡ್ತಾರೆ. ಆದರೆ ಇಲ್ಲಿ ಕಾಪು ಏರಿಯಾದವರಿಗೆ ಈಗ ಮಜೂರು ಮಲ್ಲಾರು ಚಿಲ್ಲದವರಿಗೆ ಅವರಿಗೆಲ್ಲ ಈಗ ಕಾಪಲ್ಲಿ ಕೆಲಸ ಎಲ್ಲ ಕಾಪಲ್ಲಿ ಆಗ್ತಾ ಉಂಟು. ಯಾಕಂದರೆ ಮೊದಲೇ ಅಂತಂದ್ರೆ ಉಡುಪಿ ಮತ್ತು ಕಾಪು ಇರುವಾಗ ಉಡುಪಿ ಒಂದೇ ತಾಲೂಕು ಇರುವಾಗ ಕೆಲಸದ ಪ್ರೆಷರ್ ಜಾಸ್ತಿ ಇತ್ತು. ಅಲ್ಲಿ ಒಂದು ಅರ್ಜಿ ಕೊಟ್ಟರೆ ತುಂಬ ಲೇಟಾಗಿ ಸಿಗ್ತಿತ್ತು. ಈಗ ಕಾಪಲ್ಲಿ ಕೆಲವೆಲ್ಲ ಬೇಗ ಜನರಿಗೆ ಸಿಗ್ತಾ ಉಂಟು ಅರ್ಜಿ. ಅಂದರೆ ಅದು ಅಂದರೆ ಜನರದ್ದು ಅರ್ಜಿ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು. ಯಾಕಂದರೆ ಅಲ್ಲಿ ಉಡುಪಿಯಲ್ಲಿ ಆಗ ಉಡುಪಿ ಮತ್ತು ಕಾಪು ಒಂದೇ ಇರುವಾಗ ಅಲ್ಲಿ ಪ್ರೆಷರ್ ವರ್ಕ್ ಜಾಸ್ತಿ ಇತ್ತು. ಹಾಗಾಗಿ ಸ್ವಲ್ಪ ಜನರಿಗೆ ಆಲ್ರೆಡಿ ಸ್ವಲ್ಪ ಅದರ ಲಾಭ ಸಿಕ್ಕಿದೆ. ಅದು ಇನ್ನೂ ಕೂಡ ಇಲಾಖೆಗಳು ಎಲ್ಲ ಬಂದರೆ ಮಾತ್ರ ಪೂರ್ಣ ತಹಶೀಲ್ದಾರ್ ಇದು ಕಾಪುದು ಪೂರ್ಣ ಲಾಭ ಜನರಿಗೆ ಸಿಗ್ಬೋದು. ಪೂರ್ಣ ಪ್ರಮಾಣದಲ್ಲಿ ತಹಶೀಲ್ದಾರ್ ಬರೋದಕ್ಕಿಂತ ಕೆಲವು ಇದು ರೈತರಿಗೆ ಸಂಬಂಧಪಟ್ಟ ಕೃಷಿ ಸಾಲ ಆಗಿರ್ಬೋದು, ಇದಕ್ಕೆಲ್ಲ ಕೆಲವು ಕಡೆಯಲ್ಲಿ ತಹಶೀಲ್ದಾರ್ ಅವರ ಮನ್ನಣೆ ಬೇಕು. ಏನೂ ಇಲ್ಲ ಅಂದರೆ ಒಬ್ಬನ ಹೆಸರಿಗೆ ಒಂದು RTC ಆಗಬೇಕಂದ್ರೂ ಕೂಡ ತಹಶೀಲ್ದಾರ್ ಅವರ ಇದು ಬೇಕೇ ಬೇಕು. ಕೆಲವು ತಾಲೂಕುಗಳಲ್ಲಿ ತಹಶೀಲ್ದಾರ್ ಇದ್ರೂ ಕೂಡ ಇದು ನಿಧಾನವಾಗಿ ಸಾಗುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಇಲ್ಲಿ ತಹಶೀಲ್ದಾರ್ ಇಲ್ಲ ಅನ್ನುವಂಥದ್ದು ಬಹಳ ಒಂದು ಹೊಡೆತವನ್ನು ನೀಡುತ್ತೆ ಅಂತ ಹೇಳ್ಬೋದು. ಇದರ ಬಗ್ಗೆ ಏನು ಹೇಳ್ತೀರಾ? ಹೌದು, ಯಾವುದಂದರೆ ಯಾಕೆ ಕೆಲಸ ಒಂದು ಯಾವುದಾದ್ರು ಕೊಟ್ಟರೆ ಅಲ್ಲಿ ತಹಶೀಲ್ದಾರ್ ಕರೆಕ್ಟ್ ಟೈಮಲ್ಲಿ ಇದ್ದರೆ ಮಾತ್ರ ಅದು ಬೇಗ ಆಗ್ತದೆ. ಈಗ ತಹಶೀಲ್ದಾರ್ ಅಲ್ಲಿ ಇಲ್ಲ ಅಂತಾರೆ ಸ್ವಲ್ಪ ಲೇಟ್ ಆಗ್ತದೆ. ಮತ್ತು ಸಿಬ್ಬಂದಿಗಳು ಅಂದರೆ ಏಕೆಂದರೆ ಒಮ್ಮೆ ಅವರಿಗೆ ಈಗ ಇದ್ದ ಸಿಬ್ಬಂದಿಯೇ ಕಡಿಮೆ ಇದ್ದಾರೆ, ಅವ್ರಿಗೆ ಏನಾದರೂ ಅವರ ಪರ್ಸನಲ್ ಪ್ರಾಬ್ಲಮಲ್ಲಿ ಏನಾದರೂ ರಜೆ ಹಾಕಿ ಹೋದರೆ ಅದು ಮತ್ತೆ ಸ್ವಲ್ಪ ವಿಳಂಬ ಆಗುವ ಸಂಬಂಧ. ಅಂದರೆ ಒಬ್ಬರದ್ದು ಕೆಲಸ ಒಬ್ಬರು ರಜೆ ಹಾಕಿದರೆ ಅದು ಅಲ್ಲಿ 1 ವಾರ ಅವರು ಬರದೇ ಇದ್ದರೆ ಅಲ್ಲಿಗೆ ಸ್ಥಗಿತ ಆಗ್ತಾ ಉಂಟು ಕೆಲವು ಕೆಲಸಗಳು. ಅಂದರೆ ಬೇರೆ ಅಲ್ಲಿ ಒಂದು ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಇಲ್ಲ. ಹಾಗಾಗಿ ಮತ್ತೆ ಅಲ್ಲಿ ತಹಶೀಲ್ದಾರ್ ಇಲ್ಲ ಅಂದರೆ ಅಧಿಕಾರಿಗಳಿಗೆ ಸ್ವಲ್ಪ ಇದು ಇರ್ತದೆ, ಅಂದರೆ ನಾವು ಯಾರು ಕೇಳುವವರಿಲ್ಲ ಅನ್ನೋ ಒಂದು ಪ್ರಸಂಗ ಬರ್ತದೆ. ಹಾಗಾಗಿ ತಹಶೀಲ್ದಾರ್ ಇಲ್ಲದಿರುವುದು ಸ್ವಲ್ಪ ಸಮಸ್ಯೆ. ಸರ್, ಈಗಾಗಲೇ ನೋಡಿರುವಂಥದ್ದು ಇಷ್ಟು ಸಮಯದಿಂದ ಒಂದು ತಹಶೀಲ್ದಾರ್ ಅನುಪಸ್ಥಿತಿ, ಪಕ್ಷ ಭೇದವನ್ನು ಮರೆತು ಅಲ್ಲಿನ ಶಾಸಕರಿಗೆ ಇದರ ಬಗ್ಗೆ ನೀವು ಯಾವುದಾದ್ರೂ ದೂರನ್ನು ನೀಡಿದ್ದೀರಾ, ಅಥವಾ ಯಾವುದಾದ್ರೂ ಹೇಳಿಕೆಯನ್ನು ನೀಡಿದ್ದೀರಾ, ಪ್ರತಿಕ್ರಿಯೆಯನ್ನು ನೀಡಿದ್ದೀರಾ, ಅಥವಾ ಶಾಸಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಪ್ರತಿಕ್ರಿಯೆಯನ್ನು ನೀಡಿದ್ದಾರಾ? ಅಂದರೆ ನಾವು ಲಾಸ್ಟ್ ಟೈಮ್ ಈಗ ಪತ್ರಿಕೆಯಲ್ಲಿ ನಾವು ಆಗ್ರಹಿಸಿದ್ದೇವೆ, ಅಂದರೆ ಶಾಸಕರು ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಂಬಂಧಪಟ್ಟವರ ಅಧಿಕಾರಿಗಳ ಸಭೆಯನ್ನು ಕರೆದು ಸೂಕ್ತ ಕೂಡಲೇ ಕ್ರಮ ಕೈಗೊಳ್ಳಬೇಕಂತ. ಅದಕ್ಕೆ ಈಗ ಸ್ಪಂದನೆ ಈಗ ತಹಶೀಲ್ದಾರ್ ಒಂದು ವೇಳೆ ನೇಮಕ ಆಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಶಾಸಕರನ್ನು ಖುದ್ದು ಭೇಟಿ ಮಾಡಿ ಅವರಿಗೆ ಒಂದು ಮನವಿಯನ್ನು ನೀಡುವ, ಮತ್ತು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅರ್ಜಿ ನೀಡಿ
ಅವರಿಂದ ಏನು ಸ್ಪಂದನೆ ಸಿಗ್ತದೆ ಅಂತ ನೋಡಬೇಕು. ಇದುವರೆಗೆ ಯಾವುದೇ ನಮಗೆ ಸ್ಪಂದನೆ ಸಿಗಲಿಲ್ಲ. ಈಗ ಗ್ರಾಮ ಪಂಚಾಯತಿಗಳ ವಿಚಾರಕ್ಕೆ ಬಂದರೂ ಕೂಡ ತಹಶೀಲ್ದಾರ್ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಗ್ರಾಮ ಪಂಚಾಯತಿಗಳ ಕೆಲವು ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಕೂಡ ತಹಶೀಲ್ದಾರ್ ಮುಂದುವರಿಸಿಕೊಂಡು ಹೋಗಬಹುದು ಎಂಬ ಒಂದು ಇದೆ. ಸೊ ಇದು ತ್ವರಿತಗತಿಯಲ್ಲಿ ಸಾಗುವಂಥದ್ದು. ಸೊ ತಹಶೀಲ್ದಾರ್ನ ಪಾತ್ರ ಗ್ರಾಮ ಪಂಚಾಯತಿಗಳಿಗೆ ಬಂದಾಗ, ಗ್ರಾಮಗಳಿಗೆ ಬಂದಾಗ ಯಾವ ರೀತಿ ಇರುತ್ತೆ? ಹೌದು, ಯಾಕಂದ್ರೆ ಈಗ ಒಂದು ಜಾಗದ ಏನಾದ್ರು ಸಮಸ್ಯೆ ಇದ್ರೆ, ಸರ್ವೆ ಸಮಸ್ಯೆ, ಜಾಗದ ತಕರಾರು, ಈಗ ಕೆಲವು ಕಡೆ ಎಲ್ಲ ಈಗ ಜಾಗ ಕೆಲವು ವಿವಾದ ಆಗ್ತದೆ. ಈಗ ಸರ್ಕಾರಿ ಜಾಗದ ಏನೋ ಸಮಸ್ಯೆ ಇದ್ರೆ ಆಗ ಈಗ ಅಲ್ಲಿ ಅರ್ಜಿ ಅಂತ ದೂರು ಕೊಡೋದು ಜನರು ಪಂಚಾಯತಿನವರು ಅಂದ್ರೆ ಪಂಚಾಯತಿಗೆ ಈಗ ಸರ್ವೆ ಇಲಾಖೆ, ಕಂದಾಯ ಇಲಾಖೆ ಪಂಚಾಯತಿಗೆ ಬರುವುದಿಲ್ಲ, ಅವರು ತಹಶೀಲ್ದಾರ್ ಹತ್ರ ಹೋಗಬೇಕಾಗ್ತದೆ. ಆಗ ತಹಶೀಲ್ದಾರ್ ಅಲ್ಲಿ ಕರೆಕ್ಟ್ ಟೈಮಲ್ಲಿ ಅವೈಲೇಬಲ್ ಇದೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದು ಸಮಸ್ಯೆಯನ್ನು ಬೇಗ ಪರಿಹರಿಸಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ತಹಶೀಲ್ದಾರ್ ಇಲ್ಲದಿರುವುದೇನೆ. ಈಗ ಪಂಚಾಯತಿಗೆ ಎಂತ ಆಗ್ತದೆ, ಜನರು ಪಂಚಾಯತ್ ಹತ್ರ ಕೇಳ್ತಾರೆ ಯಾಕೆ ಸಮಸ್ಯೆ ಸರಿ ಆಗಲಿಲ್ಲ ಅಂತ. ಈಗಿನ ಪಂಚಾಯತಿಗೆ ಸಹ ಒಂದು ಸ್ವಲ್ಪ ಸಮಸ್ಯೆ ಇದರಿಂದ. ಪಂಚಾಯತ್ಗೆ ತಹಶೀಲ್ದಾರ್ ಕರೆಕ್ಟ್ ಟೈಮಲ್ಲಿ ಅವೈಲೇಬಲ್ ಇದ್ದರೆ ಪಂಚಾಯತಲ್ಲಿ ಸಹ ಕೆಲಸ ಒಳ್ಳೆ ಗತಿಯಲ್ಲಿ ಸಾಗು. ಯಾಕಂದರೆ ಈಗ ಮೇಯ್ನ್ ಆಗಿ ಜನರು ಬರೋದು ಪಂಚಾಯತ್ನಲ್ಲಿ ಕೆಲಸ ವಿಳಂಬ ಆದರೆ ಆಟೋಮೆಟಿಕ್ ತಹಶೀಲ್ದಾರ್ ಅಲ್ಲಿ ಇಲ್ಲದಿದ್ದರೆ ಪಂಚಾಯತಿಗೆ ಸಹ ಒಂದಲ್ಲ ಅಭಿವೃದ್ಧಿಗೆ ಹೊಡೆತ ಬಿದ್ದಾಗೆ. ಈ ಒಂದು ಪೂರ್ಣ ಪ್ರಮಾಣದ ಕಾಪು ತಾಲೂಕು ಆಗಬೇಕು ಅಂದರೆ ಎಷ್ಟು ಸಮಯ ಹಿಡಿಬೋದು? ಹಾಗಾದರೆ ಯಾವ ರೀತಿಯ ಒಂದು ಯೋಜನೆಗಳನ್ನೆಲ್ಲ ಜಾರಿಗೆ ತರಬೇಕಾಗುತ್ತೆ? ಯೋಜನೆಗಳು ಇನ್ನೂ ತುಂಬ ಈಗ ಇಲಾಖೆಗಳು ಬರಲಿಕ್ಕೆ ಉಂಟು. ಹೇಗೆ ಸರ್ಕಾರಿ ಆಸ್ಪತ್ರೆ ಆಗಬೇಕು, ತಹಶೀಲ್ದಾರ್ ಕಚೇರಿ ಅಂದರೆ ಈಗ ಹಳೆಯ ಪುರಸಭೆ ಕಟ್ಟಡದಲ್ಲಿ ಆಗ್ತಾ ಉಂಟು. ಈಗ ಅದಕ್ಕೆ ಒಂದು ತಹಶೀಲ್ದಾರ್ ಸಂಪೂರ್ಣ ಒಂದು ಮಿನಿ ವಿಧಾನಸೌಧದಂತೆ ಮಾಡಿ ಎಲ್ಲ ಇಲಾಖೆಗಳು ಅದರಲ್ಲಿ ಬರುವ ಹಾಗೆ ಮಾಡಬೇಕು. ಮತ್ತೆ ಈಗ ಲ್ಯಾಂಡ್ ಟ್ರಿಬ್ಯುನಲ್ ಉಂಟು, ಅದು ಕೂಡ ಇನ್ನು ಉಡುಪಿಯಲ್ಲಿ ಉಂಟು. ಮತ್ತು ರೆಕಾರ್ಡ್ ಸೆಕ್ಷನ್ ಬರಲಿಕ್ಕೆ ಉಂಟು, ಕೋರ್ಟ್ ಬರಬೇಕು, ಸಬ್ ರಿಜಿಸ್ಟ್ರಾರ್ ಕಚೇರಿ ಬರಬೇಕು. ಮತ್ತು ಇನ್ನೂ ಕೆಲವು ಅಂದರೆ ಒಂದು ತಾಲೂಕು ಅಂದರೆ ಎಲ್ಲ ಇಲಾಖೆಗಳು, ಒಂದು 33 ಇಲಾಖೆ ಅಂತ ಹೇಳ್ತಾರೆ, ಅಂತ ಎಲ್ಲ ಇಲಾಖೆಗಳು ಕಾಪಿಗೆ ಬರಬೇಕು. ಅದು ಎಷ್ಟು ಸಮಯ ಹಿಡಿಬೋದು ಅಂತ ನಾವು ಮುಂದಕ್ಕೆ ನೋಡಬೇಕು, ಎಷ್ಟು ಸಮಯ ಹೋಗ್ಬೋದು ಅಂತ. ಅದು ಎಲ್ಲ ಇಲಾಖೆಗಳು ಬಂದರೆ ಒಂದು ಲೆಕ್ಕದಲ್ಲಿ ಜನರಿಗೆ ಒಂದೇ ಕಡೆ ಎಲ್ಲ ಸಿಸ್ಟಮ್, ಒಂದೇ ಕಡೆ ಎಲ್ಲ ಸೇವೆ ಸಿಗುವಂತ ಆದರೆ ಆ ದಿವಸ ನಾವು ಹೇಳ್ಬೋದು ಒಂದು ಕಾಪು ತಾಲೂಕು ಅದು ಸಾರ್ಥಕ ಆಯ್ತು ಅಂತ. ಈಗ 1 ವರ್ಷ ಆಗಿರುವಂಥದ್ದು, ಈ 1 ವರ್ಷದ ಒಳಗೆ ಅಲ್ಲಿ ತಾಲೂಕು ಕಚೇರಿ ಕೂಡ ಆಗಿದೆ, ಪುರಸಭೆ ಕೂಡ ಆಗಿರುವಂಥದ್ದು. ಬಹುಶಃ ಕೆಲವು ಪೂರ್ಣ ಪ್ರಮಾಣದಲ್ಲಿ ಆದಂತಹ ತಾಲೂಕುಗಳಿಗೂ ಕೂಡ ಇದು ಸಿಗುವಂಥದ್ದು ಕಮ್ಮಿ ಅಂತ ಹೇಳ್ಬೋದು. ಸೊ ಇದು ಎರಡೂ ಆಗಿರುವಂಥದ್ದು, ಇದರ ಬಗ್ಗೆ ಏನು ಹೇಳ್ತಿದೆ? ಇದು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು, ತಾಲೂಕು ಕಚೇರಿ ಮತ್ತೆ ಪುರಸಭೆ ಆದ್ರಿಂದ ಜನರಿಗೆ ತುಂಬಾ ಸಂಬಂಧಪಟ್ಟ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಟ್ಟಿದ್ದಾರೆ, ಪೂರಕವಾಗಿ ಅದರ ಉಪಯೋಗ ಆಗ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ? ಪೂರಕವಾಗಿ ಉಪಯೋಗ ಆಗ್ತಿಲ್ಲ ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಅಂದರೆ ತಾಲೂಕು ಆದ್ರಿಂದ ಜನರಿಗೆ ಲಾಭ ಆಗಿದೆ, ಅಂದರೆ ಕೆಲವು ಕೆಲಸಗಳು ಬೇಗ ಆಗ್ತಾ ಉಂಟು. ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಕೆಲಸಗಳು ಒಂದು ಸ್ವಲ್ಪ ಕೆಲವರು ಜನರಿಗೆ ಅಂದರೆ ಈಗ ನಗರ ಪ್ರಾಧಿಕಾರ ಯೋಜನೆ ಎಲ್ಲ ಬಂದು ಅದರಲ್ಲಿ ಅಂದರೆ ಈಗ ಜಾಗ ಒಂದು ಲೇಔಟ್ ಮಾಡುವಾಗ ಮತ್ತು ಮನೆ ಕಟ್ಟುವಾಗ ಸ್ವಲ್ಪ ಸಮಸ್ಯೆಗಳು ಬಂದು ಅದರಿಂದ ಜನರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಕಾನೂನನ್ನು ಸರಳೀಕರಣ ಮಾಡಿದರೆ ಜನರಿಗೆ ಸ್ವಲ್ಪ ಲಾಭ ಆಗ್ಬೋದು. ಯಾಕಂದರೆ ಪುರಸಭೆ ಆದರೆ ಸ್ವಲ್ಪ ಅನುದಾನ ಈಗ ಆ ವ್ಯಾಪ್ತಿಗೆ ಜಾಸ್ತಿ ಬರ್ತದೆ. ಈಗ ಪಂಚಾಯತ್ ಇದ್ದರೆ ಕಮ್ಮಿ ಅನುದಾನ ಬಂದು, ಪುರಸಭೆಗೆ ಸ್ವಲ್ಪ ಅನುದಾನ, ಅದರಿಂದ ಅಭಿವೃದ್ಧಿಗೆ ಸ್ವಲ್ಪ ಲಾಭ ಜಾಸ್ತಿ, ಅಭಿವೃದ್ಧಿ ಮಾಡಲಿಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಅನುದಾನ ಜಾಸ್ತಿ ಬಂದಾಗೆ ಆಗ್ತದೆ ಪುರಸಭೆ ಅದರಿಂದ ಪುರಸಭೆ ಆದ್ದರಿಂದ ಜನರಿಗೆ ಸ್ವಲ್ಪ ಉಪಯೋಗ ಉಂಟು. ಆದರೆ ಅದಕ್ಕೆ ಪುರಸಭೆಯಲ್ಲಿ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಂದರೆ ಪುರಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಅಲ್ಲಿ ಜನಪ್ರತಿನಿಧಿಗಳೆಲ್ಲ ಇದ್ದಾರೆ, ಅವರು ನೋಡ್ಕೊಳ್ತಾರೆ. ಇದು ತಾಲೂಕು ಮತ್ತು ತಹಶೀಲ್ದಾರ್ ಇಲ್ಲದ್ರಿಂದ ಸ್ವಲ್ಪ ಸಮಸ್ಯೆ. ಎಸ್ ಸರ್, ಕಡೆಯದಾಗಿ ಈಗ ಕಾಪು ತಾಲೂಕಾಗಿರುವಂಥದ್ದು ಇನ್ನೂ ಅಭಿವೃದ್ಧಿ ಆಗಬೇಕಾಗಿರುವಂಥ ಒಂದು ತಾಲೂಕು ಅಂತ ಹೇಳ್ಬೋದು. ಅಲ್ಪ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇರುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಆದರೂ ಮುಂದಕ್ಕೂ ಕೂಡ ಇಂಥ ಸಮಸ್ಯೆಗಳು ಉದ್ಭವಿಸಬಾರ್ದು ಅಂದರೆ ಯಾವ ರೀತಿಯ ಒಂದು ಕಾರ್ಯಸೂಚಿಗಳನ್ನು ಹೊಂದಬೇಕು? ಕಡೆಯದಾಗಿ ಕಾರ್ಯಕ್ರಮದ ಒಂದು ಅಂತ್ಯಕ್ಕೆ ನಾವು ಬಂದಿರುವಂಥದ್ದು, ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀರಾ ನೀವು? ಅಂದರೆ ಸಮಸ್ಯೆ ಆಗಬೇಕಂದ್ರೆ ಈಗ ನೀವು ಹೇಳಿದಾಗ ಒಂದು ಪ್ಲಾನಿಂಗ್ ಮಾಡಬೇಕು. ಅಂದರೆ ಇನ್ನು ಯಾವ ಡಿಪಾರ್ಟ್ಮೆಂಟ್ ಬರಲಿಕ್ಕೆ ಉಂಟು, ಯಾವ ಕಚೇರಿ ಆಗಲಿಕ್ಕೆ ಉಂಟು, ಅದಕ್ಕೆ ಜಾಗದ ವ್ಯವಸ್ಥೆ ಸರ್ಕಾರದಿಂದ ಅದನ್ನು ಮಂಜೂರು ಮಾಡಿಸೋದು, ಮತ್ತು ಅದಕ್ಕೆ ಬೇಕಾಗುವ ಅನುದಾನವನ್ನು ಯಾವ ಇಲಾಖೆಯಿಂದ ಅವರ ಹತ್ರ ಮಾತಾಡಿಸಿ ಅದರ ಬಗ್ಗೆ ಒಂದು ಅನುದಾನ ಬರುವಾಗೆ ಮಾಡಿ. ಕೇವಲ ಅಂದರೆ ಈಗ ಪೇಪರಲ್ಲಿ ಮಾತ್ರ ಆಗುವುದಲ್ಲ, ಅಂದರೆ ಅಲ್ಲಿ ಬಂದು ಕಾರ್ಯಕೆಲಸ ಸ್ಟಾರ್ಟ್ ಆದರೆ ಒಂದು ಕಾಪು ತಾಲೂಕು ಸಂಪೂರ್ಣ ಆಗ್ಬೋದು ಅಂತ ಒಂದು ಯೋಚನೆ ಮಾಡು. ಆದರೆ ಇದರ ಬಗ್ಗೆ ಜನಪ್ರತಿನಿಧಿಗಳು ಮುಖ್ಯವಾಗಿ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು DC ಅವರು ಸ್ವಲ್ಪ ಅಂದರೆ ಅವರು ಸ್ವಲ್ಪ ಕಮ್ಯುನಿಕೇಷನ್ ಮಾಡಿ ಅದರ ಬಗ್ಗೆ ಒಂದು ಪತ್ರ ವ್ಯವಹಾರ ಎಲ್ಲ ಮಾಡಿ ಸರ್ಕಾರದೊಂದಿಗೆ ಒಳ್ಳೆಯ ರೀತಿ ಇದು ಹೋರಾಟ ಮಾಡಿ. ಅಂದರೆ ನಾವು ಮೇಯ್ನಾಗಿ ಫಾಲೋಅಪ್ ಮಾಡೋದ್ರಲ್ಲಿ ಇರುವುದು, ನಾವು ಬೆಂಗಳೂರಿಗೆ ಓಡಿ ಇಲಾಖೆ ಹತ್ರ ಮಾತಾಡಿ, ಅಧಿಕಾರಿಗಳು ಮಾತಾಡಿ. ಅಂದರೆ ಯಾಕಂದರೆ ಪ್ರತಿಯೊಂದು ಈಗ ಬಜೆಟ್ ತಾಲೂಕಿಗೆ ಇಷ್ಟು ಅಮೌಂಟ್ ಅಂತ ಇಡ್ತಾರೆ ಹೊಸ ತಾಲೂಕಿಗೆ ಅಭಿವೃದ್ಧಿ ಕೆಲಸಕ್ಕೆ. ಅಂದರೆ ಹೊಸ ತಾಲೂಕು ಅಂದಾಗಲೇ ಆಟೋಮೆಟಿಕಲ್ಲಿ ಅಲ್ಲಿ ಕೆಲಸ ಆಗಲಿಕ್ಕೆ ಇರ್ತದೆ, ಹೊಸ ಇಲಾಖೆಗಳು ಬರಲಿಕ್ಕೆ ಇರ್ತದೆ. ಅಂದರೆ ಈಗ ತಾಲೂಕಲ್ಲಿ ಅಂದರೆ ಸಾವಿರ ಕೋಟಿ ಅದು ಪ್ರಾಜೆಕ್ಟ್ ಆಗಲಿಕ್ಕೆ ಉಂಟು. ಅಂದರೆ ಸಣ್ಣ ಮೊತ್ತದ ಕೆಲಸ ಆಗೋದು. ಅಂದರೆ ದೊಡ್ಡ ಈಗ ಕೋರ್ಟ್ ಕಚೇರಿ ಆಗಬೇಕು, ಸಬ್ ರಿಜಿಸ್ಟ್ರಾರ್ ಕಚೇರಿ, ಅಂದರೆ ತುಂಬ ಅದಕ್ಕೆ ಅನುದಾನ ಬೇಕು. ಅದು ಎಲ್ಲಿ ಅನುದಾನ ಸಿಗ್ತದೆ, ಯಾವ ಸರ್ಕಾರದಲ್ಲಿ ಯಾವ ಇಲಾಖೆಯಿಂದ ಅದಕ್ಕೆ ಸಿಗ್ತದೆ, ಅದರ ಬಗ್ಗೆ ಕರೆಕ್ಟಾಗಿ ಫಾಲೋಅಪ್ ಮಾಡಿ ಹೋರಾಟ ಮಾಡಿದರೆ ಅದು ತಾಲೂಕಿದು ಪೂರ್ಣ ಕೆಲಸ ಆಗ್ಬೋದು ಅಂತ ನನ್ನ ಭಾವನೆ. ಇಲ್ಲದಿದ್ದರೆ ಅದೇ ರೀತಿ ಕುಂಠಿತ ಆಗ್ತದೆ. ಎಸ್, ಧನ್ಯವಾದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಒಂದು ತಾಲೂಕಾಗಿದ್ದರೂ ಕೂಡ ಪೂರ್ಣವಾದ ರೀತಿಯಲ್ಲಿ ಒಂದು ಜನರ ಸಮಸ್ಯೆಗಳನ್ನು ಆಲಿಸುವಂಥ ಇಲಾಖೆಗಳು, ಅಧಿಕಾರಿಗಳು ಅಲ್ಲಿ ಆಗಿರುವಂಥದ್ದು ವಾಸ್ತವ್ಯ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಿಮಗೆ ಆಗಮಿಸಿದ್ದಕ್ಕೆ ಧನ್ಯವಾದ.
ಎಸ್ ವೀಕ್ಷಕರೇ, ಈಗಾಗಲೇ ನಾವು ಹೇಳಿದ ಹಾಗೆ ಕಾಪುವಿನಲ್ಲಿ ತಹಶೀಲ್ದಾರ್ನ ಒಂದು ಕೊರತೆ ಎದ್ದು ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ RTC ಆಗಿರ್ಬೋದು, ಇನ್ನಿತರ ಕಡತಗಳಾಗಿರ್ಬೋದು, ಆ ಒಂದು ತಹಶೀಲ್ದಾರ್ನ ಅನುಪಸ್ಥಿತಿಯಲ್ಲಿ ಆಗುವಂಥದ್ದು ತಪ್ಪು ಅಂತ ಹೇಳ್ಬೋದು. ಬೇರೆ ಕಡೆಯಿಂದ ಪರ್ಯಾಯವಾಗಿ ತಹಶೀಲ್ದಾರ್ ಬರುವಂಥದ್ದು, ಅಲ್ಲಿನ ಜನರ ಒಂದು ಕೆಲಸಗಳು ಏನಾಗಬೇಕಿದೆ ಅದಕ್ಕೆ ಸ್ಪಂದಿಸುವಂಥದ್ದು, ಇದು ವಿಳಂಬವಾಗಿ ಹೋಗುತ್ತೆ, ವಿಳಂಬಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಪೂರಕವಾದ ಸಮಯದಲ್ಲಿ ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ತಾಲೂಕು ಕಚೇರಿಯನ್ನು ಗಮನಿಸಿದರೂ ಕೂಡ ಅಲ್ಲಿ ನೌಕರರ ಕೊರತೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ, ಇಲಾಖೆಗಳ ಕೊರತೆ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಒಂದು ತಾಲೂಕಿಗೆ ತಹಶೀಲ್ದಾರ್ನ ಪಾತ್ರ ಬಹು ಮುಖ್ಯವಾದ ಪಾತ್ರ ಅಂತ ಹೇಳ್ಬೋದು. ಅವರ ಕೆಳಗಡೆ ಹಲವಾರು ಅಧಿಕಾರಿಗಳು ಬರುವಂಥದ್ದು, ಅಧಿಕಾರಿಗಳ ಕೆಳಗೆ ಹಲವಾರು ಯೋಜನೆಗಳು ಬಂದು ಅನುಷ್ಠಾನಗೊಳ್ಳುವಂಥದ್ದು ಮುಖ್ಯವಾದ ವಿಚಾರ ಅಂತ ಹೇಳ್ಬೋದು. ಆದಷ್ಟು ಬೇಗ ಕಾಪುವಿನ ಒಂದು ತಾಲೂಕು ಕಚೇರಿಗೆ ತಹಶೀಲ್ದಾರ್ ಬಂದು ಜನರು ಉಡುಪಿಯನ್ನ ಅವಲಂಬಿಸುವುದು ಕಮ್ಮಿ ಆಗಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.